ನಮ್ಮ ಸದ್ಭಾವನಾ ವೇದಿಕೆಯ ಸದಸ್ಯರು ಇಸಾಕ್ ಕಲ್ಲಾಪ್ ಇವರು ಬಂದು ಸ್ವಾಗತದ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಸದ್ಭಾವನಾ ವೇದಿಕೆಯ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇಸಾಕ್ ಕಲ್ಲಾಪ್ ಇವರು ಬಂದು ಸ್ವಾಗತದ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಂಡಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಸೇರಿದಂತೆ ಅವರದ್ದೇ ಆದಂತಹ ಕೋಣಾಜೆಯ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಮುಂತಾದ ಕ್ಷೇತ್ರಗಳಲ್ಲಿ ಇವರಿಗೆ ನಮ್ಮ ಸದ್ಭಾವನಾ ವೇದಿಕೆಯ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇಸಾಕ್ ಕಲ್ಲಾಪ್ ಇವರು ಬಂದು ಸ್ವಾಗತದ ಗೌರವಾರ್ಪಣೆ ಸೇವಾ ಕೇಳಿಕೊಂಡಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಸೇರಿದಂತೆ ಅವರದ್ದೇ ಆದಂತಹ ಕೋಣಾಜೆಯ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ವೇದಿಕೆಯ ಮುಂತಾದ ಕ್ಷೇತ್ರಗಳಲ್ಲಿ ಇವರಿಗೆ ನಮ್ಮ ಸದ್ಭಾವನಾ ವೇದಿಕೆಯ ಸಂಘಟನೆ ಪ್ರಸಾದ್ ರೈ ಕಲ್ಲಿಮಾರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸದಸ್ಯರು ಕಾರ್ಯದರ್ಶಿಗಳು ಶ್ರೀಯುತ ಉಮ್ಮರ್ ಪಚೀರ್ ಇವರು ಬಂದು ಸ್ವಾಗತದ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಂದೇಶ, ಈ ಕಾರ್ಯಕ್ರಮದ ವಿಶೇಷತೆಯೇ ಸೌಹಾರ್ದ ಸಂದೇಶ. ಮೂರು ಧರ್ಮೀಯರು ಉತ್ತಮವಾದಂತಹ ಸಂದೇಶವನ್ನು ನೀಡುತ್ತಾರೆ. ಆ ಸಂದೇಶ ಎಲ್ಲಿ ಕುಳಿತಿರುವಂತಹ ಮಂದಿ ಸೀಮಿತವಾದರೂ ಅದು ಪ್ರಸಾರದ ಮೂಲಕವಾಗಿ ಅನೇಕ ಮಂದಿಗಳನ್ನು ಮನೆಗಳನ್ನು ತಲುಪುವಂತಹ ವ್ಯವಸ್ಥೆ ಇರ್ತದೆ. ಆ ರೀತಿಯಾಗಿ ಸಮಾಜಕ್ಕೊಂದು ಸಂದೇಶ ನೀಡುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಮಂಗಳೂರು ಜಪ್ಪು ಸೆಮಿನರಿಯ ಸಂತ ಆಂಟೋನಿ ಆಶ್ರಮದ ನಿರ್ದೇಶಕರು ವಂದನೀಯ ಫಾದರ್ ಓನಿಲ್ ಡಿಸೋಸ. ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಸಂತ ಆಂಟೋನಿ ಆಶ್ರಮ ಸದಾ ತನ್ನದಾದಂತಹ ವಿಶೇಷ ಕೊಡುಗೆಯನ್ನು ನೀಡಿ ಮುಂದುವರಿಯುತ್ತಾ ಇದೆ. ಅಂತಹ ಸಂಸ್ಥೆಯ ನಿರ್ದೇಶಕರಾಗಿ ಅವರು ಇಂದು ನಮಗೆ ಕ್ರಿಸ್ಮಸ್ ಸೌಹಾರ್ದ ಸಂದೇಶವನ್ನು ನೀಡಲು ನಮ್ಮೊಂದಿಗೆ ಪ್ರೀತಿಯಿಟ್ಟು ಆಗಮಿಸಿದ್ದಾರೆ. ಅವರನ್ನು ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಅಬ್ದುಲ್ ಖಾದರ್ ಇವರು ಬಂದು ಸ್ವಾಗತ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ರಿಸ್ಮಸ್ ಸೌಹಾರ್ದ ಸಂದೇಶವನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರು, ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಬರವಣಿಗೆಗಾರರು, ಸಮಾಜಕ್ಕೊಂದು ಹೊಸ ಚಿಂತನೆಯನ್ನು ನೀಡುವಂತಹ ಜನ ಅಬ್ದುಲ್ ಖಾದರ್ ಕುಕ್ಕಿಲ, ಎಕೆ ಕುಕ್ಕಿಲ ಎಂದೇ ಇವರು ಖ್ಯಾತಿ ಪಡೆದವರು. ಅವರನ್ನು ಸಹ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಸಂಸ್ಥೆಯ ಆಲ್ಫ್ರೆಡ್ ಡಿಸೋಸ ಇವರು ಬಂದು ಸ್ವಾಗತ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಮತ್ತೊಂದು ಸೌಹಾರ್ದ ಕ್ರಿಸ್ಮಸ್ ಸಂದೇಶವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ. ಯಕ್ಷಗಾನದ ಅರ್ಥಧಾರಿಗಳಾಗಿ ಈಗ ಜಿಲ್ಲೆಯನ್ನು ದಾಟಿ ಪ್ರಸಿದ್ಧಿಯನ್ನು ಪಡೆದವರು, ಯಕ್ಷಗಾನ ಕಲಾವಿದರಾಗಿ, ಪ್ರಗತಿಪರ ಕೃಷಿಕರಾಗಿ, ಒಳ್ಳೆಯ ವಾಗ್ಮಿಗಳಾಗಿ ತನ್ನನ್ನು ತೊಡಗಿಸಿಕೊಂಡು ಯಕ್ಷಗಾನದಲ್ಲಿ ಇದೀಗ ಘಟಾನುಘಟಿಗಳೊಂದಿಗೆ ಸೈ ಎನಿಸಿಕೊಂಡು ನಮ್ಮವರೇ ಆಗಿ ನಮ್ಮೊಂದಿಗೆ ಬೆಳೆದಂತಹ ಶ್ರೀಯುತ ಸದಾಶಿವ ಆಳ್ವ ತಲಪಾಡಿ ಇವರನ್ನು ಕೂಡ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀಯುತ ಜಾಸ್ಲಿನ್ ಮಾಸ್ಟರ್, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀಯುತ ಜಾಸ್ಲಿನ್ ಮಾಸ್ಟರ್ ಇವರು ಬಂದು ಸ್ವಾಗತ ಗೌರವ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ, ಅವರು ನಮ್ಮವರೇ ಆದರೂ ಅವರನ್ನೊಂದು ವೇದಿಕೆಯಲ್ಲಿ ಗೌರವಿಸುವುದು, ವೇದಿಕೆಯಲ್ಲಿ ಉಪಸ್ಥಿತರಿರಿಸುವುದು ನಮಗೊಂದು ಗೌರವ. ಹಿರಿಯರಾಗಿ ಸಂಸ್ಥೆಗೆ ಮಾರ್ಗದರ್ಶನ ನೀಡುವವರು ಮುಖ್ಯವಾಗಿ ಶ್ರೀಯುತ ಸದಾನಂದ ಬಂಗೇರವರು ಉಳ್ಳಾಲ ಮೊಗವೀರ ಸಮಾಜದ ಮಾಜಿ ಅಧ್ಯಕ್ಷರಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸದ್ಭಾವನಾ ವೇದಿಕೆಯ ಗೌರವ ಅಧ್ಯಕ್ಷರಾಗಿ ನಿರಂತರ 5 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರು. ಅವರನ್ನು ಸಹ ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಅಬ್ದುಲ್ ರೆಹಮಾನ್ ಇವರು ಬಂದು ಸ್ವಾಗತ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ಕರೀಂ ರವರು ಬನ್ನಿ, ಸ್ವಾಗತ ಗೌರವವನ್ನು ನೀಡಬೇಕಾಗಿ ಇದ್ದೇನೆ. ಶ್ರೀಯುತ ಸದಾನಂದ ಬಂಗೇರವರಿಗೆ, ಹಾಗೆಯೇ
ನಮ್ಮ ಹೊಸಗುಲರ ಬಳಗದ ಒಬ್ಬ ಸಂಚಾಲಕರಾಗಿ ಸಂಘಟನೆ ಸದಾ ನಮ್ಮೊಂದಿಗೆ ಇರುವವರು, ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಾಪಕ ಅಧ್ಯಕ್ಷರು, ರತ್ನ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು, ತಲಪಾಡಿ ಕಂಬಳ ಸಮಿತಿ, ಹೀಗೆ ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳ ಸಮಿತಿಯ ಅಧ್ಯಕ್ಷರಾಗಿರುವವರು ಶ್ರೀಯುತ ಕೆ ರವೀಂದ್ರ ಶೆಟ್ಟರು. ಈಗ ಅದಕ್ಕಿಂತಲೂ ಹೆಚ್ಚಿನದಾದಂತಹ ರಾಜ್ಯ ಮಟ್ಟದ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಅವರು ಅಲಂಕರಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಬಹಳ ದೊಡ್ಡ ರಾಜ್ಯ ಮಟ್ಟದ ಒಂದು ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದ್ದಾರೆ. ನಮ್ಮವರು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಅವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ AH ಮಹಮ್ಮದ್ ಇವರು ಬಂದು ಸ್ವಾಗತ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ನಮ್ಮವರು ಹಿರಿಯರಾಗಿ ಶ್ರೀಯುತ ಕೃಷ್ಣಗಟ್ಟಿ ನಮ್ಮ ಹೊಸಕೊರಲ್ ಬಳಗದ ದೀಪಾವಳಿಯ ಸೌಹಾರ್ದ ಕಾರ್ಯಕ್ರಮಕ್ಕೆ ನಿರಂತರ ಪ್ರಾಯೋಜಕತ್ವ ನೀಡುವವರು, ನಿವೃತ್ತ ಸೇನಾನಿಯಾಗಿ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಮಾಜಿ ಸದಸ್ಯರಾಗಿ ಧಾರ್ಮಿಕ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿಸಿಕೊಂಡವರು, ಸದ್ಭಾವನಾ ವೇದಿಕೆಯ ಆರಂಭ ಕಾಲದಿಂದಲೂ ಸದಸ್ಯರಾಗಿರುವವರು, ಕೋಟೆಕಾರ್ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರಾಗಿರುವವರು, ಹೀಗೆ ಹಲವು ಕಡೆಗಳಲ್ಲಿ ತೊಡಗಿಸಿಕೊಂಡವರು. ಅವರನ್ನು ಕೂಡ ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಅಬ್ದುಲ್ ರಹೀಂ ಇವರು ಬಂದು ಸ್ವಾಗತ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ಮಸ್ಜಿದುಲ್ ಹುದಾ ತೊಕ್ಕೋಟು, ಇದರ ಅಧ್ಯಕ್ಷರು ಜನಾಬ್ ಇಸ್ಮಾಯಿಲ್. ಹೀಗಂತ ಹೇಳಿದರೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ, ಆದರೆ ಸಾಗರ್ ಇಸ್ಮಾಯಿಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಆ ನಂತರ ಅವರ ಬಗ್ಗೆ ವಿಶ್ಲೇಷಣೆ ಕೊಡಬೇಕಾಗಿಲ್ಲ, ಅದು ಅವರದ್ದಾದಂತಹ ಪ್ರತ್ಯೇಕತೆ, ಅವರದ್ದಾದಂತಹ ಖ್ಯಾತಿ ಅಂತಹ ಶ್ರೀಯುತ ಸಾಗರ್ ಇಸ್ಮಾಯಿಲ್ ಮಸ್ಜಿದುಲ್ ಹುದಾದ ಅಧ್ಯಕ್ಷರಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಸಂತೋಷ್ ಮಾಡೂರು ಇವರು ಬಂದು ಸ್ವಾಗತ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸಂತೋಷ್ ಶೆಟ್ಟಿ ಮಾಡೂರು. ಸಭಾ ಸಂಪ್ರದಾಯದಂತೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸಿ ಆಗಿದೆ. ಆದರೆ ಒಂದು ಸಭಾ ಕಾರ್ಯಕ್ರಮ ಅದು ಯಶಸ್ಸಿಗೆ ಮುಂಭಾಗದಲ್ಲಿಯೂ ಬೇಕಾಗ್ತದೆ. ಅದರಲ್ಲಿಯೂ ಸೌಹಾರ್ದ ಕಾರ್ಯಕ್ರಮದ ಗಣ್ಯರು ಅಂತ ಹೇಳಿದರೆ ಅವರು ಸಮಾಜದ ಪ್ರತಿಯೊಂದು ರಂಗದಲ್ಲೂ ಅತಿರಥ ಮಹಾರಥರೆನ್ನಿಸಿದಂತಹ ಸಭಾ ಪ್ರಮುಖರು ನಮ್ಮೊಂದಿಗಿದ್ದಾರೆ. ಅಂತಹ ಎಲ್ಲ ಪ್ರಮುಖರನ್ನು ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಒಂದು ಸುಂದರ ಸಂಜೆಯ ಕ್ರಿಸ್ಮಸ್ನ ಸೌಹಾರ್ದ ಸಮ್ಮಿಲನ ಕಾರ್ಯಕ್ರಮ, ಈ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಅಂತ ಹೇಳಿಕೊಳ್ಳುತ್ತಾ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಎಲ್ಲರಿಗೂ ಶುಭವಾಗಲಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರ. ವಂದನೆಗಳು ಶ್ರೀಯುತ ವಿದ್ಯಾಧರ್ ಶೆಟ್ಟಿ, ನಿಮಗೆ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಲವಾರು ವರ್ಷಗಳಿಂದ ನಾವು ಕ್ರಿಸ್ಮಸ್ ಸಮ್ಮೇಳನವನ್ನು ಮಾಡ್ತಾ ಬಂದಿದ್ದೇವೆ. ಇದರ ಉದ್ದೇಶ, ಇದರಲ್ಲಿ ಏನು ವಿಷಯ ಇದೆ, ಇದರ ಬಗ್ಗೆ ನಿಮ್ಮಡಲು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಸ್ತಾವಿಕ ಭಾಷಣ ಮಾಡಲು ಸದ್ಭಾವನಾ ವೇದಿಕೆಯ ಉಪಾಧ್ಯಕ್ಷರಾದ ಶ್ರೀಮಾನ್ ಜಾಸ್ಲಿನ್ ಡಿಸಾಜ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪೆರ್ಮನೂರು ಸಂತ ಸೆಬಾಸ್ಟಿಯನ್ ಧರ್ಮಗುರು ಕೇಂದ್ರದ ಪ್ರಧಾನ ಗುರುಗಳಾದ ವಂದನೆಯ ಫಾದರ್ ಸಿಪ್ರೇನ್ ಪಿಂಟರ್ ಅವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಇಂದಿನ ಈ ಕ್ರಿಸ್ಮಸ್ ಸೌಹಾರ್ದ ಕೂಟದಲ್ಲಿ ಭಾಗವಹಿಸಲು ಆಗಮಿಸಿದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಸೌಹಾರ್ದದ ಬಗ್ಗೆ ಇವತ್ತು ನಮಗೆ ಸಂದೇಶವನ್ನು ನೀಡಲು ವೇದಿಕೆ ಮೇಲೆ ಮುಂಭಾಗದಲ್ಲಿ 3 ಧರ್ಮದ ಗಣ್ಯರನ್ನು ನಾವು ಆಹ್ವಾನಿಸಿದ್ದೇವೆ. ಅವರು ನೀಡಲಿರುವ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ
ನಮ್ಮ ಸದ್ಭಾವನಾ ವೇದಿಕೆ ಮತ್ತು ಪೊಸಕುರನ್ ಬಳಗ ಕಳೆದ ಅನೇಕ ವರ್ಷಗಳಿಂದ ಈ ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅನೇಕ ಬಾರಿ ಕೆಲವರು ನಮಗೆ ಪ್ರಶ್ನೆ ಕೇಳಿದ್ದು, ನೀವು ಖರ್ಚು ಮಾಡ್ತೀರಾ, ದುಂದು ವೆಚ್ಚ ಮಾಡ್ತೀರಾ, ಹಲವಾರು ಮಂದಿಯನ್ನು ನೀವು ಸೇರಿಸಿಕೊಂಡು ಇಂತಹ ಸೌಹಾರ್ದ ಕೂಟಗಳನ್ನು ಹಮ್ಮಿ ನಿಮಗೆ ಏನು ದೊರೆಯುತ್ತದೆ, ಇದರ ಫಲ ಏನು? ಇವತ್ತು ನಾವು 150 ಕಡಿಮೆ ಪಕ್ಷ 100 ಮಂದಿ ಇದ್ದೇವೆ. ಎಲ್ಲರೂ ಸೌಹಾರ್ದದಿಂದ ಬಾಳಲಿಕ್ಕೆ ತುಂಬಾ ಕಷ್ಟ, ಎಲ್ಲರನ್ನೂ ಪರಿವರ್ತನೆ ಮಾಡುವುದಕ್ಕೆ ತುಂಬಾ ಕಷ್ಟ. ಈ ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಇವತ್ತು 100ರಲ್ಲಿ ಕನಿಷ್ಠ ಪಕ್ಷ 2% ಇಬ್ಬರು ತಮ್ಮ ಮನ ಪರಿವರ್ತನೆಗೊಂಡು ಈ ಸಮುದಾಯದಲ್ಲಿ, ಈ ಸಮಾಜದಲ್ಲಿ ಇತರ ಧರ್ಮದವರೊಡನೆ ಬೆರೆತು ಸೌಹಾರ್ದದಿಂದ ಬಾಳಿದರೆ ಅದು ನಾವು ಮಾಡಿದಂತಹ ಪ್ರಯತ್ನಕ್ಕೆ ಯಶಸ್ವಿ ಸಿಕ್ಕಿದಾಗಿದೆ. ಈ ಇತ್ತೀಚಿನ ದಿನಗಳಲ್ಲಿ ನಾವು ಪತ್ರಿಕೆಗಳಲ್ಲಿ ಓದ್ತೇವೆ, ಮಾಧ್ಯಮಗಳಲ್ಲಿ ಓದ್ತೇವೆ. ಏನು ಓದ್ತೇವೆ? ಸೌಹಾರ್ದದಲ್ಲಿ ಕದಡುವಂತಹ ಕೆಲವು ಸನ್ನಿವೇಶಗಳು, ಕೆಲವು ಮಾತುಗಳು ನಮಗೆ ಕೇಳಲಿಕ್ಕೆ ಸಿಗ್ತಾ ಇದೆ. ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ನಮ್ಮ ಸಂವಿಧಾನದ ಪ್ರಕಾರ ಈ ಭಾರತದಲ್ಲಿ ಪ್ರತಿಯೊಂದು ಧರ್ಮಕ್ಕೆ ಜೀವಿಸುವಂತಹ ಹಕ್ಕಿದೆ, ಪ್ರತಿಯೊಬ್ಬರಿಗೆ ಬಾಳಿ ಬದುಕುವಂತಹ ಹಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ನಾನೊಂದು ಮಾತು ಕೇಳಿದೆ, ಕ್ರಿಸ್ಮಸ್ ಆಚರಣೆ ಮತ್ತು ಹೊಸ ವರ್ಷ ಆಚರಣೆ ಅದು ನಮ್ಮ ಸಂಸ್ಕೃತಿ ಅಲ್ಲ. ಕ್ರೈಸ್ತ ಸಮುದಾಯದವರು ಭಾರತದಲ್ಲಿ ಬದುಕಿ ಬಾಳುವವರಿದ್ದೇವೆ ನಾವು. ಆದರೆ ಈ ಕ್ರಿಸ್ಮಸ್ ಸೌಹಾರ್ದತೆ ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳಿದ ಮನುಷ್ಯರಿಗೆ ನಾನು ಕೇಳ್ತಾ ಇದ್ದೇನೆ, ನಿಮಗೆ ಯಾವ ಸಂಸ್ಕೃತಿ ಇದೆ? ನಿಮ್ಮ ಸಂಸ್ಕೃತಿಯಲ್ಲಿ ನಾವು ಭಾರತ ದೇಶದ ಪ್ರತಿಯೊಂದು ಪ್ರಜೆಯನ್ನು ಗೌರವಿಸುವಾಗ ಪ್ರತಿಯೊಂದು ಧರ್ಮಕ್ಕೆ ಅವರವರ ಧರ್ಮದ ಪ್ರಕಾರ ಅವರವರ ಹಬ್ಬಗಳನ್ನು ಆಚರಿಸುವಂತಹ ಹಕ್ಕು ಇರುವಾಗ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ನಮ್ಮ ಕ್ರಿಸ್ಮಸ್ ಆಚರಣೆ ಮಾಡುವಂತಹ ಹಕ್ಕು ನಮಗಿಲ್ಲವೇ? ಇದೆ, ಖಂಡಿತ ಇದೆ. ಕನ್ಯಾ ಮರಿಯಮ್ಮನವರ ಕೊಡುಗೆಯನ್ನು ಈ ಸಮಾಜಕ್ಕೆ, ಇದು ಕೂಡ ಒಂದು ಮಾತು ನಾನು ಕೇಳಿದ್ದೆ, ಕನ್ಯಾ ಮರಿಯಮ್ಮನವರ ಕೊಡುಗೆ ಏನು ಅಂತ. ಒಮ್ಮೆ ಯೇಸುವನ್ನು ಒಬ್ಬ ಶ್ರೀಮಂತನೊಬ್ಬ ತಾನು ಪರಮಾತ್ಮನ ಕೃಪೆಗೊಳಗಾಗಲು ಸಾಧ್ಯವೇ ಎಂದು ಕೇಳಿದಾಗ ಯೇಸು ಸ್ವಾಮಿ ಉತ್ತರಿಸುತ್ತಾ, ಒಂದು ಒಂಟೆ ಸೂಜಿಯ ಕಣ್ಣಿನ ಮೂಲಕ ಆದರೂ ಹಾದು ಹೋಗಬಹುದು, ಆದರೆ ಶ್ರೀಮಂತನೊಬ್ಬ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಅಷ್ಟು ಸುಲಭವಲ್ಲ. ಇಂತಹ ಮಹಾಪುರುಷನನ್ನು ಅವರ ಮೇಲೆ ಅಪಾರ್ಥ ಮಾಡಿ, ಅವರನ್ನು ಹಿಂಸೆ ಮಾಡಿ ಗಲ್ಲಿಗೇರಿಸಿ, ಈ ಸಂದರ್ಭದಲ್ಲಿ ಯೇಸು ಹೇಳಿದ ಮಾತು, ಪ್ರಭು, ಈ ಜನ ತಾವೇನು ತಪ್ಪು ಮಾಡುತ್ತೇವೆ ಎಂದು ತಿಳಿಯದೆ ಮಾಡುತ್ತಿದ್ದಾರೆ, ಅವರನ್ನು ಕ್ಷಮಿಸುವಂತ. ಇಂತಹ ಹಬ್ಬದ ಯೇಸುವನ್ನು ಪಡೆದಂತ ನಾವೆಲ್ಲರೂ, ಯೇಸು ನಮ್ಮನ್ನೆಲ್ಲ ಪಾಪ ಮುಕ್ತಿಗಳಿಂದ ವಿಮೋಚನೆಗೊಳಿಸಲು ಬಂದವರು. ಮರಿಯಮ್ಮನವರು ತಮ್ಮ ಮಗಳನ್ನು ಸಮಾಜದ ಒಳಿತಿಗೋಸ್ಕರ ಬಿಟ್ಟು ಹೋದರು. ತನ್ನ ಮಗನನ್ನು ತನ್ನ ಎದುರಲ್ಲೇ ಈ ತರ ಗಲ್ಲಿಗೇರಿಸುವಾಗ, ಈ ತರ ಹಿಂಸೆ ಮಾಡುತ್ತಿರುವಾಗ ಆ ತಾಯಿಯ ಕರುಳಾದರೂ ಹೇಗಿರಬಹುದು? ಇದನ್ನೆಲ್ಲ ಸಹಿಸಿಕೊಂಡು ಹೋದರು. ಯಾಕೆ? ತನ್ನ ಪ್ರಜೆಗಳಿಗೋಸ್ಕರ. ಕ್ರೈಸ್ತ ಸಮುದಾಯ ಅಂತ ಹೇಳುವುದಿಲ್ಲ, ಈ ಭಾರತ ದೇಶದಲ್ಲಿ, ಈ ವಿಶ್ವದಲ್ಲಿ ಬದುಕುವಂತ ಪ್ರತಿಯೊಂದು ವ್ಯಕ್ತಿಗೋಸ್ಕರ. ಯೇಸು ಹೇಳಿದ್ರು, ಶಾಂತಿ, ಮಾನವೀಯತೆ, ಸೋದರ ಭಾವ ಎಂಬ ಸಂದೇಶ ಇವತ್ತು ಇಡೀ ವಿಶ್ವದಲ್ಲಿ ಪ್ರಮುಖವಾಗಿದೆ. ಕಾಣದ ದೇವರನ್ನು ಪ್ರೀತಿಸುವ ನೀನು ನಿನ್ನ ಸೋದರ ಸೋದರಿಯನ್ನು ಮೊದಲು ಪ್ರೀತಿಸು. ಇದು ಯೇಸು ಹೇಳಿದ್ರು. ಕಾಣದ ದೇವರನ್ನು ನೀನು ಪ್ರೀತಿಸ್ತೀಯ, ಆದ್ರೆ ನಿನ್ನ ಸೋದರ ಸಹೋದರರನ್ನು ಮೊದಲು ಪ್ರೀತಿಸು. ಮಾತ್ರವಲ್ಲದೆ ನಿನ್ನ ಬಲಕೆನ್ನೆಗೆ ಹೊಡೆದರೆ ನಿನ್ನ ಎಡಕೆನ್ನೆಯನ್ನು ತೋರಿಸು ಅಂತ ಹೇಳಿದ್ರು ಯೇಸು ಕ್ರಿಸ್ತನು. ಇಂತಹ ಮಹಾಪುರುಷರನ್ನು ಜನ್ಮ ನೀಡಿದಂತಹ ಆ ಮೇರಿ, ಮರಿಯಮ್ಮ, ಇದು ನಮ್ಮ ಸಮಾಜಕ್ಕೆ, ನಮ್ಮ ವಿಶ್ವಕ್ಕೆ ನೀಡಿದ ಕೊಡುಗೆ ಅಲ್ಲವೇ? ಇದು ಅವರು ನೀಡಿದ ಕೊಡುಗೆ ಅಲ್ಲವೇ? ಹೌದು.
ಪಾಪ ವಿಮೋಚನೆಗಳಿಂದ ಮುಕ್ತಿಗೊಳಿಸಲು ನಮ್ಮನ್ನು ಈ ಜನ್ಮಕ್ಕೆ ಈ ಭೂಮಿಗೆ ಬಂದ ಯೇಸು ಕ್ರಿಸ್ತರು ನಮ್ಮನ್ನು ಖಂಡಿತವಾಗಿ ಹರಸುತ್ತಾರೆ. ಕಳೆದ ಅನೇಕ ವರ್ಷಗಳಿಂದ ನಾವು ಸಂತ ವೆಸ್ಟರ್ನ್ ಧರ್ಮ ಕೇಂದ್ರ ಮತ್ತು ಹೊಸಗುರುಳು ಬಳಗ ಸದ್ಭಾವನಾ ವೇದಿಕೆಯ ಒಟ್ಟಿಗೆ ಸೇರಿಕೊಂಡು ಕ್ರಿಸ್ಮಸ್ ಸೌಹಾರ್ದ ದಿನ ಆಚರಿಸುತ್ತಾ ಬಂದಿದ್ದೇವೆ. ಆದರೆ ಇವತ್ತು ಕೋವಿಡ್-19 ಇದ್ದ ಕಾರಣ ಚಿಕ್ಕ ಮಟ್ಟದಲ್ಲಿ ಚೊಕ್ಕಟ್ಟಾಗಿ ಕ್ರಿಸ್ಮಸ್ ಸೌಹಾರ್ದ ದಿನ ನಾವು ಸೌಹಾರ್ದ ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮನ್ನೆಲ್ಲ ಕರೆದಿದ್ದೇವೆ. ನಿಮ್ಮ ಪ್ರೀತಿ ನಿಮ್ಮನ್ನೆಲ್ಲ ಯಾಕೆ ಕರೆದಿದ್ದೇವೆ ಅಂತ ಹೇಳಿದ್ರೆ, ನೀವೆಲ್ಲರೂ ಸೌಹಾರ್ದದಿಂದ ಬಾಳಿ ಬದುಕುವವರಂತ ಕರೆದಲ್ಲ. ನಿಮಗೆ ಈ ಸಮಾಜದಲ್ಲಿ ತಾವು ಇತರ ಧರ್ಮದ ಜೊತೆಗೆ ಇತರ ಸಮುದಾಯದ ಜೊತೆಗೆ ನಾವು ಸೌಹಾರ್ದದಿಂದ ಬದುಕಬೇಕೆಂಬ ಆಶಯದಿಂದ ನಾವು ನಿಮ್ಮನ್ನು ಕರೆದಿದ್ದೇವೆ. ಕಳೆದ 7-8 ವರ್ಷಗಳಿಂದ ನಾವು ನೋಡ್ತಾ ಇದ್ದೇನೆ, ಈ ಪರಿಸರದಲ್ಲಿ ಕೋಮು ಗಲಭೆ ಎಂಬುದೇ ನಮಗೆ ಕಾಣಲಿಕ್ಕೆ ಸಿಕ್ಕಿಲ್ಲ. ಇದು ಯಾಕೆ ಸಿಗಲಿಲ್ಲ? ನಮಗೆ ಕೋಮು ಗಲಭೆಗಳು ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದ್ರೆ, ಇಂತಹ ಕೂಟಗಳು ಹಮ್ಮಿಕೊಂಡಾಗ ಜನರು ಇಂತಹ ಕೆಟ್ಟ ಕೂಟದಿಂದ ದೂರ ಇರ್ತಾರೆ. ಈ ಸದ್ಭಾವನಾ ವೇದಿಕೆ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದೀವಿ. ನಾವು ಈದ್ ಮಿಲಾದ್ ಮೊಹಮ್ಮದ್ ಪೈಗಂಬರ ಹುಟ್ಟು ಹಬ್ಬದ ತಿಂಗಳನ್ನು ಆಚರಣೆ ಮಾಡಿದ್ದೀವಿ. ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೆಲ್ಲರೂ ಒಂದಾಗಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ನಾವೆಲ್ಲರೂ ಒಟ್ಟಾಗಿ ಬಾಳಬೇಕು ಎಂಬುದೇ ನಮ್ಮ ಆಶಯ. ಮಗದೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಇದನ್ನು ಯಾರು ಮರೆಯುವಂತಾಗಿಲ್ಲ. ಯಾಕೆಂತ ಹೇಳಿದ್ರೆ, ಯಾರ ಮಾತಿಗೂ ನಾವು ಕಿವಿಗೊಡದೆ ನಾವು ಭಾರತ ದೇಶದಲ್ಲಿ ಬದುಕುವವರು ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತರು, ನಮ್ಮೊಳಗೆ ವಿಷದ ಬೀಜ ಬಿತ್ತುವವರು ಅನೇಕ ಮಂದಿದ್ದಾರೆ. ಅಂತ ಮಾತುಗಳಿಗೆ ಕಿವಿಗೊಡದೆ, ಅಂತ ಮಾತುಗಳಿಗೆ ನಾವು ಆಸ್ಪದ ಕೊಡದೆ, ನಮ್ಮ ವ್ಯಕ್ತಿತ್ವಕ್ಕೆ ನಾವು ತಕ್ಕಂತೆ ನಾವು ಬಾಳ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು. ಕ್ರೈಸ್ತ ಧರ್ಮವನ್ನು ಕ್ರೈಸ್ತರು ಗೌರವಿಸಬೇಕು. ಹಾಗಂತ ಹೇಳಿದ್ರೆ ಹಿಂದೂ ಧರ್ಮ, ಇಸ್ಲಾಂ ಧರ್ಮವನ್ನು ನಿರ್ಲಕ್ಷ್ಯ ಮಾಡುವುದಲ್ಲ, ಆ ಧರ್ಮಕ್ಕೂ ಗೌರವ ಕೊಡಬೇಕು. ಆ ಧರ್ಮದ ತತ್ವಗಳೇನಿದೆ ಅದನ್ನು ತಿಳಿದುಕೊಳ್ಬೇಕು. ಅದೇ ರೀತಿ ಹಿಂದೂಗಳು ಮತ್ತು ಮುಸ್ಲಿಮರು ಕ್ರೈಸ್ತ ಧರ್ಮಕ್ಕೂ ಗೌರವ ಕೊಡಬೇಕು. ಹೀಗೆ ಬದುಕಿದರೆ ಮಾತ್ರ ನಾವು ಖಂಡಿತವಾಗಿ ಈ ಸಮಾಜದಲ್ಲಿ ಸೌಹಾರ್ದತೆಯನ್ನು ರೂಪಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ. ಮಗದೊಮ್ಮೆ ಹೇಳುವುದು, ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದಂತ ಒಂದೇ ಮಾತು, ನಮ್ಮ ಸಂಘದ ಆಶಯ, ನಮ್ಮ ಸಂಘಟನೆಯ ಆಶಯ ಮತ್ತು ನಮ್ಮ ಸಮಾಜದ ಆಶಯ ಏನು ಅಂತ ಹೇಳಿದ್ರೆ, ಒಂದು ಧರ್ಮವನ್ನು ಇನ್ನೊಂದು ಧರ್ಮದವರು ಟೀಕಿಸುವುದಲ್ಲ, ಗೌರವಿಸಬೇಕು. ಅವರವರ ಧರ್ಮದ ಪ್ರಕಾರ ಅವರ ಆಚರಣೆಗಳು ನಡೀತಾ ಇದೆ. ಅವರವರ ಧರ್ಮದ ಪ್ರಕಾರ ಅವರ ಸಂಸ್ಕೃತಿ ಬೆಳೀತಾ ಇದೆ. ಹೀಗಿರುವಾಗ ನಾವು ಎಲ್ಲರೂ ಒಟ್ಟಾಗಿ ಬಾಳೋಣ. ಖಂಡಿತವಾಗಿ ಇವತ್ತಿಲ್ಲಿ ಸೇರಿದವರಲ್ಲಿ ಎಲ್ಲರೂ ಕೂಡ ನಾವು ಈ ಸಮಾಜದಲ್ಲಿ, ಈ ಪರಿಸರದಲ್ಲಿ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ಮುಂದಿನ ದಿನಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯನ್ನು ಕೊಡ್ತಾ ಇದ್ದೇನೆ. ಆ ಯೇಸು ಕ್ರಿಸ್ತರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ಮುಂದಿನ ಶೈಕ್ಷಣಿಕ ವರ್ಷವು ನಮಗೆಲ್ಲರಿಗೂ ಹರ್ಷದಾಯಕವಾಗಲಿ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವೆಲ್ಲರೂ ಸಂತೋಷದಿಂದ ಬಾಳುವಂತಾಗಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಒಂದು ಉತ್ತಮ ಪ್ರಸ್ತಾವಿಕ ಭಾಷಣವನ್ನು ಮಾಡಿದ ಶ್ರೀಮಾನ್ ಜಾಸನ್ ಡಿಸೋಜ ನಿಮಗೆ ವಂದನೆಗಳು. ನಿಮ್ಮ ಗಮನಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಹೊಸಕುರಲ್ ಇವರಿಂದ ಯೂಟ್ಯೂಬ್ನಲ್ಲಿ ಲೈವ್ ಆಗಿ ಪ್ರಸಾರ ಆಗುತ್ತಿದೆ. ನಿಮ್ಮ ಆತ್ಮೀಯರಿಗೆ ನೀವು ಸಂದೇಶ ನೀಡಬಹುದು. ಇವತ್ತಿನ ಇಡೀ ಕಾರ್ಯಕ್ರಮ ಈಗ ಲೈವ್ ಆಗಿ ಹೋಗ್ತಾ ಇದೆ. ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾನು ವಿನಂತಿ ಮಾಡ್ತೇನೆ, ಕಾರ್ಯಕ್ರಮದ ಅಧ್ಯಕ್ಷರಾದ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ನಮ್ಮ ಅಧ್ಯಕ್ಷರೊಟ್ಟಿಗೆ ಹಾಗೂ ಇತರ ಗಣ್ಯರ ಎದುರು ಬಂದು ಈ ದೀಪವನ್ನು ಪ್ರಜ್ವಲಿಸುವುದು, ಕಾರ್ಯಕ್ರಮವನ್ನು ಉದ್ಘಾಟಿಸುವುದು.
ಎಲ್ಲರೂ ದಯಮಾಡಿ ಎದ್ದು ನಿಲ್ಲುವುದು. ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ವಂದನೆಯ ಫಾದರ್ ಸಿಪ್ರಿಯನ್ ಪಿಂಟೋ ನಿಮಗೆ ವಂದನೆಗಳು. ಇವಾಗ ಉದ್ಘಾಟಕರಿಂದ ಅವರ ಸಂದೇಶವನ್ನು ನಾವು ಆಲಿಸೋಣ. ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಹೊಸಕೋರಲ್ ಬಳಗ ಇದರ ಆಶ್ರಯದಲ್ಲಿ ಕ್ರಿಸ್ಮಸ್ ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮ. ಪ್ರಿಯರೇ, ಕ್ರಿಸ್ಮಸ್ ಸಂಭ್ರಮದ ಹಬ್ಬ, ವಿಜೃಂಭಣೆಯ ಹಬ್ಬ. ಕ್ರಿಸ್ಮಸ್ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಜಗತ್ತಿನಾದ್ಯಂತ ಆಚರಣೆ. ಒಂದೆರಡು ದಿನವಲ್ಲ, ಒಂದು ತಿಂಗಳ ಕಾಲದ ಆಚರಣೆ. ಅನೇಕ ಸಂಕೇತಗಳು, ಕ್ರಿಸ್ಮಸ್ ಕಾರ್ಡ್ಗಳು, ಕ್ರಿಸ್ಮಸ್ ಗ್ರೀಟಿಂಗ್ಸ್, ಕ್ರಿಸ್ಮಸ್ ಸಂದೇಶಗಳು, ಕ್ರಿಸ್ಮಸ್ ಸಿಹಿ ತಿಂಡಿಗಳು, ಕ್ರಿಸ್ಮಸ್ ಗೋದಲಿ ಎಲ್ಲ ಪ್ರಸಾರ ಮಾಡೋ ಒಂದೇ ಒಂದು ವಿಷಯ ಏನಂದ್ರೆ, ಯೇಸು ದೇವ ಪುತ್ರ, ಭಗವಾನ್ ಯೇಸು ಸೃಷ್ಟಿಕರ್ತ, ಒಡೆಯ, ಆದ್ರೆ ದೀನದಲಿತ ಬಡವ ಮಾನವ ರೂಪ, ಬಡತನದಲ್ಲಿ ಬೆಳೆದು ಒಂದು ನಕ್ಷತ್ರವಾಗಿ ದೇವಪುತ್ರನೇ ಧರೆಗೆ ಬಂದ ಈ ಹಬ್ಬ. ಈ ಸಂದರ್ಭದಲ್ಲಿ ಇಡೀ ಬೈಬಲಿನ ಸಾರಾಂಶವನ್ನು ಸಂತ ಯೋಹಾನನು 3ನೇ ಅಧ್ಯಾಯದಲ್ಲಿ 16ನೇ ಪಂಕ್ತಿಯಲ್ಲಿ ಹೇಳ್ತಾ ಇದ್ದಾರೆ. God so loved the world that he gave his only son to mankind. God so loved the world that he gave his only son to mankind. ದೇವನು ಮಾನವನನ್ನು ಎಷ್ಟು ಪ್ರೀತಿಸಿದನು ಅಂದರೆ, ಅವನು ತನ್ನ ಏಕಮಾತ್ರ ಪುತ್ರನನ್ನು ಮಾನವನ ರಕ್ಷಣೆಗಾಗಿ ಕಾಣಿಕೆಯಾಗಿ ಕೊಟ್ಟನು. ಇದರ ಪ್ರಕಾರ ಅದೊಂದು ಕನ್ನಡ ಭಕ್ತಿಗೀತೆ. ಸತ್ಯ ಪ್ರೀತಿ ಪ್ರೇಮ ತ್ಯಾಗವು, ಯೇಸು ತೋರ್ವ ಪುಣ್ಯ ರಕ್ತವು. ಓ ಮನುಜನೇ ಕೇಳು ಹೇಳುವೆ, ಯೇಸುವನ್ನು ನೀನು ಬಲ್ಲೆಯ, ಅವರ ಪ್ರೀತಿ ಕಥೆಯ ಅರಿವೆಯ. ಪ್ರಿಯರೇ, ಈ ಸಂಬಂಧ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಈ ಸದ್ಭಾವನಾ ವೇದಿಕೆ ಉಳ್ಳಾಲ ಹೊಸಕೋರಲ್ ಬಳಗ ಇಟ್ಟುಕೊಂಡಿದ್ದೀರಾ. ಕ್ರಿಸ್ಮಸ್ ಸೌಹಾರ್ದ ಸಮ್ಮೇಳನ ತುಂಬಾ ಸಂತೋಷದಿಂದ ನಿಮಗೆ ಅಭಿನಂದನೆಪಡಿಸುತ್ತಾ, ಈ ಸೌಹಾರ್ದವು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗಲಿ ಅಂತ ಭಗವಾನನ್ನು ಬೇಡುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ. ಒಂದು ಅದ್ಭುತ ಕಂಠನಾದ ಸ್ತ್ರೀಯಿಂದ ತಮ್ಮ ಉದ್ಘಾಟನಾ ಭಾಷಣ ಮಾಡಿದ ವಂದನೆಯ ಫಾದರ್ ಸಿಪ್ರಿಯನ್ ಪಿಂಟೋ ನಿಮಗೆ ನಮ್ಮ ವಂದನೆಗಳು. ನಮ್ಮ ಪರಿಸರದಲ್ಲಿ ಒಳ್ಳೆಯ ಕೆಲಸ ಮಾಡುವಾಗ ಅವರನ್ನು ಅಭಿನಂದಿಸುವುದು ನಮ್ಮ ಕೆಲಸ, ಅವರನ್ನು ಗುರುತಿಸುವುದು ನಮ್ಮ ಕೆಲಸ. ಇವತ್ತು ಈ ಸಮಾರಂಭದಲ್ಲಿ ನಾವು 2 ವ್ಯಕ್ತಿಗಳಿಗೆ ಅಭಿನಂದಿಸುತ್ತೇವೆ. ನಮ್ಮ ಪರಿಸರದಲ್ಲಿ ಅವರು ನೀಡಿದ ಸೇವೆಗೆ, ಅವರಿಗೆ ಸಲ್ಲಿದ ಒಂದು ಹುದ್ದೆಗೆ ಅವರನ್ನು ನಾವು ಅಭಿನಂದಿಸ್ತೇವೆ. ನಾನು ವಿನಂತಿ ಮಾಡ್ತೇನೆ, ಶ್ರೀಮಾನ್ ವಿದ್ಯಾಧರ್ ಶೆಟ್ಟಿ ಇಲ್ಲಿ ಬರಬೇಕು. ಪ್ರಪ್ರಥಮವಾಗಿ ನಾವು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೆ ನಾವು ಅಭಿನಂದಿಸ್ತೇವೆ. ಅವರ ಬಗ್ಗೆ 2 ಮಾತು. ಸಭಾಧ್ಯಕ್ಷರು ಮತ್ತು ಸಭೆಯ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯ ಬಂಧುಗಳೇ, ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕಲ್ಲೇಕಾರು ಗೊತ್ತು, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂತ ಪೂರ್ತಿ ಹೆಸರು. ಅವರ ಧರ್ಮಪತ್ನಿ ಸೌಮ್ಯ ರವೀಂದ್ರ ಶೆಟ್ಟಿ, ಮಕ್ಕಳು ಅರ್ಜುನ್ ಮತ್ತು ಅಮೋಘ್, 2 ಮಕ್ಕಳು. ಹೀಗೆ ಇದು ಅವರ ಒಂದು ಸಂಕ್ಷಿಪ್ತ ಅವರ ಸಂಸಾರದ ಪರಿಚಯ.
ಸರಿಸುಮಾರು 15 ವರ್ಷಗಳ ಹಿಂದೆ, 20 ವರ್ಷಗಳಾಗ್ಬೋದು, ದೇರಳಕಟ್ಟೆಯಲ್ಲಿ ರತ್ನ ಎಜುಕೇಶನ್ ಟ್ರಸ್ಟ್ನ ಮೂಲಕ ರತ್ನ ಟ್ಯುಟೋರಿಯಲ್ ಸಂಸ್ಥೆಯನ್ನು ಆರಂಭಿಸಿ ಆ ಮೂಲಕ ಅದನ್ನೊಂದು ಶಿಕ್ಷಣ ಸಂಸ್ಥೆಯಾಗಿ ರೂಪಿಸಿ ದೇರಳಕಟ್ಟೆಯಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭಿಸಿ ಆ ಮೂಲಕವಾಗಿ ಬೆಳೆದಂತಹ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು ನಂತರ ಬೆಳೆದದ್ದು ಇತಿಹಾಸ. ಈಗ ಸಾಧಿಸುವುದು ವರ್ತಮಾನದ ಸಾಧನೆಗಳಲ್ಲಿ ಅತ್ಯಂತ ಒಂದು ಉನ್ನತ ಹುದ್ದೆ. ಅದು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಇವರಿಗೆ ಆಪ್ತರಾಗಿ, ಅವರ ಅತ್ಯಂತ ಸನಿಹದವರಾಗಿ, ಅವರೊಡನೆ ಯಾವಾಗಲೂ ನಿಕಟ ಸಂಬಂಧ ಇಟ್ಕೊಂಡು ನೇರವಾಗಿ ಹೋಗಿ ಬರಬಹುದಾದಂತಹ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಅತ್ಯುತ್ತಮ ಸಂಪರ್ಕಗಾರ ಇದ್ರೆ ಅದು ನಮ್ಮ ಪರಿಸರದ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ. ಮುಖ್ಯಮಂತ್ರಿಗಳೊಡನೆ ನೇರ ಸಂಪರ್ಕ. ಹಾಗಾಗಿ ಅವರ ಹುದ್ದೆ ಅದು ಬಯಸಿ ಬಂದದ್ದಲ್ಲ, ಅವರ ಸಾಧನೆಗೆ ದೊರಕಿದ ಸಾಧನೆಯ ಮನ್ನಣೆ ಅದು. ಅವರು ಯಡಿಯೂರಪ್ಪನವರೊಂದಿಗೆ ಅವರ ಸಂಕಷ್ಟ ಕಾಲದಲ್ಲಿಯೂ ಕೈ ಹಿಡಿದು ಒಟ್ಟಿಗೆ ಇದ್ದವರು. ಎಲ್ಲರೂ ಸಂಕಷ್ಟ ಬಂದಾಗ ದೂರ ಆಗುವರು. ನಾವು ನೋಡ್ತೇವೆ ಸಮಾಜದಲ್ಲಿ ನಮಗೆ ಹತ್ತಿರ ಅಂತ ಇದ್ದವರೆಲ್ಲ ನಮಗೆ ತೊಂದರೆ ಬಂದಾಗ ಯಾರೂ ಹತ್ತಿರ ಇರುವುದಿಲ್ಲ. ನಮಗೆ ಕೈ ಹಿಡಿಯುವವರು ತುಂಬ ಸ್ವಲ್ಪ ಮಂದಿ ಮಾತ್ರ. ಅಂತಹ ಆ ಒಂದು ಉದಾತ್ತ ಗುಣವೇ ಅವರನ್ನು ಯಡಿಯೂರಪ್ಪ ಅವರಿಗೆ ಅತ್ಯಂತ ಸನಿಹದವರನ್ನಾಗಿಸಿಕೊಂಡಿತು. ಅವರು ಈ ಪರಿಸರದಲ್ಲಿ, ನಾನು ಆಗಲೇ ಹೇಳಿದೆ, ಅವರು ಮುಟ್ಟದಂತಹ ಯಾವುದೇ ಕ್ಷೇತ್ರಗಳಿಲ್ಲ. ನಮ್ಮ ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಇರಬಹುದು, ಅದರ ಸ್ವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ತಲಪಾಡಿ ಕಮ್ಮಳ ಸಮಿತಿಯ ಅಧ್ಯಕ್ಷರವರು. ಹಾಗೆಯೇ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಧ್ಯಕ್ಷರಾಗಿ ದೇರಳಕಟ್ಟೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರ ಅವಧಿಯಲ್ಲಿ ಅದನ್ನು ಸಣ್ಣ ಕ್ಲಬ್ಗಳ ಮಟ್ಟದಲ್ಲಿ ದೇರಳಕಟ್ಟೆಯ ರೋಟರಿ ಜಿಲ್ಲೆಯ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಬಹುಮಾನಗಳನ್ನು ಪಡೆದ ಸಂಸ್ಥೆಯಾಗಿ ರೂಪಿಸಿದಂತಹ ಖ್ಯಾತಿ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರದು. ಹೀಗೆ ರೋಟರಿ ಇರಲಿ, ರಾಜಕೀಯ ಇರಲಿ, ಧಾರ್ಮಿಕ ಇರಲಿ, ಸಾಮಾಜಿಕ ಇರಲಿ, ಇತ್ತೀಚೆಗೆ ಕೊರೋನಾ ಬಂದಾಗ ತಮ್ಮ ವೈಯಕ್ತಿಕವಾಗಿ ಬಹುಮಂದಿ ಇಲ್ಲಿ ತುಂಬದಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ವೈಯಕ್ತಿಕವಾಗಿ ಅತ್ಯಂತ ಹೆಚ್ಚು ಕೊಡುಗೆಯನ್ನು ನೀಡಿದ್ದು ಅದು ಕೂಡ ಮೊದಲಾಗಿ ಆರಂಭಿಸಿದವರು ಈ ಪರಿಸರದಲ್ಲಿ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರು. ಕೊರೋನಾ ಸಂಕಷ್ಟ ಕಾಲದಲ್ಲಿ, ಲಾಕ್ಡೌನ್ನ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ನನಗೆ ತಿಳಿದ ಹಾಗೆ ಸರಿಸುಮಾರು 3,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅವರು ವೈಯಕ್ತಿಕವಾಗಿ ನೆರವಾಗಿದ್ದಾರೆ. ಇದು ಅವರ ಸಾಧನೆ. ಅದನ್ನು ಕೂಡ ಯಾವುದೇ ದೊಡ್ಡ ಪ್ರಚಾರ ಅಂತ ಇಲ್ಲ. ಈಗೆಲ್ಲ ಸಣ್ಣ ಒಂದು ಸಹಾಯ ಮಾಡಿದರೆ ಅದನ್ನು ದೊಡ್ಡ ಪ್ರಚಾರ ಕೊಡುವಂತಹ ಇದರಲ್ಲಿ 3,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಹಾಯ ಮಾಡಿದಂತಹ ಒಬ್ಬ ಕೊಡುಗೈ ದಾನಿ ಇದ್ರೆ ಅದು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಅವರ ಎಲ್ಲ ಸಾಧನೆಗಳಿಗೆ ಅತ್ಯಂತ ಅರ್ಹವಾಗಿಯೇ, ಅತ್ಯಂತ ಸಮರ್ಪಕವಾಗಿಯೇ ಅವರು ಇಲ್ಲಿ ರೋಟರಿ ಕ್ಲಬ್ ಅಲ್ಲಿ ಇರುವಾಗ ನಮ್ಮ ಹತ್ತಿರದ ಮುಡಿಪಿನಲ್ಲಿ ಒಂದು ಜಂಗಮ ಬುಡಕಟ್ಟು ಇದೆ, ಅಲೆಮಾರಿ ಜನಾಂಗ ಅದು. ಅಲ್ಲಿ ವರ್ಷವೂ ಹೋಗ್ತಾರೆ. ಅಲ್ಲಿಯ ಕೆಲವಷ್ಟು ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡ್ತಾರೆ, ಕೆಲವಷ್ಟು ಕುಟುಂಬಗಳಿಗೆ ಅವರಿಗೆ ಸಹಾಯ ಮಾಡ್ತಾರೆ. ಅದು ರೋಟರಿ ಕ್ಲಬ್ಬಿನಿಂದ ಕೊಡ್ತಾರೆ. ಅದಕ್ಕೆ ಕಡಿಮೆ ಬಂದಾಗ ವೈಯಕ್ತಿಕವಾಗಿಯೂ ಕೊಡ್ತಾರೆ. ಅವರು ಕಷ್ಟ ಬಂದಾಗ ಫೋನ್ ಮಾಡಿ ಕರೆಯುವುದು ರವೀಂದ್ರ ಶೆಟ್ಟರನ್ನು. ಹೀಗೆ ಅಲೆಮಾರಿ ಜನಾಂಗದೊಂದಿಗೆ ಒಂದು ನಿಕಟ ಸಂಪರ್ಕ ಇದ್ದು ಕಾಕತಾಳೀಯವಾಗಿ ಅವರಿಗೆ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ಮಂಡಳಿಯ ಒಂದು ಅಧ್ಯಕ್ಷರಾಗಿ ಒಂದು ಉನ್ನತ ಜವಾಬ್ದಾರಿಯನ್ನು ಸನ್ಮಾನ್ಯ ಶ್ರೀಯುತ BS ಯಡಿಯೂರಪ್ಪರವರು ಮತ್ತು ಅವರ ಎಲ್ಲ ಸಂಪುಟ ದರ್ಜೆಯ ಸದಸ್ಯರವರಿಗೆ ಕೊಡಮಾಡಿದ್ದಾರೆ. ಅದಕ್ಕಾಗಿ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ನಾನು ಈ ಸಂದರ್ಭದಲ್ಲಿ ಸದ್ಭಾವನಾ ವೇದಿಕೆ, ಹೊಸಕೊಡಲ ಬಳಗ ಮತ್ತು ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಇಂತಹ ಹುದ್ದೆಗಳು ಇನ್ನಷ್ಟು ಹೆಚ್ಚು ದೊರಕಲಿ, ಅವರಿಂದ ಸಮಾಜ ಸೇವೆ ಮತ್ತಷ್ಟು ಆಗಲಿ, ಸಮಾಜಕ್ಕೆ ಉಪಕಾರ ಆದಷ್ಟು ಸಮಾಜ ಅವರನ್ನು ಗುರುತಿಸುವಂತಾಗಲಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳು, ಅಭಿವಂದನೆಗಳು. ಶ್ರೀಯುತ ಕಲ್ಲೆಕಾರಗುತ್ತು ರವೀಂದ್ರ ಶೆಟ್ಟಿ, ನಿಮಗೆ. ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಾನು ವಂದನೆಯ ಫಾದರ್ ಸಿಪ್ಟೆಂ ಪಿಂಟೋ ಹಾಗೂ ವಂದನೆಯ ಫಾದರ್ ಉಪನಿಡಿಸುವುದು ಇವತ್ತು ಕೇಳಿಕೊಳ್ಳುತ್ತಾ ಇದ್ದೇನೆ.
ನಮ್ಮೊಡನೆ ಇದ್ದಾರೆ ಇನ್ನೊಬ್ಬರು ಸಾಧಕರು ಶ್ರೀ ಆಲ್ವಿನ್ ಡಿಸೋಜ ದೇಲಗಟ್ಟೆ. ದಯಮಾಡಿ ಎದುರು ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀ ಆಲ್ವಿನ್ ಡಿಸೋಜ. ಶ್ರೀ ಆಲ್ವಿನ್ ಡಿಸೋಜ ಅವರು ಹಲವಾರು ಸಂಘ ಸಂಸ್ಥೆಗಳಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ದಯಮಾತೆ ದೇವಾಲಯ ಪಾಣಿಯರು ಇದರ ಮಾಜಿ ಉಪಾಧ್ಯಕ್ಷರಾಗಿ, ಕಥೋಲಿಕ ಸಭಾ ಪಾಣಿಯರು ಘಟಕದ ಮಾಜಿ ಅಧ್ಯಕ್ಷರಾಗಿ, ಕೋಟೆಕಾರ್ ಪಂಚಾಯತ್ ಸದಸ್ಯರಾಗಿ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕೆಡಿಪಿ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಂ ಇದರ ಮಾಜಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಅವರಿಗೆ ಅವರ ಕಿರೀಟಕ್ಕೆ ಮತ್ತೊಂದು ಗರಿಯಾಗಿ ನಮ್ಮ ದಕ್ಷಿಣ ವಲಯದ 10 ಇಗರ್ಜಿಗಳ ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ಇದರ ದಕ್ಷಿಣ ವಲಯದ ಅಧ್ಯಕ್ಷರಾಗಿ ಮೊನ್ನೆ ಚುನಾಯಿತರಾಗಿದ್ದಾರೆ. ಇವತ್ತು ಅವರ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರೀಗ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಕಥೋಲಿಕ ಪ್ರಾಥಮಿಕ ಸಹಕಾರ ಸಂಘದ ನಿರ್ದೇಶಕ ಸಹ ಆಗಿದ್ದಾರೆ. ನಾನು ವಿನಂತಿ ಮಾಡ್ತೇನೆ ಅವರ ಎದುರು ಬರೋದು, ನಮ್ಮ ಸನ್ಮಾನವನ್ನು ಸ್ವೀಕರಿಸುವುದು. ಮೊದಲನೇ ಫಾದರ್ ಸುಪ್ರೀಂ ವೇದಿಕೆಯಲ್ಲ ಗಣ್ಯರು ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಆತ್ಮೀಯ ಸನ್ಮಾನ ಸ್ವೀಕರಿಸಿದ ರವೀಂದ್ರ ಶೆಟ್ಟಿ ಹಾಗೂ ಆಲ್ವಿನ್ ಡಿಸೋಜ ನಿಮಗೆ ವಂದನೆಗಳು. ಆತ್ಮೀಯರೇ, ಕಾರ್ಯಕ್ರಮದ ಪ್ರಮುಖ ವಿಷಯಕ್ಕೆ ನಾವು ಬರ್ತಾ ಇದ್ದೇವೆ. ಕ್ರಿಸ್ಮಸ್ ಸೌಹಾರ್ದ ಸಂದೇಶ ಇವಾಗ ಆರಂಭವಾಗುತ್ತದೆ. ಇವತ್ತಿನ ಪ್ರಪ್ರಥಮವನ್ನು ಸಂದೇಶವನ್ನು ನೀಡ್ತಾ ಇದ್ದಾರೆ ವಂದನೀಯ ಗುರುಗಳಾದ ಆಲ್ವಿನ್ ಡಿಸೋಜ. ಇವರು ಸಂತ ಅಂತೋನಿ ಆಶ್ರಮ ಜಪ್ಪು ಇದರ ನಿರ್ದೇಶಕರಾಗಿದ್ದಾರೆ. ಈ ಆಶ್ರಮದಲ್ಲಿ ದಿನನಿತ್ಯ ಅತ್ಯಂತ ಚಟುವಟಿಕೆಗಳಿಂದ ಇವರು ಕೂಡಿರ್ತಾ ಇದ್ದಾರೆ. ಆದರೂ ಇವರು ಸಹ ತುಂಬಾ ಚಟುವಟಿಕೆಗಳಿಂದ ಇದ್ದರು. ನಮ್ಮ ಪ್ರೀತಿಗೆ ಮೇಲೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಆಶ್ರಮದಲ್ಲಿ ನಿವೃತ್ತ ಗುರುಗಳಿದ್ದಾರೆ, ವೃತ್ತರಿದ್ದಾರೆ. ವಿವಿಧ ಚಟುವಟಿಕೆಗಳಿಂದ ಕೂಡಿದ ಈ ಸಂಸ್ಥೆಯ ಜವಾಬ್ದಾರಿಯನ್ನು ವಂದನೆ ಗುರುಗಳಾದ ಆಲ್ವಿನ್ ಡಿಸೋಜ ಅವರು ತಮ್ಮ ಹೆಗಲಿಗೆ ತಗೊಂಡಿದ್ದಾರೆ. ಸಂತ ಅಂತೋನಿ ಆಶ್ರಮದ ಆಧುನಿಕ ಶಿಲ್ಪಿ ಎಂದರೆ ತಪ್ಪಾಗಲಾಗದು. ಹಾಗೂ ಇವರು ಉತ್ತಮ ವಾಗ್ಮಿಗಳು ಆಗಿದ್ದಾರೆ. ಇವತ್ತಿನ ಈ ಸಂದರ್ಭದಲ್ಲಿ ಅವರಿಂದ ನಾವು ಸಂದೇಶವನ್ನು ಆಲಿಸೋಣ. ಕ್ರಿಸ್ಮಸ್ ಸೌಹಾರ್ದ ಸಮ್ಮಿಲನ ಇದನ್ನು ಹಮ್ಮಿಕೊಂಡಿರುವಂತಹ ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಹೊಸಪುರಲ್ ಬಳಗ ಮೊದಲನೇದಾಗಿ ಇವರನ್ನು ನಾನು ಅಭಿನಂದಿಸುತ್ತೇನೆ. ಸಮುದಾಯಗಳನ್ನು ಹತ್ತಿರ ತರುವಂತಹ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಅಭಿನಂದನಕ್ಕೆ ಪಾತ್ರರಾದವರು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವಂದನೀಯ ಗುರುಗಳ ಸಮೇತ ಎಲ್ಲರೂ ಹಾಗೂ ವೇದಿಕೆಯ ಮುಂದಿರುವಂತಹ ಎಲ್ಲ ಮಹನೀಯರಿಗೆ ನಿಮಗೆ ನಾನು ಈ ದಿನದ ಶುಭಕಾಮನೆಗಳನ್ನು ಕೋರ್ತಾ ಇದ್ದೇನೆ. ಹಲಸಿನ ಹಣ್ಣು ಅದು ತಯಾರಿದ್ದಾಗ ಅದರ ಭರ್ಜರಿ ಸುವಾಸನೊಂದಿಗೆ ಎಲ್ಲರನ್ನು ಸ್ವಾಗತ ಮಾಡುತ್ತದೆ. ಈ ಒಂದು ಹಣ್ಣು ಬೇರೆ ಹಣ್ಣುಗಳಿಗಿಂತ ವಿಭಿನ್ನ. ಇದರ ಸುವಾಸನೆ ತುಂಬಾ ದೂರದಿಂದಲೇ ನಮಗೆ ಬರುತ್ತದೆ. ಮತ್ತೆ ಇಲ್ಲಿ ಎಲ್ಲಿಯೋ ಹಲಸಿನ ಹಣ್ಣು ಉಂಟಂತ ನಮಗೆ ತಿಳಿಯುತ್ತದೆ. ಆದರೆ ಈ ಹಣ್ಣಿನ ಸ್ವಾದ ಮತ್ತೆ ರುಚಿಯನ್ನು ಸವಿಬೇಕಿದ್ರೆ ಅದರಲ್ಲಿನ 2 ಅಂಶಗಳು ಬಿಟ್ಟುಕೊಡ್ಬೇಕು. ತುಳುವಿನ ಹೇಳ್ತಾರೆ, ಸರಿಯಾದ ತಪ್ಪಂತ ಗೊತ್ತಿಲ್ಲ, ನಾನು ಕೇಳಿದ್ದೆ ಚಿಕ್ಕವನಿರುವಾಗ, ಈ ಗೂಜಿನ ಬುಡ್ಪುಜಾಡ ಯಾನ ರೆಚ್ಚೋಡು ಬುಡ್ಪುಜ, ಅದು 2 ಕೂಡ ಬಿಟ್ಟು ಕೊಡ್ಬೇಕು. ಇಲ್ಲದಿದ್ದರೆ ಆ ಹಣ್ಣನ್ನು ತಿನ್ಬೇಕಿದ್ರೆ ಮುಖ ಎಲ್ಲ ನಾವು ಮೇಣದಿಂದ ಮೆತ್ತುಕೊಳ್ಬೇಕಾಗ್ತದೆ. ಮತ್ತೆ ಎಣ್ಣೆ ಬೇಕು ತೆಗೆಯಲಿಕ್ಕೆ, ತುಂಬಾ ಕಷ್ಟಪಡ್ಬೇಕಾಗ್ತದೆ. ಈ ಹೇಳಿಕೆಯಲ್ಲಿ ತುಂಬಾ ಅರ್ಥ ಉಂಟು. ಅದೇನಂತ ಹೇಳಿದ್ರೆ, ನಾವು ಸಮಾಜದಲ್ಲಿ ಶಾಂತಿಯುತವಾಗಿ
ಸಮಾಧಾನದಿಂದ ಬದುಕಬೇಕಿದ್ರೆ ನಾವು ಈ ಎರಡು ಅಂಶಗಳು ಹೇಗೆ ಇವೆ ಅವುಗಳ ಹಾಗೆ ಬಿಟ್ಟುಕೊಳ್ಬೇಕು. ಇಲ್ಲದಿದ್ದರೆ ಒಂದು ಕಡೆಯಿಂದ ಒಬ್ಬರು ಎಳೆದರೆ ಮತ್ತೊಂದು ಕಡೆಯಿಂದ ಇನ್ನೊಬ್ಬರು ಎಳೆದರೆ ನಮ್ಗೆ ಬದುಕಿನಲ್ಲಿ ಶಾಂತಿ ಸಮಾಧಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾವು ಕನ್ನಡದಲ್ಲಿ ಈ ಚಿತ್ರದ ರೂಪದಲ್ಲಿ ನೋಡಿದ್ದೇವೆ. ಏನಂತ ಹೇಳಿದ್ರೆ ಮುಯ್ಯಿಗೆ ಮುಯ್ಯಿ ಅಂತ ಹೇಳಿದ್ರೆ, ನೀನು ಒಂದು ಏಟು ಕೊಟ್ಟರೆ ನಾನು ಇನ್ನೊಂದು ಏಟು ಕೊಡದ ಹೊರತು ನನಗೆ ಸಮಾಧಾನ ಇಲ್ಲ. ನೀನು ನನಗೆ ನೋಯಿಸಿದರೆ ಅದಕ್ಕೆ ನಾನು ಪ್ರತೀಕಾರ ನೀಡಲೇಬೇಕು. ಆಗ ಮಾತ್ರ ಮನಸ್ಸಿಗೆ ಸಮಾಧಾನ. ಎಷ್ಟು ವರ್ಷಗಳು ಹೋದ್ರೆ ಚಿಂತೆ ಇಲ್ಲ, ಅದು ನೆನಪಿಟ್ಟುಕೊಂಡು ಅದನ್ನು ಸಾಧಿಸಲೇಬೇಕು ಪ್ರತೀಕಾರ. ಅದಕ್ಕಾಗಿ ನಾವು ನೋಡುತ್ತೇವೆ ಅಂತ ಹೇಳಿದ್ರೆ, ಎಲ್ಲಿಯಾದ್ರೂ ಏನಾದ್ರೂ ಯಾರನ್ನು ನೋಯಿಸಿದರೆ ಅಥವಾ ಕುಟುಂಬದಲ್ಲಿ ಯಾರನ್ನು ಕೊಲೆ ಮಾಡಿದರೆ ಮೊತ್ತ ಮೊದಲಿಗೆ ಬರುವಂತಹ ಶಬ್ದಗಳು ಏನಂತ ಹೇಳಿದ್ರೆ, ಅವರನ್ನು ಶಿಕ್ಷಿಸಲೇಬೇಕು, ಅದರ ಹೊರತು ಸತ್ತ ನಮ್ಮ ಕುಟುಂಬದ ಸದಸ್ಯರಿಗೆ ಶಾಂತಿ ಸಿಗುವುದಿಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಇದು ನಮ್ಮ ಮಾನವ ಸ್ವಭಾವದಲ್ಲಿನ ಶಬ್ದಗಳು, ಮಾತುಗಳು ನಮ್ಮಿಂದ ಹೊರಕ್ಕೆ ಬರುತ್ತವೆ. ಈ ಸೇಡು ಅಥವಾ ದ್ವೇಷ ಅದರ ಆಯುಷ್ಯ ಇರುತ್ತೆ, ಅದು ಹೇಳಲಿಕ್ಕೆ ಬರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ವೈರಸ್ ಪ್ರಪಂಚದೆಲ್ಲೆಡೆ ಹರಡಿಕೊಂಡಿದೆ. 1 ವರ್ಷದಿಂದ ಇಡೀ ಜಗತ್ತು ತಲ್ಲಣಗೊಂಡಿದೆ. ಯಾಕಂತ ಹೇಳಿದ್ರೆ ಕಣ್ಣಿಗೆ ಕಾಣದಂತ ಈ ಒಂದು ಸೂಕ್ಷ್ಮನು ವೈರಾಣು ಮಾನವ ಜನಾಂಗಕ್ಕೆ ಇಂಥ ಒಂದು ಪೆಟ್ಟು ಹೊಡೆದಿದೆಯೋ ಅದು ಇಡೀ ಜಗತ್ತನ್ನು ತಲ್ಲಣಗೊಳಿಸಿದೆ. ಅದರ ಏಟು ಅಷ್ಟೊಂದು ದೊಡ್ಡದು. ಆದರೆ ಈ ವೈರಾಣು ಅದಕ್ಕೆ ಒಂದು ಆಯುಷ್ಯ ಅಂತ ಉಂಟು. ಅದೇನಂತ ಹೇಳಿದ್ರೆ ಕೆಲವರು ಹೇಳ್ತಾರೆ 8 ಗಂಟೆ, ಮತ್ತೆ ಕೆಲವರು ಹೇಳ್ತಾರೆ 12 ಗಂಟೆ ಅಥವಾ 24 ಗಂಟೆ, ಏನೋ 42 ಗಂಟೆ ಹೀಗೆಲ್ಲ ಹೇಳ್ತಾರೆ. ಆದರೆ ಖಂಡಿತವಾಗಿ 2-3 ದಿವಸಗಳಲ್ಲಿ ಈ ವೈರಾಣು ಸತ್ತು ಹೋಗ್ತಾರೆ. ಆದರೆ ಈ ದ್ವೇಷ ಮತ್ತೆ ಸೇಡು ಎನ್ನುವಂತ ವೈರಾಣು ಉಂಟಲ್ಲ, ಅದು 3-4 ದಿನಗಳಲ್ಲಿ ಸತ್ತು ಹೋಗುವಂತದಲ್ಲ, ಅದು ಶತಮಾನಗಳ ತನಕ ಅದು ಬದುಕುಳಿಯುತ್ತದೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಾವಿನ ವಿಷ 12 ವರುಷ, ನನ್ನ ರೋಷ 100 ವರುಷ ಅಂತ ಹೇಳಿದ್ರು. ತಲೆಮಾರುಗಳ ತನಕ ಅದು ಜೀವಂತವಾಗಿ ಉಳಿಯುತ್ತದೆ ಈ ವೈರಸ್. ಅದಕ್ಕಾಗಿ ಕೋವಿಡ್ ವೈರಸ್ ಗಿಂತಲೂ ಈ ಸೇಡು ವೈರಸ್ ಅಥವಾ ವಿಷ ವೈರಸ್ ಉಂಟಲ್ಲ, ಅದು ಭಯಾನಕ. ನಾವು ಪ್ರಪಂಚದ ಇತಿಹಾಸದಲ್ಲಿ ನೋಡಿದರೆ ಈ ಸೇಡು ಅಥವಾ ದ್ವೇಷ ಎನ್ನುವುದುಂಟು, ಅದು ಕೊಲೆ ಮಾಡಿದಷ್ಟು ಈ ವೈರಸ್ ಹಾನಿ ಮಾಡಲಿಲ್ಲ. ಇದಕ್ಕೆ ಮದ್ದು ಸಿಗಬಹುದು ಇವತ್ತು ಅಥವಾ ನಾಳೆ, ಅದರಿಂದ ಹೊರಕ್ಕೆ ಬರಬಹುದು. ಆದರೆ ಈ ಸೇಡು ದ್ವೇಷ ಎನ್ನುವುದು ಶತಮಾನಗಳಿಂದ ಅದು ಜೀವಂತವಾಗಿ ಉಳಿದಿದೆ. ಮತ್ತೆ ನಾವು ಯುದ್ಧಗಳನ್ನು ನೋಡಿದರೆ ಇದು ಯಾಕಾಯಿತು? ಒಂದೇನೋ ಸ್ವಾರ್ಥ ಇರಬಹುದು, ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಎಲ್ಲಿಯ ಒಂದು ಹಗೆತನ, ಸೇಡು, ಅದನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಈ ಯುದ್ಧಗಳು ಮತ್ತೆ ಈ ಜಗಳಗಳು. ಪ್ರಪಂಚದಲ್ಲಿ ಎಷ್ಟು ಜನ ಇದರಲ್ಲಿ ಸತ್ತು ಹೋಗಿದ್ದಾರೆ, ಎಷ್ಟು ಜನ ಮಹಿಳೆಯರು ವಿಧವೆಯರಾಗಿದ್ದಾರೆ, ಎಷ್ಟು ಜನ ಮಕ್ಕಳು ಅನಾಥರಾಗಿದ್ದಾರೆ. ಇದೆಲ್ಲವೂ ಕೂಡ ಬಂದದಲ್ಲಿ ಅಂತ ಹೇಳಿದ್ರೆ ನಾವು ಹುಡುಕ್ತಾ ಹೋದರೆ ಇದು ಬಂದದ್ದು ಈ ಒಂದು ದ್ವೇಷ ಅಥವಾ ಸೇಡು ಎನ್ನುವಂತ ಒಂದು ವೈರಾಣಿನಿಂದ ಬಂದ. ಇದಕ್ಕೆ ಮದ್ದು ಏನು? ನಾವಿಲ್ಲಿ ಕ್ರಿಸ್ಮಸ್ ಹಬ್ಬದ ಈ ಸಂವಾದ ಸಮ್ಮೇಳನಕ್ಕೆ ನಾವು ಒಟ್ಟುಗೂಡಿದ್ದೇವೆ. ಯಾವಾಗಲೂ ಹಬ್ಬ ಅಥವಾ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಾಗ ನಾವು ಸಾಮಾನ್ಯವಾಗಿ ಯಾರ ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಗುಣಗಾನ ಮಾಡುತ್ತೇವೆ. ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಿರುವಾಗ ಯೇಸು ಸ್ವಾಮಿಯ ವ್ಯಕ್ತಿತ್ವ ಬಗ್ಗೆ ನಾವು ಮಾತಾಡುತ್ತಿದ್ದರೆ ಅವರು ಪ್ರಪಂಚಕ್ಕೆ ಏನನ್ನು ಕೊಟ್ಟಿದ್ದಾರೆ, ವಾಟ್ ಈಸ್ ಜೀಸಸ್ ಕಾಂಟ್ರಿಬ್ಯೂಷನ್ ಟು ದಿ ಹ್ಯುಮ್ಯಾನಿಟಿ, ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಏನನ್ನು ಕೊಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಂಡ್ರೆ ಮಾತ್ರ ಈ ಹಬ್ಬದ ಅರ್ಥ ನಮಗೆ ತಿಳಿಯುತ್ತದೆ. ಅವರು ಏನನ್ನು ಕೊಟ್ಟಿದ್ದಾರೆ? ಈ ದ್ವೇಷ ಅಥವಾ ಹಗೆತನ, ಅದಕ್ಕೆ ಒಂದು ಪ್ರತಿರೋಧಕ ಮದ್ದನ್ನು ಕೊಟ್ಟಿದ್ದಾರೆ. ಅದು ನಾವು ಎಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪಾಡುಪಟ್ಟು ಸಾಯುತ್ತಿರುವಾಗ ಅಲ್ಲಿ ಹಲವಾರು ಮಂದಿ ಇದ್ದರು. ಅಲ್ಲಿ ಸೈನಿಕರಿದ್ದರು, ಮತ್ತೆ ಅವರ ವೈರಿಗಳು ಅನೇಕ ಮಂದಿ ಇದ್ದರು. ಅಂತಹ ಸಂದರ್ಭದಲ್ಲಿ ಯಾರಾದರೂ ಈ ಶಿಲುಬೆ ಮರಣವನ್ನು ಹೊಂದುತ್ತಿರುವಾಗ ಬಾಯಿಗೆ ಬಂದಂತ ಬೈಗಳನ್ನು ಆಡ್ತಿದ್ದವು. ಯಾಕಂತ ಹೇಳಿದ್ರೆ ಅಷ್ಟೊಂದು ನೋವಲ್ಲಿ ಇರ್ತಿತ್ತು. ಶಿಲುಬೆಗೆ ಹಾಕುದಂತ ಹೇಳಿದ್ರೆ ಮೊಳೆಗಳನ್ನು ಜಡಿಯುವುದು, ಮತ್ತೆ ಅಲ್ಲಿ ನೇತಾಡುತ್ತಾ ಸಾಯುವುದು ಅಂತ ಹೇಳಿದ್ರೆ ತಾಳಲಾರದಂತ ಒಂದು ನೋವು. ಆ ನೋವನ್ನು ಮರೆತುಕೊಳ್ಳುವುದಕ್ಕೋಸ್ಕರ
ಆ ಶಿಲುಬೆಯಲ್ಲಿ ನೇತಾಡ್ತಿರುವವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರು ಬಾಯಿಗಳನ್ನು ಹೇಳುವುದು ಈ ನೋವನ್ನು ಮರೆತುಕೊಳ್ಳುವುದಕ್ಕೋಸ್ಕರ ಬಾಯಿಗೆ ಬಂದದನ್ನು ಮಾತಾಡ್ತಿದ್ದಾರೆ. ಆದರೆ ಈ ಶಿಲುಬೆಯಲ್ಲಿ ಅಲ್ಲಿ ನರಳುತ್ತಿದ್ದಂತ ಯೇಸು ಸ್ವಾಮಿ ಬೇರೆ ಒಂದು ರೂಪವನ್ನು ಅಲ್ಲಿ ಜನರಿಗೆ ಕೊಟ್ಟರು ಮತ್ತೆ ತೋರಿಸಿದರು. ಅದೇನಂತ ಹೇಳಿದ್ರೆ, ತಂದೆ ಇವರೆಲ್ಲರೂ ಏನು ಮಾಡುತ್ತಿದ್ದಾರೋ ಅವರಿಗೆ ತಿಳಿಯದು. ದೇವರನ್ನು ಉದ್ದೇಶಿಸಿ ಅವರು ಜನರಿಗೋಸ್ಕರ ಕ್ಷಮೆಯನ್ನು ಬೇಡಿದರು. ಅಲ್ಲಿದ್ದಂತ ಜನರಿಗೆ ಅವರು ಯೇಸು ಸ್ವಾಮಿಯನ್ನು ಜಡಿದರೆ ಈ ಮೊಳೆಗಳಲ್ಲಿ ಶಿಲುಬೆಗೆ ಜನರಿಗೆ ಕ್ಷಮೆಯನ್ನು ಅವರು ಬೇಡಿದರು ದೇವರಾದ. ಇದನ್ನು ನೋಡಿದಂತ ಅಲ್ಲಿದ್ದಂತ ಶತಾಧಿಪತಿ, ಆತನ ಹೆಸರು ಲಾಂಜುನುಸ್, ನಮ್ಮ ಸಂಪ್ರದಾಯ ಹೇಳುತ್ತದೆ. ಆ ಶತಾಧಿಪತಿ ಸೈನ್ಯಾಧಿಕಾರಿ ನೋಡಿ ಬೆರಗಾದ. ಮತ್ತೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತನ್ನ ಸಂಗಡಿಗರ ಹತ್ರ ಈತ ನಿಜವಾಗಿ ಸತ್ಪುರುಷರು, ದೇವರ ಕುಮಾರ. ಯಾಕಂತ ಹೇಳಿದ್ರೆ ಈ ಒಂದು ನೋವಿನ ಮಧ್ಯದಲ್ಲಿ ತನ್ನ ವೈರಿಗಳಿಗೆ ಈ ಕ್ಷಮೆ ನೀಡಬೇಕಿದ್ರೆ ಮನುಷ್ಯನ ಈ ಒಂದು ಸ್ವಭಾವದಿಂದ ಸಾಧ್ಯ ಇಲ್ಲ. ಇದು ಹೇಳ್ಬೇಕಿದ್ರೆ ಮಾಡಬೇಕಿದ್ರೆ ಕೇವಲ ದೈವಾನುಗ್ರಹದಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಆತನು ಒಪ್ಪಿಕೊಂಡು ಆ ಸೈನ್ಯಾಧಿಕಾರಿ ಯಾರು ಯೇಸು ಸ್ವಾಮಿಯ ಆ ಒಂದು ಶಿಲುಬೆಯ ಮರಣಕ್ಕೆ ಜವಾಬ್ದಾರನಾಗಿದ್ದಾನೋ ಆತನ ಅಧಿಕಾರಿ, ಆತನು ಒಪ್ಪಿಕೊಂಡರೆ ಏನಂತ ಹೇಳಿದ್ರೆ ಇವರು ನಿಜವಾಗಿಯೂ ಸತ್ಪುರುಷ ದೇವರ ಕುಮಾರ ಆಗಿರ್ಬೇಕಂತ ಬದಲಾವಣೆ ಆಯಿತು ಜೀವನ. ಆತನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಸಂಗಡಿಗರೊಂದಿಗೆ ಅಲ್ಲಿಂದ ಈಜಿಪ್ಟ್ ದೇಶಕ್ಕೆ ಕಪ್ಪದೋಷಕ್ಕೆ ಹೋದ. ಅಂದಿನ ರಾಜ್ಯಪಾಲರಾದಂತಹ ಪಾನ್ಸಿಯಸ್ ಪಿಲಾತನು ಸೈನಿಕರನ್ನು ಕಳಿಸಿದ. ಈತನು ತಲೆಮಾರಿಸಿಕೊಂಡು ಹೋಗಿದ್ದಾನೆ, ಕರೆದುಕೊಂಡು ಬನ್ನಿ ಆತನ. ಅಲ್ಲಿ ಹೋದಾಗ ಈ ಸೈನಿಕರ ನೋಡಿದಾಗ ಆ ಲಾಂಜುನಸ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಮನೆಗೆ ಬರಮಾಡಿಕೊಂಡ, ಅತಿಥಿಗಳನ್ನು ಬರಮಾಡಿಕೊಂಡ ಹಾಗೆ. ಯಾಕಂತ ಹೇಳಿದ್ರೆ ಆತನ ಜೀವನ ಪರಿವರ್ತನೆ ಆಗಿದೆ. ಈ ಸೈನಿಕರಿಗೆ ತಿಳಿದಿರಲಿಲ್ಲ. ಆ ಸೈನಿಕರು ಕ್ರಮೇಣ ತಿಳ್ಕೊಂಡ್ರು, ಈತನ ಮನುಷ್ಯ ಯಾರನ್ನ ನಾವು ಹಿಡ್ಕೊಂಡು ಹೋಗ್ಬೇಕಿತ್ತೋ ಆತ ಇಲ್ಲಿದ್ದಾನೆ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಒಳ್ಳೆ ಮನುಷ್ಯರನ್ನು ನಾವು ಕೊಲ್ಲುವುದು ಯಾಕೆ ಅಂತ ಹೇಳಿಕೊಂಡು ನೀನು ತಲೆ ಮರೆಸಿಕೊಂಡು ಓಡಿ ಹೋಗು, ನಾವು ನಿನ್ನನ್ನು ಹಿಡಿದುಕೊಂಡು ಹೋಗುದಿಲ್ಲ ಅಂತ ಹೇಳಿಕೊಂಡು. ಆದ್ರೆ ಮನುಷ್ಯ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಡ, ನನ್ನ ಆತ್ಮ ಸಾಕ್ಷಿಯಾಗಿ ನಾನು ನಿಲ್ಲುತ್ತೇನೆ, ನಿಮ್ಗೆ ಅಪ್ಪಣೆ ಉಂಟು ಅದನ್ನು ನೀವು ನೆರವೇರಿಸಿ ಅಂತ ಹೇಳಿಕೊಂಡು ಆತನು ಕೂಡ ಈ ಮರಣಕ್ಕೆ ಶರಣಾದನ್ನು ನೋಡ್ತೇವೆ. ಯಾಕಂತ ಹೇಳಿದ್ರೆ ಆತನು ತನ್ನ ಕಣ್ಣಾರೆ ನೋಡಿದವರು ಶಿಲುಬೆ ಮೇಲೆ ಮರಣ ಹೊಂದುತ್ತಿರುವವರು ಮನುಷ್ಯ ವ್ಯಕ್ತಿ ತನ್ನ ವೈರಿಗಳಿಗೋಸ್ಕರ ಕ್ಷಮೆಯನ್ನು ನೀಡಿದ್ದ. ಅದಕ್ಕಾಗಿ ಈ ಪ್ರಪಂಚದಲ್ಲಿನ ದುಃಖಕ್ಕೆ ಮತ್ತೆ ಈ ಜಗಳಕ್ಕೆ ದ್ವೇಷಕ್ಕೆ ಒಂದು ಪ್ರತಿರೋಧಕ ಶಕ್ತಿ ಅಂತ ಹೇಳಿದ್ರೆ ಅದು ಕ್ಷಮೆ ಅಂತ ಹೇಳಿಕೊಂಡು. ಮನುಷ್ಯರು ಯಾರಾದರೂ ಶಕ್ತಿಯುತವಾದವರು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡಿದಾಗ ಅಥವಾ ಏನಾದರೂ ಅನ್ಯಾಯ ಮಾಡಿದಾಗ ಎರಡು ರೀತಿಯ ಪ್ರತಿಕ್ರಿಯೆಗಳನ್ನು ನಾವು ಕಾಣಬಹುದು. ಒಂದೇನಂತ ಹೇಳಿದ್ರೆ ತಲೆಬಾಗುವುದು, ಯಾಕಂತ ಹೇಳಿದ್ರೆ ನನ್ನಿಂದ ಆಗುವುದಿಲ್ಲ, ಅದಕ್ಕಾಗಿ ನಾನು ನನ್ನ ಸೋಲನ್ನು ಒಪ್ಪಿಕೊಳ್ಳುವುದು. ಇನ್ನೊಂದೇನಂತ ಹೇಳಿದ್ರೆ ಈ ಅಟ್ಯಾಕ್ ಅಥವಾ ಏನು ದೌರ್ಜನ್ಯ ಉಂಟೋ ಅಥವಾ ಏಟು ಉಂಟೋ ಅದನ್ನು ಎದುರಿಸುವುದು, ಜಗಳ ಮಾಡಿ ಅಲ್ಲ, ಬೇರೆ ಹೇಗೆ ಅಂತ ಹೇಳಿದ್ರೆ ಅದನ್ನು ಕಡೆಗಣಿಸಿ ಅಥವಾ ಅದನ್ನು ತಲೆಗೆ ಹಾಕಿಕೊಳ್ಳದೆ. ಹಾಗೆ ಮಾಡ್ಬೇಕಿದ್ರೆ ಏನಿರ್ಬೇಕಂತ ಹೇಳಿದ್ರೆ ಇಂಟರ್ನಲ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಈ ಆಂತರಿಕ ಒಂದು ಶಕ್ತಿ ಇದ್ದರೆ ಮಾತ್ರ ಇತರರು ನಮ್ಮ ಬಗ್ಗೆ ತೆಗಳಿಕೆಯನ್ನು ಹೇಳುತ್ತಿರುವಾಗ ಅಥವಾ ಕೆಟ್ಟದನ್ನು ಮಾತನಾಡುವಾಗ ನಾವು ಅದನ್ನು ಏನು ಕೂಡ ತಲೆ ಹಾಕಿಕೊಳ್ಳದೆ ಹೋಗ್ಬೋದು. ಅದಕ್ಕಾಗಿ ನಾವು ನೋಡ್ತೇವೆ, ಪುಣ್ಯ ಪುರುಷರು ಏನ್ ಮಾಡ್ತಾರೆ, ಇತರರು ಅವರ ಬಗ್ಗೆ ಏನಾದ್ರು ಕೆಟ್ಟದ್ದು ಮಾತಾಡಿದ್ರೆ ತಲೆಗೆ ಹಾಕಿಕೊಳ್ಳುವುದಿಲ್ಲ, ಎಲ್ಲರಿಗೆ ಆಗುದಿಲ್ಲ. ನಿನ್ನೆ ಒಬ್ಬರು ಫೋನ್ ಮಾಡ್ತಾರೆ ನನಗೆ ರಾತ್ರಿ, ಏನಂತ ಹೇಳಿದ್ರೆ ಈ ಮನುಷ್ಯ ನನಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ, ನೀವು ಸ್ವಲ್ಪ ಅವನಿಗೆ ಹೇಳಿ ಅಂತ ಹೇಳಿಕೊಂಡು. ನಾನು ಹೇಳಿದೆ, ಅವಸರ ಪಡ್ಬಿಟ್ಟು ಸ್ವಲ್ಪ ಸಮಯ ಉಂಟು, ನಾಳೆ ತನಕ ಕಾಯಿರಿ ಅಂತ ಹೇಳಿಕೊಂಡೆ. ಏನ್ ಮಾಡೋದು ಅಂತ ಹೇಳ್ತೇನೆ ಅಂತ ಹೇಳಿ ಆ ಮನುಷ್ಯ ಯಾರು ಕೆಟ್ಟದಾಗಿ ಮಾತನಾಡಿದನೋ ಇವತ್ತು ಬೆಳಿಗ್ಗೆ ಆತನು ಇನ್ನೂ ಕೆಲವರ ಹತ್ರ ಹೋಗಿ ಹೇಳ್ತಾರೆ, ರಾತ್ರಿ ಹೀಗೆ ಹೇಳಿದ್ರೆ ಸರಿಯಾಗಿ ಕೊಟ್ಟ ಅಂತ ಹೇಳಿಕೊಂಡು. ಇಬ್ಬರು ಕೂಡ ಬೇರೆಯವ್ರ ಹತ್ರ ಸರಿಯಾಗಿ ಕೊಟ್ಟಿದ್ದ ಅಂತ ಹೇಳಿದ್ರು. ಇದೇನಂತ ಹೇಳಿದ್ರೆ ಯಾರಾದ್ರೂ ಕೆಟ್ಟದ್ದು ಮಾತನಾಡಿದ್ರೆ ನಾವು ಅವ್ರಿಗೆ ಡಬಲ್ ಕೊಡುದು, ಇದು ನಮ್ಮ ಸ್ವಭಾವ. ಆದರೆ ಯೇಸು ಸ್ವಾಮಿ ಇದಕ್ಕೆ ಒಂದು ಉತ್ತಮ ಮದ್ದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕ್ಷಮೆ. ಇದರ ಮುಖಾಂತರ ಅವರು
ಇತರರನ್ನು ನಾವು ಯಾವ ರೀತಿ ಗೆಲ್ಲಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಏಟಿಗೆ ಏಟಿನ ಮುಖಾಂತರ ಅಲ್ಲ, ಮುಯಿಗೆ ಮುಯಿಯ ಮುಖಾಂತರ ಅಲ್ಲ, ಅದರ ಬದಲಾಗಿ ನಾವು ಯಾವ ರೀತಿ ಪ್ರೀತಿಯಿಂದ ಕ್ಷಮೆಯಿಂದ ಇತರರನ್ನು ಗೆಲ್ಲಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಯಾವ ರೀತಿ ಈ ಸೇಡು, ಯಾವ ರೀತಿ ಈ ಒಂದು ಅಸೂಯೆ, ಯಾವ ರೀತಿ ಹಗೆತನ ಅದರ ಕಿಡಿ ಹಚ್ಚಿದಾಗ ತಲೆಮಾರುಗಳ ತನಕ ಅದು ಜೀವಂತವಾಗಿ ಉಳಿದು ಅದರ ದ್ವೇಷವನ್ನು ಸಾಧಿಸಿಕೊಳ್ತದೋ, ಅದೇ ಪ್ರಕಾರ ಈ ಯೇಸು ಸ್ವಾಮಿ ನೀಡಿದಂತ ಕ್ಷಮೆಯನ್ನುಂಟು ಅದರ ಕಿಡಿ ಕೂಡ ಶತಮಾನಗಳ ತನಕ ಅದು ಉಳಿಯುತ್ತಾ ಬಂದಿದೆ. ಮತ್ತೆ ಇವತ್ತಿಗೆ ಕೂಡ ಅದು ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ನಾವು ನೋಡ್ತೇವೆ 1990ರಿಂದ 1994 ತನಕ ಆಫ್ರಿಕಾ ಖಂಡದಲ್ಲಿ ರುವಾಂಡ ಮತ್ತು ಬುರುಂಡಿ ಎಂಬ ಎರಡು ದೇಶಗಳ ನಡುವೆ ಅಲ್ಲಿ ಜನಾಂಗೀಯ ಒಂದು ದ್ವೇಷ ನಡೆದಿತ್ತು. ಲಕ್ಷಾಂತರ ಜನರು ಅದರಲ್ಲಿ ಕೊಲೆ ಮಾಡಲ್ಪಟ್ಟರು. 3 ಪಟ್ಟು ಜನರು ತಮ್ಮ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದರು. 1994 ಇಸವಿಯಲ್ಲಿ ಅಲ್ಲಿ ಒಂದು ಸಂಧಾನ ಏರ್ಪಟ್ಟಿದೆ. ಯೇಸು ಸ್ವಾಮಿಯ ಆ ತತ್ವಗಳ ಆಧಾರದಲ್ಲಿ ಅಂದಿನಿಂದ ಇಂದಿನ ತನಕ 25 ವರ್ಷಗಳಲ್ಲಿ ಅವರು ಆ ಶಾಂತಿ ಸಂಧಾನದ ಮೂಲಕ, ಅಂದರೆ ಎಷ್ಟೋ ಜನರು ಸತ್ತು ಹೋಗಿದ್ದರು, ಅವರ ಪತ್ನಿಯಂದಿರು ವಿಧವರಾಗಿದ್ದರು, ಮಕ್ಕಳು ಅನಾಥರಾಗಿದ್ದರು, ಅವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಒಟ್ಟಿಗೆ ಕೂತ್ಕೊಂಡು ಒಬ್ಬರು ಇನ್ನೊಬ್ಬರನ್ನು ಕ್ಷಮಿಸಿದರು. ಇವತ್ತು ಆ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ, ಆ ದೇಶದಲ್ಲಿ ಸ್ವಚ್ಛತೆ ಬಂದಿದೆ, ಆ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಏಟಿಗೆ ಹಿಂದೇನು ಕೊಡ್ಲಿಕ್ಕೆ ಹೋಗ್ಲಿಲ್ಲ, ಬದಲಾಗಿ ಅವರು ಏನು ನಡೆದಿದೆಯೋ ಅದನ್ನು ಮರೆತು ಅನ್ಯಾಯ ಮಾಡಿದವರಿಗೆ, ನೋವು ಕೊಟ್ಟವರಿಗೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕ್ಷಮೆ ಕೊಟ್ಟಿದ್ದಾರೆ 20ನೇ ಶತಮಾನ. ಇನ್ನೊಂದು ಎರಡು ಘಟನೆಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸುತ್ತೇನೆ. ಒಂದು 1995 ಇಸವಿ ಫೆಬ್ರವರಿ 25ನೇ ತಾರೀಕಿನಂದು ಓರ್ವ ಧರ್ಮ ಭಗಿನಿಯರು ಈ ಮಧ್ಯಪ್ರದೇಶದ ಇಂದೋರ್ನಿಂದ ಕೇರಳಕ್ಕೆ ಬರ್ತಿದ್ದರು. ಅವರನ್ನು ಒಬ್ಬರು ಬಸ್ಸಿನಿಂದ ಎಳೆದು 54 ಬಾರಿ ಚುಚ್ಚಿ ಅವರನ್ನು ಕೊಲೆ ಮಾಡಿದರು. ಅವರ ಹೆಸರು ಸಿಸ್ಟರ್ ರಾಣಿ ಮರಿಯಾ ಅಂತ ಹೇಳಿ. ಏನಂತ ಹೇಳಿದ್ರೆ ಈ ಬಡ ಜನರನ್ನು ಅವರು ತುಂಬಾ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಗುಲಾಮಗಿರಿಯಿಂದ ಅಥವಾ ಸಾಲದಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ ಒಂದು ಜಾಲ ಹೆಣೆದು ಅವರನ್ನು ಮುಗಿಸಿಬಿಡುವ ಒಂದು ಪ್ರಯತ್ನ. ಅವರ ತಂಗಿ ಅವರು ಕೂಡ ಓರ್ವ ಧರ್ಮ ಬಗ್ಗೆ, ಅವರ ಹೆಸರು ಸೆಲ್ವರಾಣಿ ಅಂತ ಹೇಳಿಕೊಂಡು ತನ್ನ ಹೆತ್ತವರ ಪರವಾಗಿ ಅವರು ಹೋಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಆ ಸಿಸ್ಟರ್ ಅನ್ನು ಕೊಲೆ ಮಾಡಿದರೋ, ಸಿಸ್ಟರ್ ರಾಣಿ ಮರಿಯಾ, ಆತನಿಗೆ ಸಮಂದರ್ ಸಿಂಗ್ ಜೈಲಿಗೆ ಹೋಗಿ ಆತನ ಕೈಗೆ ಈ ರಾಖಿಯನ್ನು ಕಟ್ಟಿ ತನ್ನ ಹೆತ್ತವರ ಸಂದೇಶವನ್ನು ಕೊಟ್ಟರು. ಅದೇಂತ ಹೇಳಿದ್ರೆ ನಾವು ನಿಮ್ಮನ್ನು ಕ್ಷಮಿಸುತ್ತೇವೆ ಅಂತ ಹೇಳಿಕೊಂಡು ಆ ವ್ಯಕ್ತಿ ಇವತ್ತು ಪರಿವರ್ತನೆ ಆಗಿದ್ದಾರೆ. ಮತ್ತೆ ಆ ಕುಟುಂಬವನ್ನು ತುಂಬಾ ಪ್ರೀತಿಯಿಂದ ಹಚ್ಚಿಕೊಂಡಿದ್ದಾರೆ. ಅಲ್ಲಿಗೆ ಆ ದ್ವೇಷ ಮುಗಿದೋಯ್ತು. ಆತನಿಗೆ ಶಿಕ್ಷೆ ಸಿಕ್ಕಿದಾಗ ಮಾತ್ರ ನನ್ನ ಅಕ್ಕನಿಗೆ ಶಾಂತಿ ಸಿಗುತ್ತ ಅಂತ ಹೇಳಿಲ್ಲ, ಬದಲಾಗಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಆ ತಂಗಿ ಹೋಗಿ ಮನಸ್ಸಾರೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಕ್ಷಮಿಸಿದಳು. ಮತ್ತೆ ಆ ಮಗಳ ತಾಯಿ ಅವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿಯ ಕೈಯನ್ನು ನಾನು ಮುತ್ತಿಕ್ಕಲು ಆಸೆ ಪಡುತ್ತೇನೆ. ಯಾಕಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಿದ್ದರು ಈ ಕೆಟ್ಟ ಕೈ ನನ್ನ ಮಗಳನ್ನು ಕೊಂದು ಹಾಕಿದ ಅಂತ ಹೇಳಿದ್ರು. ಆದರೆ ಈ ತಾಯಿಯನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಕೈಗಳನ್ನು ಮುತ್ತಿಕ್ಕಲು ಪ್ರಯತ್ನ ಪಡುತ್ತೇನೆ ಅಥವಾ ಆಸೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಈ ಕೈಗಳಿಂದ ನನ್ನ ಮಗಳ ರಕ್ತ ಅದು ಹರಿದು ಹೋಗಿದೆ, ಅದಕ್ಕಾಗಿ ಈ ಕೈಗಳನ್ನು ನಾನು ಮುತ್ತಲಿಕ್ಕೆ ನಾನು ಆಸೆ ಪಡ್ತೇನೆ ಅಂತ ಹೇಳಿಕೊಂಡು ಏನು ಶಿಕ್ಷೆ ಸಿಗಬೇಕಿತ್ತೋ ಆತನಿಗೆ ಅದನ್ನು ರದ್ದುಪಡಿಸುವಂತೆ ಮಾಡಿದರು ರಾಜ್ಯಪಾಲರ ಹತ್ರ ಹೋಗಿ. ಇನ್ನೊಂದು ಘಟನೆ ಏನಂತ ಹೇಳಿದ್ರೆ 1990ನೇ ಇಸವಿಯಲ್ಲಿ ಮೂಡನ ಒರಿಸ್ಸಾದಲ್ಲಿ ಕಿವಂಜೂರ್ ಎಂಬ ಜಿಲ್ಲೆಯಲ್ಲಿ ಗ್ರಾಹಂ ಸ್ಟೇನ್ಸ್ ಆತ ತನ್ನ ಪತಿಯೊಂದಿಗೆ ಜೀವಿಸಿದ್ದನು. 3 ಮಕ್ಕಳು, ಎಸ್ಟರ್, ಫಿಲಿಪ್ ಮತ್ತೆ ತಿಮೋತಿ ಎಂಬವರು. ಒಂದು ದಿವಸ ಹಳ್ಳಿಗೆ ಹೋದಾಗ ಈ ಗ್ರಾಹಂ ಸ್ಟೇನ್ಸ್ ಆತನ 2 ಮಕ್ಕಳು 9 ವರ್ಷದ ಫಿಲಿಪ್ ಮತ್ತೆ 7 ವರ್ಷದ ತಿಮೋತಿ ಅವರು ಜೀಪ್ ನಲ್ಲಿ ರಾತ್ರಿ ಹೊತ್ತಿಗೆ ಮಲಗಿದ್ದರು. ಒಂದು 100 ಮಂದಿ ಜನರು ಬಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಜೀಪ್ ಉಂಟಲ್ಲ ಅದಕ್ಕೆ ಈ ಒಂದು ತಂತಿಯನ್ನು ಸುತ್ತಿದ್ದವು. ಯಾಕಂತ ಹೇಳಿದ್ರೆ ಒಳಗಡೆ ಇದ್ದಂತ ಇವರು ಹೊರಕ್ಕೆ ಬರಬಾರದು ಅಂತ ಹೇಳಿಕೊಂಡು ಎಣ್ಣೆಯನ್ನು ಸುರಿದು ಬೆಂಕಿಯನ್ನು ಕೊಟ್ಟರು. 3 ಮಂದಿ ಜೀವಂತವಾಗಿ ಈ ಜೀಪಿನ ಒಳಗೆ ಸತ್ತರು. ಗ್ರಾಹಂ ಸ್ಟೇನ್ಸ್ ಮತ್ತೆ ಆತನ ಮಗ ಫಿಲಿಪ್ 9 ವರ್ಷದವನು, 7 ವರ್ಷದ ತಿಮೋತಿ. ಆತನ ಪತ್ನಿ ಗ್ಲಾಡಿಸ್ ಸ್ಟೇನ್ಸ್ ಮತ್ತೆ ಮಗಳು ಎಸ್ಟರ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಮನಪೂರ್ವಕವಾಗಿ ಈ ಕೊಲೆಗಾರರನ್ನು ಅಥವಾ ನನ್ನ ಪತಿ ಮತ್ತೆ ಮಕ್ಕಳನ್ನು ಯಾರು ಕೊಂದಿದ್ದಾರೋ ಅವರನ್ನು ನಾವು ಕ್ಷಮಿಸ್ತೇವೆ.
ಮನಸಾರೆ ಕ್ಷಮಿಸಿದರು. ಅದಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಏನು ಹೇಳಿಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಈ ಒಂದು ಈ ಸೇಡು ಮತ್ತೆ ದ್ವೇಷ ಈ ಕೊರೋನಾ ವೈರಸ್ ಗಿಂತಲೂ ಅತಿಯಾದ ಒಂದು ದೊಡ್ಡ ಒಂದು ವೈರಸ್, ವಿಷ ಬೀಜ. ಇದು ನಾವು ಜಯಿಸಬೇಕಿದ್ರೆ ಮುಯಿಗೆ ಮುಯಿ ತೀರಿಸುವ ಮೂಲಕ ಅಲ್ಲ, ಸೇಡಿಗೆ ಸೇಡು ತೀರಿಸುವ ಮೂಲಕ ಅಲ್ಲ, ಬದಲಾಗಿ ಪ್ರೀತಿಯಿಂದ, ಸ್ನೇಹದಿಂದ, ಕ್ಷಮೆಯಿಂದ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯ ಕಾಲದಲ್ಲಿ ಜಕ್ಕಯ್ಯನಮ್ಮವನಿದ್ದನು, ತುಂಬಾ ಲೂಟಿಗುವ. ಯಾಕಂದ್ರೆ ಅವರು ಸುಂಕ ವಸೂಲು ಮಾಡುವುದನ್ನು ಎಷ್ಟು ಮಾಡಿದಂತ ಅವನಿಗೆ ಗೊತ್ತು, ಅಷ್ಟು ಹಣ ಮಾಡಿದನು. ಎಲ್ಲರೂ ಕೂಡ ಆತನನ್ನು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದ್ವೇಷಿಸಿದ್ದಾರೆ. ಈ ಮನುಷ್ಯ ಇನ್ನೋರ್ವ ಮಗ್ದಲದ ಮರಿಗಳು, ವ್ಯಭಿಚಾರಕ್ಕೆ ಒಳಗಾದವಳು, ಎಷ್ಟು ಪಾಪಗಳನ್ನು ಮಾಡಿದರು ಅದು ಅವಳಿಗೆ ಗೊತ್ತು. ಯೇಸು ಸ್ವಾಮಿ ಇಬ್ಬರನ್ನು ಕೂಡ ಕ್ಷಮಿಸಿದರು. ಅವರು ಸಂಪೂರ್ಣವಾಗಿ ಬದಲಾಗಿ ಇವತ್ತು ಅವರು ಪವಿತ್ರ ಧರ್ಮಸಭೆಯಲ್ಲಿ ಸಂತರಾಗಿದ್ದಾರೆ. ಜನರು ಅವರ ಅನುಕರಣ ಮಾಡ್ತಿದ್ದಾರೆ. ಒಂದು ವೇಳೆ ಈ ಕ್ಷಮೆ ಎಂಬ ಪದ ಇಲ್ಲದಿದ್ದರೆ ಅಥವಾ ಯೇಸು ಸ್ವಾಮಿ ಅವರನ್ನು ಕ್ಷಮಿಸದೆ ಇದ್ದಿದ್ರೆ ಈ ಮನುಷ್ಯರು ಕೆಟ್ಟದಾಗಿ ಉಳಿದಿದ್ದರು. ಅವರಿಗೆ ಒಂದು ಬದಲಾಗುವಂತ ಅವಕಾಶ ಸಿಗ್ತಿಲ್ಲ. ಅವರ್ ಗಾಡ್ ಇಸ್ ಅ ಗಾಡ್ ಆಫ್ ಸೆಕೆಂಡ್ ಚಾಯ್ಸ್. ಯೇಸು ಸ್ವಾಮಿ ನಮಗೆ ಒಂದು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ದೇವರು ಎರಡನೇ ಆಯ್ಕೆಯ ದೇವರು ಅಂತ ಹೇಳಿದ್ರೆ, ಒಂದು ಸಲ ತಪ್ಪಿ ಬಿದ್ದರೆ ಶಿಕ್ಷೆಯ ಮುಖಾಂತರ ನಮ್ಮನ್ನು ನಾಶ ಮಾಡುವಂತಹ ದೇವರಲ್ಲ, ಬದಲಾಗಿ ಕ್ಷಮೆಯ ಮುಖಾಂತರ ಪುನಃ ಒಂದು ಅವಕಾಶವನ್ನು ಕೊಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ ಅಂತ ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯೇಸು ಸ್ವಾಮಿ ಮಾನವ ಕುಲಕ್ಕೆ, ಪ್ರಪಂಚಕ್ಕೆ ನೀಡಿದ ದೊಡ್ಡ ಒಂದು ಕೊಡುಗೆ ಅಂತ ಹೇಳಿದ್ರೆ ಕ್ಷಮೆ. ಅದನ್ನು ನಾವು ಪಾಲಿಸಿಕೊಂಡು ಜೀವಿಸಿದರೆ ಸ್ವರ್ಗದ ಅನುಭವವನ್ನು ಇಲ್ಲಿಯೇ ಭೂಲೋಕದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಅದನ್ನು ಪರಸ್ಪರ ನಾವು ಜೀವಿಸಿ ಬಾಳುವ ಎಲ್ಲರಿಗೆ ಶುಭವಾಗಲಿ, ಶಾಂತಿ ಸಮಾಧಾನ ಎಲ್ಲರಿಗೆ ಬರಲಿ ಅಂತ ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು ಫಾದರ್. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಅತ್ಯುತ್ತಮ ಸಂದೇಶವನ್ನು ತಾವು ನೀಡಿದ್ದೀರಿ. ವಂದನೆಗಳು ಮತ್ತೊಮ್ಮೆ. ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಸಂದೇಶ ನೀಡುವವರು ಜನಾಬ್ ಅಬ್ದುಲ್ ಖಾದರ್ ಅವರು, ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರು, ಸನ್ಮಾರ್ಗ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇದರ ನಿರ್ದೇಶಕರು, ಸಾಮಾಜಿಕ ಕಾರ್ಯಕರ್ತರು, ಅನುಭವಿ ಪತ್ರಕರ್ತರು, ಭಾಷಣಕಾರರು, ಉತ್ತಮ ವಾಗ್ಮಿ ನಮ್ಮೊಟ್ಟಿಗಿದ್ದಾರೆ. ಅವರಿಂದ ಸಂದೇಶ ಆಲಿಸೋಣ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಸ್ಸಲಾಮು ಅಲೈಕುಂ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತರೆ, ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಮುಂಗಡ ಶುಭಾಶಯಗಳು. ಪ್ರಚಲಿತ ಜಗತ್ತಿನಲ್ಲಿ ಮತ್ತು ಈ ಹಿಂದಿನ ಕಾಲದಲ್ಲಿ ಕೂಡ ಸೌಹಾರ್ದವನ್ನು ಕೆಡಿಸುವುದಕ್ಕೆ ಹಲವು ಕಾರಣಗಳಲ್ಲಿ ಒಂದು ಬಹುಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅದು ಸಂದೇಹ. ಈ ಜಗತ್ತನ್ನು ಸಂದೇಹ ಸಾಕಷ್ಟು ನಷ್ಟಕ್ಕೆ ಒಳಪಡಿಸಿದೆ. ನಾವು ಸುಲಭವಾಗಿ, ಟೈಮ್ ಇಲ್ಲದೆ ಇರುವುದರಿಂದ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದು ಕೊರೋನಾ ಕಾಲ ಅಂತ ಹೇಳ್ಬೋದು. 5-7 ತಿಂಗಳ ಹಿಂದೆ ನಾನು ಕಲಿಮಾ ಸರ್ಗೆ ಕೈ ಕೊಡ್ತಾ ಇರಲಿಲ್ಲ, ಇನ್ನೊಬ್ಬರಿಗೆ ಕೈ ಕೊಡ್ತಾ ಇರಲಿಲ್ಲ, ಶೇಕ್ ಹ್ಯಾಂಡ್ ಮಾಡ್ತಾ ಇರಲಿಲ್ಲ. ಮನೆಗೆ ನಮ್ಮ ಕುಟುಂಬದವರು ಬರುವುದಾದ್ರೆ ಬರಬೇಡಿ, ಈಗ ಸ್ವಲ್ಪ ತಡೀರಿ ಅಂತ ಹೇಳ್ತಾ ಇದ್ವಿ. ನಮ್ಮವರ ಶವ ಸಂಸ್ಕಾರಕ್ಕೂ ನಾವು ಹೋಗ್ಲಿಲ್ಲ. ಅತ್ಯಂತ ಅನುಮಾನದೊಂದಿಗೆ ನಾನು ಯಾಕೆ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ರೋಗ ಅವರಿಗೆ ವರ್ಗಾವಣೆ ಆಗುತ್ತೋ ಅನ್ನುವ ಅನುಮಾನ. ಹಾಗೆ ಅವರು ಯಾಕೆ ನನಗೆ ಕೈ ಕೊಡೋದಿಲ್ಲ ಅಂತ ಹೇಳಿದ್ರೆ ಅವರ ರೋಗ ನನಗೆ ವರ್ಗಾವಣೆ ಆಗುತ್ತೋ ಅನ್ನುವ ಅನುಮಾನ. ಹೀಗೆ 5-6 ತಿಂಗಳವರೆಗೆ ನಾವು ಬಹಳ ಅನುಮಾನದಿಂದ, ಸಂದೇಹದಿಂದ ನಮ್ಮನ್ನು ನಾವು ತಡೆದಿರಿಸಿಕೊಂಡ್ವಿ. ಈಗ ಕೊರೋನಾ ಹೋಗಿದೆ ಅಂತಲ್ಲ, ಈಗಲೂ ಕೂಡ ಕೊರೋನಾ ಇದೆ. ಈ ಹಿಂದೆ ನಮಗೆ ದ್ವೇಷ ಕೂಡ ಇರಲಿಲ್ಲ, ನನಗೆ ಯಾರ ಜೊತೆ ದ್ವೇಷ ಇರಲಿಲ್ಲ, ಆದ್ರೆ ನಾವು ಒಂದು ಅಂತರವನ್ನು ಇಟ್ಕೊಂಡು ಬದುಕಿದ್ವಿ. ಈಗ ಕೊರೋನಾ ಇದೆ, ಆದ್ರೆ ನಾನು ಎಲ್ರಿಗೂ ಇವತ್ತು ಶೇಖರಣೆ ಮಾಡಿದ್ವಿ. ಇಲ್ಲಿ ಯಾರು ಕೂಡ ಹೆಚ್ಚಿನವರು ಮಾಸ್ಕ್ ಹಾಕಿಲ್ಲ. ಯಾಕೆಂತ ಹೇಳಿದ್ರೆ ಕೊರೋನಾವನ್ನು ನಾವು ತಿಳ್ಕೊಂಡಿದ್ವಿ, ಅದು ಸಂದೇಹದ ಒಂದು ಭಾಗವಾಗಿ ಇವತ್ತು ಉಳಿದಿಲ್ಲ. ನಮಗೆ ಕೊರೋನಾ ಅಂದ್ರೆ ಏನ್ ಗೊತ್ತು, ಕೊರೋನಾದ ಕಾಲದಲ್ಲಿ ಏನೆಲ್ಲ ನಾವು ಮಾಡಿದ್ವಿ ಅವೆಲ್ಲಕ್ಕೂ ಕೂಡ ಇವತ್ತು ಪಶ್ಚಾತ್ತಾಪ ಪಡುವ ಸ್ಥಿತಿಯಲ್ಲಿ ಇದ್ದೇವೆ. ಯಾಕೆಂತ ಹೇಳಿದ್ರೆ ನನಗೆ ಕೊರೋನಾ ಅರ್ಥ ಆಗಿದೆ, ನಿಮ್ಗೆ ಕೊರೋನಾ ಅರ್ಥ ಆಗಿದೆ. ಸ್ವಾತಂತ್ರ್ಯದ ಕಾಲದಲ್ಲಿ ಸ್ವಾಮಿ ಶ್ರದ್ಧಾನಂದರ ಹತ್ಯೆ ಆದ, ಅವರ ಹತ್ಯೆಯನ್ನು ಮುಸ್ಲಿಂ ಯುವಕ ಮಾಡ್ತಾರೆ.
ಮಾಡಿದಾಗ ದೇಶದಲ್ಲಿ ಮುಸ್ಲಿಮರ ಬಗ್ಗೆ ಅನೇಕ ಅನುಮಾನದ ಸಂದೇಹದ ಸಂದೇಶಗಳು ಹರಿದಾಡ್ತವೆ. ಕುರಾನ್ನ ಬಗ್ಗೆ ಸಂದೇಹದ ಮಾತುಗಳು ಬರುತ್ತೆ. ಆಗ ಗಾಂಧೀಜಿ ಒಂದು ನಿರ್ಧಾರ ತಗೊಳ್ತಾರೆ. ನೀವು ಇತಿಹಾಸ ಓದಿದ್ರೆ ನಿಮಗೂ ಕೂಡ ಗೊತ್ತು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮೌಲಾನಾ ಮುಹಮ್ಮದ್ ಅಲಿ ಅಂತ, ಶೌಕತ್ ಅಲಿ ಮತ್ತು ಮುಹಮ್ಮದ್ ಅಲಿ ಅಂತ ಇಬ್ರು ಬಹಳ ಮುಂಚೂಣಿಯಲ್ಲಿ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಘೋಷಿಸ್ತಾರೆ, ಈ ದೇಶದಲ್ಲಿ ಹಿಂಸೆಯ ಭಾಷೆ ನಿಲ್ಬೇಕು, ಹಿಂಸೆಯ ಭಾವ ನಿಲ್ಬೇಕು. ಅದಕ್ಕಾಗಿ ಅವ್ರು ಏನು ಘೋಷಿಸ್ತಾರೆ ಅಂತ ಹೇಳಿದ್ರೆ, ನಾನು ಮೌಲಾನಾ ಮುಹಮ್ಮದ್ ಅಲಿ ಅವರ ಮನೆಯಲ್ಲಿ 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ. 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ. ನಾನು ಯಾಕೆ ಅವರ ಮನೆಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಒಳ್ಳೆಯ ಮುಸ್ಲಿಮನ ಮನೆಯಲ್ಲಿ ಮುಸ್ಲಿಮರಂದ್ರೆ ಏನು ಅಂತ ನನಗೆ ತಿಳ್ಕೊಳ್ಬೇಕು. ಆಗ ಎಲ್ಲರೂ ಅವರಲ್ಲಿ ಹೇಳಿದ್ರು, ನೀವು ಉಪವಾಸ ಸತ್ಯಾಗ್ರಹ ಮಾಡಬೇಡಿ ಅಂತ. ಆದ್ರೆ ಗಾಂಧೀಜಿ ಪಟ್ಟು ಬಿಡದೆ ಮೊಹಮ್ಮದ್ ಅಲಿ ಅವರ ಮನೆಯಲ್ಲಿ ಹೋಗಿ 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆ ದೇಹದ ಸ್ಥಿತಿ ಹದಗೆಟ್ಟರು ಕೂಡ ಅವರು ತನ್ನ ಉಪವಾಸದಿಂದ ಹಿಂತೆರಗುವುದಿಲ್ಲ. ಮಾತ್ರ ಅಲ್ಲ, ಮೊಹಮ್ಮದ್ ಅಲಿ ಮತ್ತು ಅವರ ತಾಯಿ ಕೂಡ ಅವರ ಜೊತೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಕೊನೆಯದಾಗಿ ಅವರನ್ನು ಬೀಳ್ಕೊಡುವಾಗ ಮೊಹಮ್ಮದ್ ಅಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಿಮ್ಮ ಭಾವನೆ ನಮಗೆ ಗೊತ್ತು, ನೀವು ಗೋವನ್ನು ಬಹಳವಾಗಿ ಪ್ರೀತಿಸ್ತೀರಿ, ಆದ್ದರಿಂದ ನಮ್ಮ ವತಿಯಿಂದ ನಿಮಗೊಂದು ಗೋವು ಕೊಡ್ತೇನೆ ಅಂತ ಹೇಳಿ ಗಾಂಧೀಜಿಯವರಿಗೆ ಗೋವು ಕೊಟ್ಟಿದ್ರು. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಮನಸ್ಸು ಅರ್ಥ ಆಯಿತು. ನನ್ನ ಮಟ್ಟಿಗೆ ನೀವು ಏನು ಅಂತ ನನಗೆ ಗೊತ್ತಾದಾಗ ಸುಲಭವಾಗಿ ಏನು ಒಂದು ಸಂದೇಶ ರವಾನೆ ಆಗುತ್ತೆ. ನೀವು ನನಗೆ ಅರ್ಥ ಆದ್ರೆ ಆ ಬಳಿಕ ಅನುಮಾನಗಳಿರುವುದಿಲ್ಲ, ಸಂದೇಹಗಳಿರುವುದಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಒಂದು ಸಂಜೆಯ ವೇಳೆ, ರಾತ್ರಿಯ ವೇಳೆ ತನ್ನ ಪತ್ನಿ ಜೊತೆ ಮನೆಯಿಂದ ಹೊರಡ್ತಾರೆ. ಈಗಿನ ಹಾಗೆ ಬೀದಿ ದೀಪ ಇಲ್ಲದ ಕಾಲದಲ್ಲಿ. ಹಾಗೆ ಹೋಗುವಾಗ ಅವರ ಅನುಯಾಯಿ, ಅವರ ಪರಿಚಿತ ವ್ಯಕ್ತಿ ಅವರಿಗೆ ಎದುರಾಗ್ತಾರೆ. ಪ್ರವಾದಿ ಮುಹಮ್ಮದ್ ತನ್ನ ಪತ್ನಿ ಜೊತೆಗೆ ಒಂದಿಷ್ಟು ದೂರ ಹೋಗಿ ಮತ್ತೆ ತಿರುಗಿ ಬಂದು ಹೇಳ್ತಾರೆ ಆ ವ್ಯಕ್ತಿಯಲ್ಲಿ, ಅದು ನನ್ನ ಪತ್ನಿ ಅಂತ. ಯಾಕೆ ಅಂತ ಅವ್ರು ಹೇಳ್ತಾರೆ, ನನಗೇನು ಅನುಮಾನ ಇಲ್ಲ, ನೀವು ಯಾಕೆ ನನಗೆ ಹೀಗೆ ಹೇಳ್ತೀರಿ ಅಂತ. ಅಂದ್ರೆ ಈ ಅನುಮಾನ ಇಲ್ಲದೆ ಇದ್ರೆ ಬೇರೆ ಏನಾದ್ರೂ ಸಂದೇಹದ ಮಾತುಗಳು ಹೋಗುವುದಕ್ಕೆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಪ್ರವಾದಿ ಆ ಸಂದೇಹದ ಆ ಭಾವನೆಯನ್ನು, ಆ ವಾತಾವರಣವನ್ನು ತಿಳುಗೊಳಿಸಲು ಪ್ರಯತ್ನಿಸ್ತಾರೆ. ಕೊನೆಯದಾಗಿ, ಸಮಯ ಇಲ್ಲ, ಕೊನೆಯದಾಗಿ ನಮ್ಮಲ್ಲಿ ಇತ್ತೀಚೆಗೆ ನಮ್ಮ ಒಂದು ವಲಯದಲ್ಲಿ ಒಂದು ಚರ್ಚೆ ನಡೆದಿತ್ತು. ಅದೇನಂತ ಹೇಳಿದ್ರೆ, ಎಲ್ಲ ರೀತಿಯ ವಿಚಾರಧಾರೆ ಇರುವ ವ್ಯಕ್ತಿಗಳ ಒಂದು ಗುಂಪು ನಮ್ಮದು. ಅದರಲ್ಲಿ ಒಂದು ಪ್ರಶ್ನೆ ಬಂತು. ಅದೇನಂತ ಹೇಳಿದ್ರೆ, ಬ್ರಾಹ್ಮಣರು ದೇವಸ್ಥಾನ ಪ್ರವೇಶಿಸುವಾಗ ಯಾಕೆ ಶರ್ಟ್ ಕಳಿಸ್ತಾರೆ ಅನ್ನುವ ಒಂದು ಚರ್ಚೆ. ಬೇರೆ ಬೇರೆ ರೀತಿ ಎಲ್ರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಆಗ ಒಬ್ರು ಬಹಳ ಬುದ್ಧಿವಂತರು ಹೇಳಿದ್ರು, ಹಲವು ಮಂದಿ ಇದ್ದಾರೆ ಅವರ ಜೊತೆಗೆ. ಅದೇನಂತ ಹೇಳಿದ್ರೆ, ತಾನು ಬ್ರಾಹ್ಮಣ ಅಂತ ಗೊತ್ತಾಗಬೇಕು ಒಳಗೆ, ಅದಕ್ಕಾಗಿ ತಾನು ಶರ್ಟ್ ಕಳಚಿದ್ರೆ ಜನಿವಾರ ಕಾಣಿಸುತ್ತೆ, ಆದ್ರಿಂದ ಒಳಗೆ ಹೆಚ್ಚಿನ ಗೌರವ ಸಿಗುತ್ತೆ, ಒಳಗೆ ಬರುವ ಭಕ್ತರು ಕೂಡ ಹೆಚ್ಚು ಗೌರವ ಕೊಡ್ತಾರೆ ಅಂತ. ನೋಡುವ ಅನೇಕ ಮಂದಿಗೆ ಆ ಭಾವನೆ ಇದೆ. ಮುಸ್ಲಿಮರಿಗೆ ಅಲ್ಲ, ಹಿಂದೂ ಸಹೋದರಿಗೆ ಕೂಡ ಅನೇಕರಿಗೆ ಅಂತಹ ಭಾವನೆ ಇದೆ. ಆಗ ಅದರಲ್ಲಿರುವ ತಿಳುವಳಿಕೆ ಇರುವ ಅವರು ಬ್ರಾಹ್ಮಣರು ಅದಕ್ಕೆ ಉತ್ತರ ಕೊಡ್ತಾರೆ. ಅದೇನಂತ ಹೇಳಿದ್ರೆ, ಅದು ಬ್ರಾಹ್ಮಣರು ಅದು ತೋರಿಸುವುದಕ್ಕಾಗಿ ಶರ್ಟ್ ಕಳಚುವುದಲ್ಲ, ನಿಮ್ಗೆ ಗೊತ್ತಿಲ್ಲ. ಅದೇನಂತ ಹೇಳಿದ್ರೆ, ಕತ್ತರಿಸಿದ ಬಟ್ಟೆಯನ್ನು ದೇವಸ್ಥಾನದ ಒಳಗಡೆ ಬ್ರಾಹ್ಮಣರು ಹಾಕುವುದಿಲ್ಲ, ಆದ್ದರಿಂದ ಅವರು ಶರ್ಟ್ ಕಳಿಸಿದ್ದಾರೆ, ಯಾಕಂದ್ರೆ ಕತ್ತರಿಸಿದ ಬಟ್ಟೆ. ಆಗ ಪ್ರಶ್ನೆ ಬಂತು, ಪ್ಯಾಂಟ್ ಹಾಕುದಿಲ್ವಾ ಅಂತ. ಹಿಂದಿನ ಕಾಲದಲ್ಲಿ ಪ್ಯಾಂಟ್ ಕೂಡ ಹಾಕ್ತಾ ಇರಲಿಲ್ಲ, ಲುಂಗಿ ಹಾಕ್ತಾ ಇದ್ರು. ಆದ್ರೆ ಈ ಕಾಲದಲ್ಲಿ ಅದರಲ್ಲಿ ಒಂದಿಷ್ಟು ಬದಲಾವಣೆ ಬಂದಿದೆ. ಅವ್ರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಅದೇನಂತ ಹೇಳಿದ್ರೆ, ಬ್ರಾಹ್ಮಣರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆದ್ರೆ, ಬೇರೆ ಪೂಜೆ ಆದ್ರೂ ಕೂಡ ಅವ್ರು ಶರ್ಟ್ ಕಳಿಸ್ತಾರೆ, ಅವ್ರು ಯಾರಿಗೆ ಜನಿವಾರ ಧರಿಸುದು ಅಂತ. ಅಂದ್ರೆ ಒಳಗಿನ ವಿಚಾರಗಳು ನಮಗೆ ಗೊತ್ತಿಲ್ಲ. ನಾವು ಇದುವರೆಗೆ ಅಂತ ಒಂದು ಭಾವನೆಯನ್ನು ಇಟ್ಕೊಂಡು ಬಂದಿದ್ದೀವಿ. ನಾನಲ್ಲ, ಅನೇಕರು ಅಂತ ಭಾವನೆಯನ್ನು ಇಟ್ಕೊಂಡು ಬಂದಿದ್ರು. ಅದೇನು ಅಂತ ಹೇಳಿದ್ರೆ, ಅವರು ಶರ್ಟ್ ಕಳಿಸುವುದು ಇಂಥ ಕಾರಣಕ್ಕಾಗಿ ಅಂತ. ಯಾವಾಗ ಅವರು ಅದನ್ನು ತಿದ್ದಿದ್ರು, ಸಂದೇಹಗಳು ದೂರ ಆದವು. ಇವತ್ತಿನ ದಿನಗಳ ಬಹಳ ಅಗತ್ಯ ಏನು ಅಂತ ಹೇಳಿದ್ರೆ, ನಾವು ಅನೇಕರ ಬಗ್ಗೆ ನಾವು ಅವರನ್ನು ನೋಡಿ ಹೇಳ್ತೇವೆ, ಅವರು ಹಾಗೆ, ಅವರು ಹೀಗೆ, ಅವರ ಧರ್ಮ ಹಾಗೆ, ಅವರ ವಿಚಾರಗಳು ಹೀಗೆ ಅನೇಕ ಬಾರಿ ನಾವು ಹೇಳಿಕೊಂಡು ನಮ್ಮ ಆಚೆಗೆ ಹೋಗ್ತೇವೆ. ಇವತ್ತು ಬೈಬಲ್ನ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಮೂಡಿಸುವುದಕ್ಕೆ ಕಷ್ಟ ಏನೂ ಇಲ್ಲ. ನಮ್ಮಲ್ಲಿ ವಾಟ್ಸಪ್ ಇದೆ, ಬೈಬಲ್ನ ಇಂತಿಂತ ಪೇಜ್ನಲ್ಲಿ ಇಂತಿಂತ ಶ್ಲೋಕ, ಇಂತಿಂತ ಕಾಂಡದಲ್ಲಿ ಇಷ್ಟಿಷ್ಟೇ ಪೇಜ್ನಲ್ಲಿ ಹೀಗಿದೆ, ಅದು ಹಿಂದೂ ಧರ್ಮಕ್ಕೆ ಇಷ್ಟು ವಿರುದ್ಧ, ಇಸ್ಲಾಂ ಧರ್ಮಕ್ಕೆ ಇಷ್ಟು ವಿರುದ್ಧ ಅಂತ ಹೇಳಿ ಒಬ್ಬ ಬರೆದು ಬಿಟ್ರೆ ಅದು 100 ಮಂದಿಗೆ ರವಾನೆ ಆಗುತ್ತೆ, ಅಲ್ಲಿಂದ 1000 ಮಂದಿಗೆ ರವಾನೆ ಆಗುತ್ತೆ. ಅದನ್ನು ತಿಳಿಯುವುದಕ್ಕೆ ಇನ್ನೊಬ್ರು ಇಲ್ಲ ಅಂತ. ಅದುವೇ ನಮ್ಮಲ್ಲಿ ರೂಢಮೂಲವಾಗಿರುತ್ತೆ, ಅಚ್ಚಾಗಿರುತ್ತೆ. ಒಂದು ದಿನ ಅದು ಸ್ಫೋಟ ಆಗುತ್ತೆ. ಎಲ್ಲ ಧರ್ಮಗಳ ವಿಚಾರಗಳು ಕೂಡ ಹಾಗೆ, ಪುರಾಣದ ಬಗ್ಗೆ ಕೂಡ ಹಾಗೆ, ಗೀತೆಯ ಬಗ್ಗೆ ಕೂಡ ಹಾಗೆ, ಹೇಗೆ ಬೇಕಾದರೂ ಇವತ್ತು ಪ್ರಚಾರ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ಇಟ್ಟುಕೊಳ್ಳದೆ ಇಂತಹ ಸಭೆಗಳನ್ನು ಏರ್ಪಡಿಸುವುದು ಮತ್ತು ಕನಿಷ್ಠ ನಾನು ಹೇಳ್ತಾ ಇರುವುದು 1 to 1 ಮಾತಾಡುವುದು. ನನ್ನ ವಿಚಾರಗಳು ಎಲ್ಲವನ್ನು ನೀವು ಒಪ್ಪಿಕೊಳ್ಬೇಕಾದ ಅಗತ್ಯ ಇಲ್ಲ, ಆದ್ರೆ ನಾನು
ಮಾನವ ದ್ವೇಷಿ ಆಗಬಾರ್ದು, ನಾನು ಇನ್ನೊಬ್ಬರನ್ನು ದ್ವೇಷಿಸಬಾರದು, ನನ್ನ ವಿಚಾರಕ್ಕಾಗಿ ಇನ್ನೊಬ್ಬರನ್ನು ಹತ್ಯೆ ಮಾಡುವ ಅಷ್ಟು ದ್ವೇಷದ ವ್ಯಕ್ತಿಯಾಗಬಾರ್ದು. ಇದಕ್ಕಿರುವ ಬಹಳ ಸುಲಭದ ದಾರಿ ಏನು ಅಂತ ಹೇಳಿದ್ರೆ, ನನಗೆ ಇನ್ನೊಬ್ಬರಿಗೆ ಅನುಮಾನ ಬಂದ್ರೆ ನೇರವಾಗಿ ಅವರ ಮನೆಗೆ ಹೋಗುವುದು, ಅವರನ್ನು ಭೇಟಿಯಾಗುವುದು, ಮೊಬೈಲ್ ನಲ್ಲಿ ಭೇಟಿಯಾಗುವುದು, ಆ ಮುಖಾಂತರ ಅನುಮಾನಗಳನ್ನು ಪರಿಹರಿಸಿಕೊಳ್ಳುವುದು, ಸಮಾಜದ ಒಂದು ಉತ್ತಮ ಸಮಾಜವಾಗಿ ಬಾಳುವುದಕ್ಕೆ ನಮ್ಮ ವಿಚಾರಗಳನ್ನು ಬದಲಿಸಿಕೊಳ್ಳುವುದು. ಈ ಹಿನ್ನೆಲೆಯಲ್ಲಿ ಇಂತಹ ವೇದಿಕೆಗಳು ಮಾತ್ರ ಅಲ್ಲ, ನಮ್ಮಲ್ಲಿರುವ ಸಂದೇಹಗಳನ್ನು ತಿಳಿಗೊಳಿಸುವುದಕ್ಕೆ ಪೂರಕ ಆದ ಎಲ್ಲ ವೇದಿಕೆಗಳನ್ನು ಬಳಸಿಕೊಳ್ಳೋಣ, ವಿಚಾರಗಳನ್ನು ಹಂಚೋಣ, ಆ ಮುಖಾಂತರ ನಾವು ಒಳ್ಳೆಯ ಭಾರತೀಯರಾಗೋಣ ಅಂತ ಕರೆ ಕೊಡುತ್ತಾ ನನ್ನ ಮಾತು ಮುಗಿಸ್ತೇನೆ. ವಾಹರದ ವಾಹನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಚಿಕ್ಕ ಸಮಯದಲ್ಲಿ ಪವರ್ಫುಲ್ ಸಂದೇಶ ಕೊಟ್ಟ ಜನಾಬ್ ಅಬ್ದುಲ್ ಖದರ್ ಕೆಲ ನಿಮಗೆ ವಂದನೆಗಳು. ಇವತ್ತು ನಮ್ಮೊಟ್ಟಿಗಿದ್ದಾರೆ ಹಿಂದೂ ಸಮಾಜದ ವತಿಯಿಂದ ಸಂದರ್ಶನಗಳು ಶ್ರೀಮಾನ್ ಸದಾಶಿವ ಆಳ್ವಾಡ್ ತಲಪಾಡಿ. ಶ್ರೀಯುತರು ಪ್ರಗತಿಪರ ಕೃಷಿಕರು, ಯಕ್ಷಗಾನ ಕಲಾವಿದರು, ಜಿಲ್ಲೆಯ ಖ್ಯಾತ ಯಕ್ಷಗಾನ ಅರ್ಥಧಾರಿ, ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಉತ್ತಮರು. ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಕೆಲವು ಕಾರ್ಯಗಳ ನಿಮಿತ್ತ ನಮ್ಮ ಉದ್ಘಾಟಕರು ಒಂದೇ ಹಾಸ್ಪಿಟಲ್ ಇಲ್ಲಿಂದ ಹೋಗುತ್ತಾ ಇದ್ದಾರೆ. ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿದ್ದಕ್ಕೆ ವಂದನೀಯ ಫಾದರ್ ಸಿಪ್ರಿಯನ್ ನಿಮಗೆ ವಂದನೆಗಳು. ಶ್ರೀಮಂತ ಸದಾಶಿವರವರು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೂ ಉತ್ತಮ ಸಂದೇಶವನ್ನು ನೀಡುತ್ತಾ ಇದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಸಂದೇಶ ನೀಡಲು ಮುಂದೆ ಬರ್ತಿದ್ದಾರೆ ಶ್ರೀಮಾನ್ ಸದಾಶಿವ ಆಳ್ವಾಡ್ ತಲಪಾಡಿ. ಯಂ ಶೈವ ಸಮುಪಾಸತೆ ಶಿವ ಇತಿ ಭ್ರಮೇತಿ ವೇದಾಂತಿನ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕ ಅಹರ್ನಿತ್ಯತಃ ಜೈನ ಶಾಸನರತ ಕರ್ಮೇತಿ ಮೀಮಾಂಸಕ ಸೋಯಂ ವೋ ವಿದದಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ಹರಿ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯ ಸಭಾಸದರೇ, ನನಗೆ ಗೊತ್ತಿದೆ ಇದು ಉಪನ್ಯಾಸ ಅಲ್ಲ, ಇಲ್ಲಿ ಸಂದೇಶ ಬೇಕಾದ್ರೆ. ಹಾಗಾಗಿ ಬಹಳ ಮುಖ್ಯವಾಗಿ ಇವತ್ತು ನಾನು ಹೊಸಕುರಲ್ ಹಾಗೂ ಸದ್ಭಾವನಾ ವೇದಿಕೆ ಇವರಿಬ್ಬರನ್ನು ಕೂಡ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಸಮಾಜದ ಒಬ್ಬ ಜವಾಬ್ದಾರಿಯುತವಾದಂತಹ ವಾಹಿನಿಯ ಮುಖ್ಯಸ್ಥರಾಗಿ ಒಂದು ಒಳ್ಳೆಯ ಕಾರ್ಯಕ್ಕೆ ಹೊಸಕುರಲ್ನವರು ಕೈ ಹಾಕಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸದ್ಭಾವನಾ ವೇದಿಕೆಯವರು ಒಂದು ಒಳ್ಳೆಯ ವಾಕ್ಯ ಉಂಟಾದ್ರಿಂದ ಸದ್ಭಾವನೆಯಿಂದ ಸಾಮರಸ್ಯದ ಕಡೆಗೆ. ಯಾವಾಗಲೂ ನಮ್ಮ ಮನಸ್ಸಿನ ಭಾವನೆಯಲ್ಲಿ ಸದ್ಭಾವನೆಗಳು ಮೂಡಿದರೆ ಖಂಡಿತವಾಗಿಯೂ ನಮ್ಮಲ್ಲಿ ಸಾಮರಸ್ಯ ಮೈಗೂಡುತ್ತದೆ. ಇವತ್ತು ಭಗವಾನ್ ಕ್ರಿಸ್ತರ ಈ ಭೂಮಿಗೆ ಅವರು ಆಗಮಿಸಿದಂತಹ ಆ ಪವಿತ್ರವಾದಂತಹ ದಿನ ಎನ್ನುವುದೇನುಂಟು, ಕ್ರಿಸ್ಮಸ್ ಎನ್ನುವ ದಿನ ಏನುಂಟು, ಈ ದಿನದ ಒಂದು ಆಚರಣೆಗೆ ನಾವೆಲ್ಲರೂ ಕೂಡ ಜಾತಿ ಮತದ ಭೇದವನ್ನು ಬಿಟ್ಟು ಒಂದಾಗಿದ್ದೇವೆ ಅಂತಾದ್ರೆ ಇದು ನಮ್ಮ ಸದ್ಭಾವನೆ. ಬಂಧುಗಳೇ, ನಾನು ಬಹಳಷ್ಟು ಹರ್ಷ ಪಡ್ತೇನೆ. ದೇವರ ಬಗ್ಗೆ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಹೊಂದಿದವರು. ಹಿಂದೂಗಳು ದೇವರನ್ನು ನಂಬ್ತಾರೆ, ಮುಸ್ಲಿಮರು ದೇವರನ್ನು ನಂಬ್ತೀರಿ, ಕ್ರಿಶ್ಚಿಯನ್ರು ದೇವರನ್ನು ನಂಬ್ತಾರೆ. ಹಾಗಂತ ಆ ದೇವರ ಉಪಾಸನೆಯನ್ನು ಮಾಡುವಲ್ಲಿ ನಮ್ಮಲ್ಲಿ ಇರುವಂತಹ ವ್ಯತ್ಯಾಸಗಳು ಯಾವುದು ಅಂತ ಕೇಳಿದ್ರೆ ಒಂದು ಮಾತ್ರ, ಅದರಲ್ಲಿ ದೇವರು ಅಂತ ಹೇಳುವುದು ಒಂದೇ, ಆದ್ರೆ ನಾವು ಹೆಸರನ್ನು ಮಾತ್ರ ಬದಲಿಸ್ತೇವೆ. ನನಗನ್ನಿಸ್ತದೆ ಬಹು ದೇವತೆಗಳನ್ನು ಆರಾಧಿಸುವಂತಹ ಹಿಂದೂಗಳ ಬಗ್ಗೆ ಉಳಿದವರಿಗೆ ಒಂದು ಸಂಶಯ ಇರಬಹುದು. ಯಥಾರ್ಥಕ್ಕಾದರೂ ಯಾವ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗಳಲ್ಲಿ ಹೇಳಿದೆಯೋ ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿಯೂ ಕೇಳಿದ್ದು ಒಂದೇ ದೇವರು ಅಂತಲೇ, ತಪ್ಪಿಯೂ 2 ದೇವರು 3 ದೇವರು 1000 ದೇವರು ಅಂತ ಹೇಳಿಲ್ಲ. ಹಾಗಾದ್ರೆ ಇದು ಯಾಕೆ ಹಾಗೆ ಹೇಳಿದರು? ಪರಮಾತ್ಮಂ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಹೀಗುಂಟು ಶಾಸ್ತ್ರದಲ್ಲಿ. ಏಕೈವ ಹಿ ಭೂತಾತ್ಮನ್ ಭೂತಭೂತೇ ವ್ಯವಸ್ಥಿತಃ. ಯಾವ ರೀತಿಯಲ್ಲಿ ಆಕಾಶಾತ್ ಪತಿತತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕೃತ್ಯಂ ಕೇಶವಂ ಪ್ರತಿಗಚ್ಚತಿ.
ಆಕಾಶದಲ್ಲಿರುವಂತಹ ಅಬ್ರಗಳು ಅಂದ್ರೆ ಮೋಡಗಳಿಂದ ಸುರಿಯಲ್ಪಟ್ಟಂತಹ ಮಳೆ ಅದು ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಬೀಳ್ತದೆ. ಹಾಗಾದ್ರೆ ಅದು ಕೆರೆ ಕೊಳ್ಳ ಹಾಗೂ ನದಿಗಳಲ್ಲಿ ಹರಿದು ಅದು ಸಾಗರವನ್ನೇ ಸೇರ್ತದೆ. ಹಾಗಾಗಿ ಬೇರೆ ಬೇರೆ ದೇವರುಗಳನ್ನು ಉಪಾಸಿಸಿ ಕೊನೆಗೆ ಅದು ಪರಮಾತ್ಮನಲ್ಲಿ ಐಕ್ಯವಾಗುತ್ತದೆ ಎನ್ನುವುದೇ ಹಿಂದೂ ಧರ್ಮದಲ್ಲಿರುವ ಏಕದೇವೋಪಾಸನೆಯ ಒಂದು ಮರ್ಮ. ಇದನ್ನೇ ವೇದಗಳಲ್ಲಿ ಹೇಳಿದೆ. ಹಾಗಾಗಿ ಈ ಬೇರೆ ಬೇರೆ ದೇವರನ್ನು ನಾವು ಅಲ್ಲಿ ನಮ್ಮ ವ್ಯತ್ಯಾಸವನ್ನು ಗಮನಿಸಬೇಕಾದದ್ದು ಕಟ್ಟಿಗೆ ಉರಿಯುವ ದೆಸೆಯಿಂದ ಬೆಂಕಿಗೆ ಆಕಾರ ಅಂತ ಹೇಳುವ ಹಾಗೆ ನಾವು ದೇವರಿಗೆ ಬೇರೆ ಬೇರೆ ರೂಪಗಳನ್ನು ಹಿಂದೂ ಧರ್ಮದಲ್ಲಿ ಯಾಕೆ ಕೊಟ್ಟಿದ್ದೇವೆ ಅಂತ ಕೇಳಿದ್ರೆ ಅದು ಅವರವರದಾದಂತಹ ಉಪಾಸ್ಯ ದೇವತೆಯನ್ನು ಉಪಾಸಿಸುವ ಉಪಾಸಕನ ಭಕ್ತಿ. ಈಗ ಬೆಂಕಿಗೆ ಒಂದು ಸ್ವಂತವಾದ ಆಕಾರ ಉಂಟು ಅಂತ ಕೇಳಿದ್ರೆ ಇಲ್ಲ. ಹಾಗಾದ್ರೆ ಕಟ್ಟಿಗೆ ಹೇಗೆ ಉರಿಯುತ್ತದೋ ಹಾಗೆ ಬೆಂಕಿಗೆ ಆಕಾರ, ನೀರಿಗೆ ಆಕಾರ ಉಂಟು. ಯಾವ ಪಾತ್ರೆಗೆ ನಾವು ನೀರನ್ನು ಹಾಕ್ತೇವೆ ಹಾಗೆ ಅದಕ್ಕೆ ಆಕಾರ. ಹಾಗೆ ನೀರು ಒಂದು, ಬೆಂಕಿ ಒಂದೇ. ಇದು ಅತ್ಯಂತ ಸರಳವಾದಂತಹ ಸೂತ್ರ. ಈ ಒಂದು ತತ್ವದ ನೆಲೆಯಿಂದ ಕಾಣುವಾಗ ನಮಗೆ ಯಾವ ಧರ್ಮದಲ್ಲಿಯೂ ಯಾವ ಯಾವ ಧರ್ಮಗಳಲ್ಲಿ ಕೊಟ್ಟಂತಹ ದಿವ್ಯ ಸಂದೇಶಗಳಲ್ಲಿಯೂ ನನಗೆ ವ್ಯತ್ಯಾಸ ಕಾಣುವುದೇ ಇಲ್ಲ. ನನಗೆ ಬಹಳ ದೊಡ್ಡ ಅಧ್ಯಯನ ಏನೂ ಇಲ್ಲ ಕುರಾನ್ನ ಬಗ್ಗೆ ಆಗಲಿ ಬೈಬಲ್ನ ಬಗ್ಗೆ ಆಗಲಿ. ಆದರೆ ನಾನು ಅದರ ಸೂಕ್ಷ್ಮವಾದಂತಹ ಸಾರವನ್ನು ಗ್ರಹಿಸಿದ್ದೇನೆ. ಅಲ್ಲಿ ವೇದಗಳಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದೇ ರೀತಿಯ ತತ್ವಗಳನ್ನು ಅದೇ ರೀತಿಯ ಸಂದೇಶಗಳನ್ನು ನಮ್ಮ ಬೈಬಲ್ನಲ್ಲಿಯೂ ಹೇಳಿದೆ, ಕುರಾನ್ನಲ್ಲಿ ಕೂಡ ಹೇಳಿದೆ. ಕುರಾನ್ನಲ್ಲಿ ಬಹಳ ಸ್ಪಷ್ಟವಾಗಿ ಮನುಕುಲದಲ್ಲಿ ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು ಅಂತ ಹೇಳುವಂತಹ ಸಂದೇಶ ಇದೆ. ಯಾವ ಕಾರಣಕ್ಕೂ ಇಸ್ಲಾಂನಲ್ಲಿ ಒಂದು ಹಿಂಸೆಯ ಮಾರ್ಗವನ್ನು ಪ್ರಚೋದಿಸಲೇ ಇಲ್ಲ. ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ಹೇಳ್ತೇನೆ, ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಬಪ್ಪ ಬಿಹಾರಿಯ ಪಾತ್ರವನ್ನು ಮಾಡ್ತಿದ್ರು. ಬಪ್ಪ ಬಿಹಾರಿಯ ಪಾತ್ರ ಮಾಡಿ ಅವರು ಹೇಳ್ತಿದ್ರು ಹೇಗೆ ಅಂತ ಕೇಳಿದ್ರೆ, ಇದು ನೆತ್ತರು ಕಂಡಲ್ಲಿ ಮುಸ್ಲಿಂ ನಿಲ್ಲುವುದಿಲ್ಲ. ಇದರ ಸಂದೇಶ ಏನು ಅತ್ಯಂತ ಬಹಳ ಸ್ವಾರಸ್ಯವಾಗಿ ಅವರು ಹೇಳ್ತಾ ಇದ್ರು. ಇಸ್ಲಾಂನ ತತ್ವಗಳನ್ನು ಆಧರಿಸಿ ಈ ಮನುಕುಲದಲ್ಲಿ ಮನುಷ್ಯರಾದಂತಹ ನಾವು ಆ ದೇವನಾದಂತಹ ಅಲ್ಲಾಹನ ಕೃಪೆಯಿಂದ ಬದುಕುತ್ತೇವೆ ಅಂತಾದ್ರೆ ಪರಸ್ಪರ ನಾವು ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಇನ್ನೊಬ್ಬರ ನೋವಿನಿಂದ ಹಿಂಸೆಯಿಂದ ಯಾವ ಕಾರಣಕ್ಕೂ ನಾವು ನೆಮ್ಮದಿಯನ್ನು ಪಡೆಯುವುದಿಲ್ಲ ಅಂತ ಹೇಳುವಂತಹ ತತ್ವವನ್ನು ಇಸ್ಲಾಂ ಧರ್ಮದಲ್ಲಿ ಸಾರಲಾಗಿದೆ. ನಾನು ಫಾದರ್ ಅವರಾಗ ಹೇಳಿದಂತಹ ಒಂದು ಮಾತನ್ನು ಅತ್ಯಂತ ಹರ್ಷದಿಂದ ಸ್ವಾಗತಿಸ್ತೇನೆ. ಬಹಳ ಚೆನ್ನಾಗಿ ಹೇಳಿದರು ಅವರು ಸಂದೇಶದಲ್ಲಿ. ನಮ್ಮ ಉಪನಿಷತ್ತಿನಲ್ಲಿ ಇದಕ್ಕೆ ಪೂರಕವಾದಂತಹ ಒಂದು ಮಾತು ಅವರು ಹೇಳಿದ್ದಕ್ಕೆ ಏನು ಅಂತ ಹೇಳಿದರೆ, ಮನುಷ್ಯನಿಗೆ ತನಗೆ ತೊಂದರೆ ಆಗ್ತದೆ ಅಂತ ಹೇಳುವಾಗ ಆಯ್ಕೆಯ ಅವಕಾಶಗಳು ಅವರು 2 ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದು ಸೇರಿಸ್ತೇನೆ, 3 ಉಂಟು. ಒಬ್ಬ ನಮಗೆ ತೊಂದರೆ ಮಾಡ್ತಾನೆ, ಕೊಲ್ಲಿಕ್ಕೆ ಬರ್ತಾನೆ ಅಂತ ಆಗುವಾಗ ಒಂದು, ಅಯ್ಯೋ ದೇವರೇ ನನಗೆ ಕೂಡುವುದಿಲ್ಲ, ನಾನು ಶರಣಾಗಿದ್ದೇನೆ ಅಂತ ಅವನಿಗೆ ಸೋಲೊಪ್ಪು. ಇನ್ನೊಂದು, ನಿನ್ನಿಂದ ಕೂಡುತ್ತದ ಮಗನೇ ಅಂತ ನಾನು ಕೂಡ ಹೆಮ್ಮೆಯಿಂದ ಎದೆ ಉಬ್ಬಿಸಿ ಮುಂದೆ ಹೋಗ್ತೇನೆ. ಇನ್ನೊಂದು, ಭಗವನ್ನಿಯತಿಗೆ ಶರಣಾಗುವುದು, ನನ್ನನ್ನು ರಕ್ಷಿಸುವ ದೇವರಿದ್ದಾನೆ, ಅವನ ಮುಂದೆ ನಾನು ಶರಣಾಗಿದ್ದೇನೆ ಅಂತ ಹೇಳುವಂತಹ ಮಾತನಾಡುವುದು. ಉಪನಿಷತ್ತಿನಲ್ಲಿ ಸ್ವಯಂಭೂಮನು ಲೋಕರಕ್ಷಣೆಯ ಕಾರ್ಯಕ್ಕಾಗಿ ನಿಯುಕ್ತಿಗೊಂಡಿರುವಂತಹ ಹೊತ್ತಿನಲ್ಲಿ ಅವನನ್ನು ಮುಗಿಸುವುದಕ್ಕಾಗಿ ರಾಕ್ಷಸರು ಒಂದು ಹಂಚಿಕೆಯ ಊಟವನ್ನು ಮಾಡಿದಂತಹ ಹೊತ್ತಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಆ ಸ್ವಯಂಭೂಮನುವಿಗೆ ಆರ್ಷ ಮಂತ್ರಗಳ ದರ್ಶನ ಆಗ್ತದೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾ ಧೃತಗಸ್ಯ ಸ್ವೇಧನಂ. ಈಶಾವಾಸ್ಯ ಉಪನಿಷತ್ತು ಎನ್ನುವ ಹಾಗೆ ಅದು ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಉಪನಿಷತ್ತಿನ ಮಂತ್ರಗಳವನಿಗೆ ಬರಬೇಕಿದ್ರೆ ಆಗ ಫಾದರ್ ಹೇಳಿದಂತಹ ಅದೇ ಮಾತು, ರೋಮಕ ಶತಾಪದಿ, ಕಾವಲಿನ ರೋಮಕ ಶತಾಪದಿ. ಅವನು ಅಲ್ಲಿಂದ ಯೇಸು ಸ್ವಾಮಿಯ ಕೊನೆಯ ಗಳಿಗೆಯಲ್ಲಿ ನೀವು ಹೇಳಿದಿರಲ್ಲ, ಐಗುಪ್ತಕ್ಕೆ ಹೋದರು. ಅಲ್ಲಿಂದ ಈಜಿಪ್ತಿಗೆ, ಐಗುಪ್ತ ಅಂತ ಹೇಳುವುದು ಅದಕ್ಕೆ, ಐಗುಪ್ತ. ಆ ಹೊತ್ತಿಗೆ ಬರುವ ಸನ್ನಿವೇಶವನ್ನು ಉತ್ತರಿಸಿ ತಾವು ಹೇಳಿದ್ದೀರಿ ಆ ಮಾತು. ಇಲ್ಲಿ ಸ್ವಯಂಭೂಮನುವಿಗೆ ಅದೇ ಅನುಭವ ಆದದ್ದು. ಅವ 3 ಆಯ್ಕೆಯ ಅವಕಾಶವನ್ನು ಇಲ್ಲಿ ಪಡ್ಕೊಳ್ತಾನೆ. ಒಂದು, ನಾನು ರಾಕ್ಷಸರಿಗೆ ಹೆದರಿ ನನಗೆ ಕೂಡುವುದಿಲ್ಲ ಅಂತ ಹೇಳಬೇಕು. ಅದನ್ನು ತಾಮಸ ಮಾರ್ಗ ಅಂತ ಹೇಳ್ತಾರೆ, ಅಂದ್ರೆ ಶರಣಾಗತ ಮಾರ್ಗ. ಇನ್ನೊಂದು ರಾಜಸ ಮಾರ್ಗ, ನನಗೆ ಕೂಡ್ತದೆ, ನಾನು ಅವರ ಜೊತೆ ಹೋರಾಟವನ್ನು ಮಾಡ್ತೇನೆ. ಇಲ್ಲ, ಅದು ರಾಜಸ ಮಾರ್ಗ, ಅದನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ. ಭಗವನ್ನೇತೆಗೆ ನಾನು ಶರಣಾಗುತ್ತೇನೆ, ನನ್ನನ್ನು ರಕ್ಷಿಸುವಂತಹ ದೇವರಿದ್ದಾನೆ, ಯಾವ ಕಾರಣಕ್ಕೂ ನನ್ನನ್ನು ಬಿಡುವುದಿಲ್ಲ. ಈ ಮಾರ್ಗವನ್ನು ಅಲ್ಲಿ ಸ್ವಯಂಭೂಮನು ಆಯ್ಕೆ ಮಾಡ್ತಾನೆ. ಆ ಮೂಲಕವಾಗಿ ಭಗವಂತನು ತಾನು ಯಜ್ಞನಾಮಕನಾಗಿ ಬಂದು ಅವನನ್ನು ರಕ್ಷಿಸ್ತಾನೆ. ಹಾಗಾದ್ರೆ ಈ ಸಂದೇಶ ಎನ್ನುವುದು ಸಾಮರಸ್ಯದ ಸಂದೇಶವನ್ನು ಕೊಡುವಲ್ಲಿ ಉದ್ಗ್ರಂಥಗಳು ನಮಗೆ ಏನನ್ನು ಹೇಳ್ತದೆ ಅಂತ ಕೇಳಿದ್ರೆ, ಎಲ್ಲಾ ಗ್ರಂಥಗಳಲ್ಲಿ ಇಂತಹ ಒಳ್ಳೆಯ ವಿಷಯಗಳನ್ನೇ ನಾವು ಕಾಣುತ್ತೇವೆ.
ಮಹಮ್ಮದ್ ಪೈಗಂಬರ್ ಅವರ ಜೀವನದಲ್ಲಿ ನಾವು ಕಾಣ್ತೇವೆ. ಅವರು ಕಂದಕವನ್ನು ತೋಡುವಂತಹ ಕೆಲಸವನ್ನು ಮಾಡುವಂತಹ ಹೊತ್ತಿನಲ್ಲಿ ತಾನು ಒಬ್ಬ ಗಾರೆ ಕೆಲಸವಾಗಿದ್ದಾರೆ. ಅವರೇನು ಹೇಳುವುದಿಲ್ಲ, ನಾನು ಕೆಲಸ ಮಾಡುವುದಿಲ್ಲ ಅವರ ಜೊತೆ ಅಂತ ಇಲ್ಲ. ಅವರ ಒಟ್ಟಿಗಿದ್ದವರು ಹೇಳ್ತಾರಂತೆ, ನೀವು ಕೆಲಸ ಮಾಡಬೇಡಿ, ನಾವು ಮಾಡ್ತೇವೆ. ಇಲ್ಲ, ನಾನು ಮಾಡ್ತೇನೆ, ನನಗೆ ಅವರ ಕಷ್ಟದ ಅರಿವಿದೆ. ಅಂದ್ರೆ ಈ ಗ್ರಂಥದಲ್ಲಿ ನಾವು ಕುರಾನ್ನಂತಹ ದಿವ್ಯ ಗ್ರಂಥಗಳಲ್ಲಿ ಕಾಣುವುದು ಕೂಡ ಇಂತಹ ಒಳ್ಳೆಯ ಸಂದೇಶಗಳನ್ನು, ಎಲ್ಲಿಯೂ ಕೂಡ ಮನುಕುಲಕ್ಕೆ ಮಾರಕವಾಗುವಂತಹ ಸಂದೇಶವನ್ನು ನಾವು ಯಾವ ಗ್ರಂಥಗಳಲ್ಲಿಯೂ ಕಾಣುವುದಿಲ್ಲ. ಹಾಗಾದರೆ ಇಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಯಾಕೆ ಬರ್ತದೆ ಅಂತ ಕೇಳಿದ್ರೆ, ನಮ್ಮ ಸಂಕುಚಿತವಾದಂತಹ ಮನಸ್ಥಿತಿ ಇದಕ್ಕೆ ಕಾರಣ. ನಾವು ವಿಶಾಲವಾದಂತಹ ಮನೋಭಾವದಿಂದ ಗ್ರಂಥಗಳನ್ನು ತೆರೆದು ಅದರ ಅಧ್ಯಯನವನ್ನು ಮಾಡಿದರೆ ಈ ಮಹಾತ್ಮರೆಲ್ಲ ಸುಮ್ಮನೆ ಮಹಾತ್ಮರಾಗಲಿಲ್ಲ, ಯೇಸು ಕ್ರಿಸ್ತರು ಸುಮ್ಮನೆ ಮಹಾತ್ಮರಾಗಲಿಲ್ಲ, ಮಹಮ್ಮದ್ ಪೈಗಂಬರ್ ಅವರು ಸುಮ್ಮನೆ ಮಹಾತ್ಮರಾಗಲಿಲ್ಲ, ಶ್ರೀರಾಮಚಂದ್ರ ಸುಮ್ಮನೆ ಒಬ್ಬ ಮಹಾವ್ಯಕ್ತಿಯಾಗಿ ದೇವರಾಗಲಿಲ್ಲ. ಅವರ ಜೀವನದಲ್ಲಿ ವಾಕ್ಯವನ್ನು ಹೇಗೆ ಆಡಿದರು, ಆಲೋಚಿಸಿದರು, ಅದೇ ರೀತಿಯಲ್ಲಿ ಅವರದನ್ನು ಮಾಡಿ ತೋರಿಸಿದ್ದಾರೆ ಜಗತ್ತಿನಲ್ಲಿ. ಕಾಯೇನ ವಾಚ ಮನಸ ಅವರು ಒಂದೇ ರೀತಿಯಾದಂತಹ ಒಂದು ಪ್ರವೃತ್ತಿಗೆ ತೊಡಗಿದ್ದರಿಂದ ಅವರು ಇವತ್ತು ಜಗತ್ತಿನಲ್ಲಿ ಮಹಾತ್ಮರಾಗಿ ಗುರುತಿಸಿಕೊಂಡಿದ್ದಾರೆ. ಪವಿತ್ರವಾದಂತಹ ಒಂದು ಹಬ್ಬ ಕ್ರಿಸ್ಮಸ್, ಅದರ ಆಚರಣೆಯ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ನಮ್ಮ ದೇಶ ಭಾರತ ಸೌಹಾರ್ದತೆಯ ನೆಲೆವೀಡು. ಯೂನಿವರ್ಸಿಟಿ ಇನ್ ಡೈವರ್ಸಿಟಿ ಇಸ್ ದ ಯುನೀಕ್ ಫೀಚರ್ ಆಫ್ ದಿಸ್ ನೇಷನ್. ನಾವಿದನ್ನೆಲ್ಲ ಒಪ್ಪಿಕೊಂಡವರು. ಹಾಗಿದ್ದರೆ ಅಂತಹ ಒಂದು ವಿಶೇಷವಾದಂತಹ ಒಂದು ಗುಣಲಕ್ಷಣವನ್ನು ಹೊಂದಿರುವಂತಹ ಈ ದೇಶದಲ್ಲಿ ನಾವು ಇವತ್ತು ಆ ಕ್ರಿಸ್ತನ ಆ ಉದಾತ್ತವಾದ ಸಂದೇಶ ಎನ್ನುವುದು ಏನು, ಆ ಒಂದು ದೇವವಾಣಿ ಎಂದು ಕರೆಯಲ್ಪಡುವಂತಹ ಬೈಬಲ್ನಲ್ಲಿ ಉಂಟೋ ಅದನ್ನು ಆಚರಿಸಬೇಕಾದಂತಹ ಕರ್ತವ್ಯದಲ್ಲಿ ನಾವಿದ್ದೇವೆ. ಫಾದರ್ ಅವರು ಬಹಳ ಚೆನ್ನಾಗಿ ವಿವರಿಸಿದರು. ಪಿಲಾತನು ಯೇಸುವಿಗೆ ವಧ್ಯನೆಂದು ತಾನು ಶಾಸನವನ್ನು ಬರೆಯಿಸಿ ಆ ಮೂಲಕವಾಗಿ ಗೊಲ್ಗೋಥಾ ಎನ್ನುವಂತಹ ಗಿರಿ ಶಿಲುಬೆ, ವಧ್ಯಸ್ಥಾನ ಎಂದು ಕರೆಯಲ್ಪಡುವ ಶಿಲುಬೆಗೇರಿಸುವಂತಹ ಹೊತ್ತಿನಲ್ಲಿ 2 ಮಂದಿ ಕಳ್ಳರ ಜೊತೆಯಲ್ಲಿ ಯೇಸುವನ್ನೂ ಕೂಡ ಒಂದು ಶಿಲುಬೆಯನ್ನು ಹೆಗಲಿಗೇರಿಸಿ ಅವನ ಮೂಲಕವಾಗಿ ಹೊರಿಸಿ ಆ ಗೊಲ್ಗೋಥಾ ಗಿರಿಯಲ್ಲಿ ಆ ಶಿಲುಬೆಗೇರಿಸುವಂತಹ ಹೊತ್ತಿಗೆ ಕೆಂಪು ಹಚ್ಚಡವನ್ನು ಹೊದಿಸ್ತಾರೆ, ತಲೆಗೆ ಮುಳ್ಳಿನ ಕಿರೀಟವನ್ನು ಇಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಾಸುಂಡೆಗಳು ಬರುವ ಹಾಗೆ ಹಿಡಿದು ಬಾರಿಸ್ತಾರೆ. ಆ ಹೊತ್ತಿನಲ್ಲಿ ಕೂಡ ಆ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿದ್ದಾಗ ಅವರ ಬಾಯಿಂದ ಬಂದಂತಹ ವಾಕ್ಯ ಒಂದೇ, ಪ್ರಭುವೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆ ಎಂದು ಇವರು ಅರಿಯರು. ಹಾಗಿದ್ರೆ ತನ್ನ ನೋವಿನಲ್ಲಿ ಪ್ರಪಂಚದ ಉಳಿದ ಜನರ ಆ ಹಿಂಸೆಯನ್ನು ಕ್ಷಮಿಸುವಂತಹ ಉದಾತ್ತ ಗುಣ ಎನ್ನುವುದೇನುಂಟು, ಇದು ಮನುಕುಲಕ್ಕೆ ಕೊಟ್ಟಂತಹ ದಿವ್ಯ ಸಂದೇಶ ಆ ಭಗವಾನ್ ಯೇಸು ಸ್ವಾಮಿ. ನಾವಿವತ್ತು ಅದನ್ನು ಆಚರಿಸಬೇಕು. ನಮ್ಮ ಎಷ್ಟೋ ಮಹಾತ್ಮರು ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿದ್ದಾರೆ, ಮನುಕುಲದ ರಕ್ತಮಯ ಇತಿಹಾಸ ಕೂಗಿತ್ತು ನೆಲವು ನಂದನವಾಗಲಿನ್ನೇನು ಬೇಕು, ತಿಳಿವು ತುಂಬಿದ ಕಣ್ಣು, ಒಲವು ತುಂಬಿದ ಎದೆ, ಛಲವನರಿಯದ ಬದುಕು, ಇಷ್ಟು ಸಾಕು. ಇಂತಹ ಒಂದು ಉದಾತ್ತ ಸಂದೇಶವನ್ನು ಕೊಟ್ಟಂತಹ ಉದ್ಗ್ರಂಥವಾದಂತಹ ಯಾವ ಬೈಬಲ್ನ ಸಂದೇಶಗಳಿದೆಯೋ ಅದನ್ನು ಇವತ್ತಿನ ಈ ಒಂದು ಕ್ರಿಸ್ಮಸ್ನ ಈ ಶುಭ ಅವಸರದಲ್ಲಿ, ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ ಅದನ್ನು ಅಳವಡಿಸಿಕೊಳ್ಳೋಣ. ಕೇವಲ ಹಬ್ಬಗಳನ್ನು ಆಚರಿಸಿದರೆ ಸಾಕಾಗುವುದಿಲ್ಲ, ಆ ಸಂದೇಶಗಳನ್ನು ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ನನಗೆ ಬಹಳ ಹೆಮ್ಮೆ ಇದೆ, ನಾನು 3 ಧರ್ಮಗಳ ಶಾಲೆಯಲ್ಲಿ ಅಧ್ಯಯನ ಮಾಡಿದವರು. ನನ್ನ ಪ್ರೈಮರಿ ಶಾಲೆ ಆದದ್ದು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಹಿರಿಯ ಪ್ರಾಥಮಿಕ ಶಾಲೆ, ದೇವಿಪುರ, ತಲಪಾಡಿ. ಆಮೇಲೆ ನಾನು ಹೈಸ್ಕೂಲ್ ಉಚ್ಚಿಲದಲ್ಲಿ ಕಲಿತರೆ, ನಾನು PUC ಮಾಡಿದ್ದು ಸೈಯದ್ ಮದನಿ ಕಾಲೇಜಿನಲ್ಲಿ, ಅಲೇಕಳ ಉಳ್ಳಾದ ಮದನಿ ಕಾಲೇಜಿನಲ್ಲಿ ನನ್ನ PUC ಮಾಡಿದೆ. ನನ್ನ ಡಿಗ್ರಿ ಮಾಡಿದ್ದು ಸಂತ ಅಲೋಷಿಯಸ್ ಕಾಲೇಜು, ಮಂಗಳೂರು. ನಮಗೆ ಅಲ್ಲಿ ಮದನಿ ಕಾಲೇಜಲ್ಲಿರುವಾಗ ಕುರಾನ್ನ ಬಗ್ಗೆ ಎದ್ದು ನಿಂತು ಪ್ರಾರ್ಥನೆ ಮಾಡಲಿಕ್ಕಿತ್ತು. ನನಗೆ ಆಗ ಬಾಯ್ಪಾಠ ಬರ್ತಿತ್ತು, ಈಗ ಬರುವುದಿಲ್ಲ. ಅಹಮದು ಬಿಲ್ಲಾಹಿ ಮಿನಲ್ ಐಕಾನಿರ್ವದಿ ಇಸ್ತಿಹತ್ ಸಿರಾತುಲ್ ಮುಸ್ತಕೀಮ್ ಸಿರಾತುಲ್ ಅಲೀಮ್ ಅಲೈಹಿಂ. ಸರಿ ಬರುವುದಿಲ್ಲ ಸ್ವಾಮಿ, ಕ್ಷಮಿಸಿ. ಆದರೆ ನಾನು ಅದನ್ನು ಅತ್ಯಂತ ಗೌರವದಿಂದ ಪ್ರಾರ್ಥಿಸ್ತಾ ಇದ್ದೆ. ಕುರಾನ್ನ ಮೊದಲ ಅಧ್ಯಾಯದಲ್ಲಿ ಬರುವ 6ನೇದು 7ನೇದು ವರೆಗಿನ ಶ್ಲೋಕ ಅಂತ ಕಾಣ್ತದೆ. ಹಾಗಂತ ಅಲ್ಲಿ ಬರುವುದು ಹಾಗೆ ಭಗವನ್ಯತೆಗೆ ಶರಣಾಗುವಂತಹ ತತ್ವವನ್ನೇ ಆ ಕುರಾನ್ನಲ್ಲಿ ಹೇಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಯಾವ ಅಲೋಷಿಯಸ್ ಕಾಲೇಜಿಗೆ ಇವತ್ತಿಗೂ ನಾನು ಹೋಗುವಾಗ ಕೈ ಮುಗಿಯುತ್ತೇನೆ. ಯಾಕಂದ್ರೆ ಅತ್ಯಂತ ಬಡತನದಲ್ಲಿ ನಾನಿದ್ದಾಗ ಈವ್ನಿಂಗ್ ಕಾಲೇಜಿಗೆ ಹೋಗುವಾಗ ನನಗೆ ಊಟ ಕೊಟ್ಟು ನನ್ನನ್ನು ಸಲಹಿದಂತಹ ಒಂದು ಕಾಲೇಜ್. ಹಾಗಾಗಿ ಅಲ್ಲಿ ಆ ಕ್ರಿಸ್ತನ ನಿಜವಾದ ಸಂದೇಶವನ್ನು ನಾನು ಆ ಪ್ರೀತಿಯನ್ನಲ್ಲಿ ಕಂಡಿದ್ದೇನೆ. ಅಷ್ಟು ಹಿತವಾಗಿ ಅಲ್ಲಿ ನನಗೆ ವಿದ್ಯೆಯನ್ನು ಕಲಿಸಿದ್ದಾರೆ. ಈ ಋಣ ನನಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ
ಸೈಯದ್ ಮದನಿ ಇದರ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದವರು ಹಾಜಿ UK ಇಬ್ರಾಹಿಂ ರವರು, ಉಳ್ಳಾಲದ ಬ್ರಹ್ಮ ಅಂತ ಹೇಳುವಂತಹ ಹೆಸರನ್ನು ಪಡೆದಂತಹ ಒಬ್ಬ ಪುಣ್ಯಾತ್ಮ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇದೇ ನಮ್ಮ ರತ್ನಂ ಹೋಟೆಲ್ನ ಎದುರುಗಡೆ ನಮ್ಮ ವೃಂದಾವನ ಹೋಟೆಲ್ನಲ್ಲಿ ಆಗಿನ ಕಾಲದ ಲಯನ್ಸ್ ಕ್ಲಬ್ಬಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಷಣದ ಒಬ್ಬ ಸ್ಪರ್ಧಿಯಾಗಿ ಹೋಗಿದ್ದೆ. ಅವತ್ತು ಆ ಹಿರಿ ಜೀವ ಅಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳಿದ್ರು, ನನಗೆ ಈಗಲೂ ನೆನಪಿದೆ. ಅವರು ಹೇಳ್ತಾರೆ, ಹಾಜಿ UK ಇಬ್ರಾಹಿಂ ರವರು, ಒಬ್ಬ ಕುರುಡ ದಾರಿ ನಡೆಯುತ್ತಾ ಇದ್ದಾನೆ, ಕೈಯಲ್ಲಿ ಒಂದು ಕಂದೀಲು ಹಿಡಿದಿದ್ದಾನೆ. ಕಂದೀಲು ಅಂತ ಹೇಳಿದ್ರೆ ದೀಪದ ಹಣತೆ. ಆ ಹಣತೆಯನ್ನು ಹಿಡಿದುಕೊಂಡು ಈ ಕುರುಡ ಸಾಗುತ್ತಾನಂತೆ. ಒಬ್ರು ಕೇಳಿದ್ರಂತೆ ಹೋಗುವಾಗ, ಸ್ವಾಮಿ ಇದು ನಿಮಗೆ ಕಣ್ಣು ಕಾಣುವುದಿಲ್ಲ, ನೀವು ಇದ್ಯಾರಿಗೆ ಕಂದೀಲು ಹಿಡಿಯುವುದು? ನನಗೆ ಕಣ್ಣು ಕಾಣುವುದಿಲ್ಲ ಸರಿ, ಆದ್ರೆ ಕಣ್ಣು ಕಾಣುವವರಿದ್ದಾರಲ್ಲ, ಈಗ ಕತ್ತಲು ಅಂತ ನನಗೆ ಗೊತ್ತಿದೆ, ಅಂಥವರಿಗೆ ಸಾಗುವುದಕ್ಕೆ ಬೇಕಾಗಿ ನಾನು ಈ ಒಂದು ಕಂದೀಲನ್ನು ಹಿಡಿಯುತ್ತಾ ಇದ್ದೇನೆ. ಅದು ಮಾತನ್ನು ಅವರು ಆಡಿದ್ದು ಮಾತ್ರ ಅಲ್ಲ, ಇವತ್ತು ಇಡೀ ಉಳ್ಳಾಲದ ಅಷ್ಟು ಸಂಸ್ಥೆಗಳಿಗೆ ಅವರು ಹಿರಿಯರಾಗಿ ಅದನ್ನು ನಿರ್ದೇಶನ ಮಾಡಿದ್ರು ಅಂತ ಹೇಳಿದ್ರೆ ಅವರೊಬ್ಬ ಅಜಾತ ಶತ್ರುವಾಗಿ ಮೆರೆದವರು. ಅಂತಹ ಹಿರಿಯರು ಕಟ್ಟಿದಂತಹ ಸಂಸ್ಥೆಯಲ್ಲಿ ಕಲಿತಂತಹ ಋಣ ನನಗಿದೆ. ಹಾಗಿರುವಾಗ ಇವತ್ತಿನ ಈ ಒಂದು ಸಾಮರಸ್ಯದ ಈ ಸಂದೇಶವನ್ನು ಕೊಡುವಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಬದುಕುವ, ಈ ದ್ವೇಷ, ಹಿಂಸೆ ಇದೆಲ್ಲವನ್ನು ಬಿಟ್ಟು ಮನುಷ್ಯನನ್ನು ಪ್ರೀತಿಸುವಂತಹ ಒಂದು ಕಲೆಯನ್ನು ನಾವು ಕಲಿತದ್ದು ಹೌದು ಅಂತಾದ್ರೆ ನಮ್ಮಲ್ಲಿ ಬದುಕು ಖಂಡಿತ ನಂದನಾಗುವುದಕ್ಕೆ ಅವಕಾಶ ಇದೆ. ಇಂತಹ ಕಾರ್ಯಕ್ರಮಗಳಿಗೆ ಹೊಸಕುರಲ್ನವರು ಸದ್ಭಾವನಾ ವೇದಿಕೆಯವರು ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ವರ್ಷಕ್ಕೆ 10 ಆಗಲಿ 100 ಆಗಲಿ 1000 ಆಗಲಿ ನಮ್ಮ ಆ ಬಾಂಧವ್ಯ ಹಾಗೆ ಮುಂದುವರಿಯಲಿ ಅಂತ ಹೇಳಿ ಸಂದೇಶವನ್ನು ಕೊಡ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಬಹಳ ಅತ್ಯುತ್ತಮವಾಗಿ ಇವತ್ತಿನ ಈ ಸಂದೇಶ ನೀಡಿದ ನಿಮ್ಮೆಲ್ಲರ ಆತ್ಮೀಯರಾದ ಶ್ರೀಮಾನ್ ಸದಾಶಿವ ಆಳ್ವರಿಗೆ ವಂದನೆಗಳು. ಕ್ರಿಸ್ಮಸ್ ಹಬ್ಬ ಅಂದರೆ ಎಲ್ಲರಿಗೂ ಒಂದು ವಿಶೇಷ. ಆ ದಿನಗಳಲ್ಲಿ ಹಲವು ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿ ಹಂಚುವ ಒಂದು ಪರಿಪಾಠ ಇದೆ. ಅದರಲ್ಲಿ ಒಂದು ಪ್ರಮುಖ ತಿಂಡಿ ಎಂದರೆ ನಮ್ಮ ಕ್ರಿಸ್ಮಸ್ ಹಬ್ಬದಲ್ಲಿ ಕೇಕ್ ವಿತರಿಸುವುದು. ಈಗ ನಾವು ಒಂದು ಕೇಕ್ ಅನ್ನು ಕತ್ತರಿಸಿ ಈ ಕ್ರಿಸ್ಮಸ್ ಸಂಭ್ರಮದ ಆಚರಣೆ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳು ಇದಕ್ಕೆ ಸಹಕಾರ ಕೊಡಬೇಕಾಗಿ ವಿನಂತಿ ಮಾಡ್ತೇನೆ. ಕ್ರಿಸ್ಮಸ್ ಸಂಕೇತ ಇಲ್ಲಿ ಕೇಕ್ ತಂದಿಟ್ಟಿದ್ದೇವೆ. ಇವಾಗ ಎಲ್ಲ ಗಣ್ಯ ಅತಿಥಿಗಳು ಅಧ್ಯಕ್ಷರ ಒಟ್ಟಿಗೆ ಈ ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬದ ಸಮಾಚರಣೆ ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಕೇಕ್ ನೀಡ್ತಿದ್ದಾರೆ. ದಯಮಾಡಿ ಮುಂದೆ ಬಂದು ಕೇಕ್ ಹಂಚಿದ್ದು. ಇವಾಗ ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆ. ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ, ಇಂದು ನಾವು ಕೋರುವೆವು ಶುಭಾಶಯ ಶುಭಾಶಯ, ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ, ಇಂದು ನಾವು ಕೋರುವೆವು ಶುಭಾಶಯ 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 ಶುಭಾಶಯ. ಲಲಾ 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 ಲಲಾ. ಯೇಸು ಕ್ರಿಸ್ತನು ಧರೆಗೆ ಬಂದನು,
ಎಮಗೆ ಸಂತಸ ನೀಡ ಬಂದನು, ಯೇಸು ಕ್ರಿಸ್ತನು ಧರೆಗೆ ಬಂದನು, ಎಮಗೆ ಸಂತಸ ನೀಡ ಬಂದನು. ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ, ಇಂದು ನಾವು ಕೋರುವೆವು ಶುಭಾಶಯ ಶುಭಾಶಯ, ಇಂದು ನಾವು ಹಾಡುವೆವು ಶುಭಾಶಯ. ಸಮಾರಂಭದ ಕೊನೆಯ ಅಂತಿಮ ಸಂದೇಶ ನಮ್ಮೊಂದಿಗೆ ಇಟ್ಟಿರುತ್ತಾರೆ ನಮ್ಮ ಸಭಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮಾನ್ ಪ್ರಸಾದ್ ರಾಯ್ ಕಲಿಮಾರು. ಕ್ರಿಸ್ಮಸ್ ಸೌಹಾರ್ದ ಸಮ್ಮೇಳನ ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಪುಸಕುರಳ್ ಬಳಗ ಇದರ ಆಶ್ರಯದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಕೋರ್ ಅವರೇ, ಸೌಹಾರ್ದ ಸಂದೇಶವನ್ನು ನೀಡಿದಂತಹ ವಂದನೀಯ ಫಾದರ್ ಓನಿ ಡಿಸೋಜರ್ ಅವರೇ, ಜನಾಬ್ ಅಬ್ದುಲ್ ಖಾದರ್ ಕಿಲ್ಲರ್ ಅವರೇ, ಸದಾಶಿವ ಅವರೇ, ಹಾಗೂ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಇರುವಂತಹ ಶ್ರೀ ಸದಾನಂದ ಬಂಗೇರ್ ಅವರೇ, ಕೆ ರವೀಂದ್ರ ಶೆಟ್ಟಿ ಅವರೇ, ಕೃಷ್ಣಗಟ್ಟಿ ಅವರೇ, ಜನಾಬ್ ಇಸ್ಮಾಯಿಲ್ ಅವರೇ, ಹಾಗೂ ವೇದಿಕೆಯ ಮುಂದಿರುವಂತಹ ಎಲ್ಲ ನನ್ನ ಬಂಧುಗಳೇ, ಪ್ರಪ್ರಥಮವಾಗಿ ಈ ಕ್ರಿಸ್ಮಸ್ ಸೌಹಾರ್ದ ಎಂಬ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಸಂಘಟಿಸಿದಂತಹ ಪೊಸಕುರಳ್ ಬಳಗ ಹಾಗೂ ಸದ್ಭಾವನಾ ವೇದಿಕೆಯ ಎಲ್ಲ ಬಂಧುಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಬಹಳ ಅತ್ಯುತ್ತಮವಾಗಿ ಅರ್ಥಗರ್ಭಿತವಾಗಿ ಕ್ರಿಸ್ಮಸ್ ಸಂದೇಶವನ್ನು ತಾವೆಲ್ಲ ಕೇಳಿದ್ದೀರಿ. ಇದರ ತಿರುಳು ಎಲ್ಲ ಧರ್ಮವೂ ಒಂದೇ, ಮನುಷ್ಯರನ್ನು ಪ್ರೀತಿಸಬೇಕು, ದೇವರು ಶುದ್ಧ ಹೃದಯದಲ್ಲಿ ವಾಸಿಸುತ್ತಾರಂತೆ, ಪ್ರೀತಿ ಮನುಷ್ಯರನ್ನು ಬಂಧಿಸುತ್ತದೆ, ಅದೇ ಪ್ರೀತಿಯ ಮೂಲಕ ಮನುಷ್ಯ ಮತ್ತು ದೇವರ ನಡುವೆ ಉತ್ತಮ ಬಾಂಧವ್ಯವೂ ಬೆಸೆಯುತ್ತದೆ. ನಾವು ಆಚರಿಸುವ ಈದ್, ಕ್ರಿಸ್ಮಸ್, ದೀಪಾವಳಿ ಎಲ್ಲ ಹಬ್ಬಗಳ ಸಾರವೂ ಒಂದೇ. ನಮ್ಮೆಲ್ಲರ ನಡುವೆ ಸೌಹಾರ್ದ, ಸಂತೋಷ, ಸಾಮರಸ್ಯವನ್ನು ಹೆಚ್ಚಿಸುವಂತಾಗಿದೆ ಹಾಗೂ ಹಂಚಿಕೊಳ್ಳುವಂತಾಗಿದೆ. ಪ್ರತಿಯೊಬ್ಬರು ನಮ್ಮ ಧರ್ಮದ ಮೂಲವನ್ನು ಅರಿತುಕೊಂಡು ನಮ್ಮ ಮನೆಗಳಲ್ಲಿ ನಮ್ಮ ಆಚಾರ ವಿಚಾರಗಳನ್ನು ಆಚರಿಸುತ್ತಾ ಹೊರ ಜಗತ್ತಿಗೆ ಬಂದಾಗ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬಾಳಿದಾಗ ಮಾತ್ರ ಇಂತಹ ಆಚರಣೆಗಳಿಗೆ ಅರ್ಥ ಬರುತ್ತದೆ. ನಮ್ಮ ಧರ್ಮವನ್ನು ನಾವು ಆಚರಿಸೋಣ, ಅನ್ಯ ಧರ್ಮವನ್ನು ಗೌರವಿಸೋಣ. ಹಾಗಾದಾಗ ಮಾತ್ರ ನಮ್ಮ ಸಮಾಜದಲ್ಲಿ ಶಾಂತಿ, ಸಾಮರಸ್ಯಕ್ಕೆ ಒಂದು ಭದ್ರ ಬುನಾದಿ ಬರುತ್ತದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡದೆ ಈ ಸಂದರ್ಭದಲ್ಲಿ ವಿಶೇಷ ಸೇವೆಯನ್ನು ಮಾಡಿ ಅತ್ಯುನ್ನತ ಪದವಿಯನ್ನು ಪಡೆದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ಆಲ್ವಿನ್ ಡಿಸೋಜ ಇವರ ಮುಂದಿನ ಜೀವನವು ಅತ್ಯಂತ ಉಜ್ವಲವಾಗಲಿ. ನಾವೆಲ್ಲ ಈ ಸಮಾಜದಲ್ಲಿ ಒಂದು ಭಯಮುಕ್ತವಾದ ವಾತಾವರಣದಲ್ಲಿ ಬದುಕುವಂತಾಗಲಿ. ನಮ್ಮೆಲ್ಲರಲ್ಲಿ ಸಾಮರಸ್ಯ, ಸಹಬಾಳ್ವೆ, ಸಂತೋಷ ಉಕ್ಕಿ ನಮ್ಮ ಬದುಕು ಸಾರ್ಥಕತೆ ಸಾಗಲಿ ಎಂದು ಹಾರೈಸುತ್ತಾ ಈ ಎಲ್ಲ ಆಶಯಗಳನ್ನು ದಯಾಮಯನಾದಂತಹ ಯೇಸು ಕ್ರಿಸ್ತರು, ಸಕಲ ಸ್ತುತಿಗಳ ಒಡೆಯನಾದ ಅಲ್ಲಾಹು ಹಾಗೂ ನಾವೆಲ್ಲ ನಾಮಿದಂತಹ ದೇವರು ನಡೆಸಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾವೆಲ್ಲ ಒಂದಾಗಿ ಒಂದೇ ತಾಯಿಯ ಮಕ್ಕಳಂತೆ ಪ್ರೀತಿಯಿಂದ ಈ ಸಮಾಜವನ್ನು ಕಟ್ಟುವ ಕೆಲಸವನ್ನು ನೀವು ಸೇರಿಕೊಂಡು ಮಾಡುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲರಿಗೆ ಬರುವಂತ ಶುಭವನ್ನು ಮಾಡಲಿ. ಜೈ ಹಿಂದ್, ನಮಸ್ತೆ. ವಂದನೆಗಳು ಶ್ರೀಮಾನ್ ಪ್ರಸಾದ್ ರಾಯ್ ಕಲಿಮರ್ ಅವರೇ, ಅತ್ಯುತ್ತಮ ಸಂದೇಶವನ್ನು ಇಲ್ಲಿ ನೀಡಿದ್ದೀರಾ. ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಈಗ ವಂದನಾರ್ಪಣೆ ಮಾಡ್ತಾ ಇದ್ದಾರೆ ಸೌಹಾರ್ದ ವೇದಿಕೆಯ ಕಾರ್ಯದರ್ಶಿಗಳಾದ ಜನಾಬ್ ಮೊಹಮ್ಮದ್ ಅನ್ವರ್. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಾವು ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ನಾವು ಈಗ ಮಾಡಿದ್ದೇವೆ. ಈ ಪ್ರದೇಶದ ಕ್ರಿಸ್ಮಸ್
ಡಿಸೆಂಬರ್ 25ಕ್ಕೆ ನಾವು ಈಗಾಗಲೇ ಕ್ರಿಸ್ಮಸನ್ನು ಆಚರಿಸ್ತೇವೆ. ಇದರಲ್ಲಿ ಈ ಪ್ರದೇಶದ ಎಲ್ಲರೂ ನಾಗರಿಕರು, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಸೇರಿಕೊಂಡು ನಾವು ಕ್ರಿಸ್ಮಸ್ ಹಬ್ಬದ ಸಡಗರವನ್ನು ಆಚರಿಸ್ತಾ ಇದ್ದೇವೆ. ಯಾಕೆಂದರೆ ಇದು ನಾವು ಮನುಷ್ಯರಾಗಿ ಮಾಡಬೇಕಾದಂಥ ಒಂದು ಕರ್ತವ್ಯ. ಒಂದು ಪ್ರದೇಶದಲ್ಲಿ ಸೌಹಾರ್ದ, ಪ್ರೀತಿ, ವಿಶ್ವಾಸ, ನಂಬಿಕೆ ಇಲ್ಲದಿದ್ದರೆ ಆ ಪ್ರದೇಶದಲ್ಲಿ ಎಂಥ ಹಬ್ಬ ಮಾಡಿದ್ರೆ ಎಂಥ ಪ್ರಯೋಜನ? ಯಾವ ಹಬ್ಬವು ಯಾವ ಮಾಡಿ ಏನೂ ಪ್ರಯೋಜನ ಇಲ್ಲ. ಆದರೆ ಅದನ್ನು ಸಾರ್ಥಕವಾಗಬೇಕಾದರೆ ನಾವೆಲ್ಲ ಜೊತೆಗೆ ಸೇರಿಕೊಂಡು ನಮ್ಮ ಹೃದಯವನ್ನು ನಾವು ಜೋಡಿಸಿಕೊಂಡು ನಾವು ಮನುಷ್ಯರಾಗಿ ಬಾಳಬೇಕು. ಇಲ್ಲಿ ನಮಗೆ ಈ ವರ್ಣನಿತ ಸಂದೇಶ ಈ ಸಮಾರಂಭವನ್ನು ಸುಸೂತ್ರವಾಗಿ ನೆರವೇರಿಸಲು ಅನುಗ್ರಹಿಸಿದ ಸರ್ವಶಕ್ತನಾದ, ಜಗತ್ರಕ್ಷಕನಾದ, ಮಾನವ ಸೃಷ್ಟಿಕರ್ತನಾದ ಸರ್ವೇಶ್ವರನಿಗೆ ಅನಂತನಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಅಂತ್ಯ ವೇಳೆಯಲ್ಲಿ ಕೆಲವೇ ಸಮಯದ ಅಭಾವ ಇದೆ. ಅದನ್ನು ನಾನು ಎಲ್ಲರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಎಲ್ಲರ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ರವೀಂದ್ರ ಶೆಟ್ಟಿ ಅವರ ವಿಷಯ ಹೇಳಿದ್ದಾರೆ, ಎಲ್ಲರ ವಿಷಯ ಹೇಳಿದ್ದಾರೆ. ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೂ ಕೂಡ ಇಂದಿನ ಸಮಾರಂಭಕ್ಕೆ ಮುಖ್ಯ ಆಕರ್ಷಣೆಯಾಗಿ ಬಂದಂತಹ ಫಾದರ್ ಸುಪ್ರಿಯಾನ್ ಪಿಂಟೋ ಧರ್ಮಗುರುಗಳು ನಮ್ಮ ಉಳ್ಳಾಲದ ಈ ಸದ್ಭಾವನಾ ವೇದಿಕೆಯ ಸಭೆಗೆ ಪ್ರಥಮವಾಗಿ ಬರುತ್ತಾರೆ. ಹಿಂದೆ ರೆವರೆಂಡ್ ಫಾದರ್ ಸರ್ದಾನ್ ಅವರು ಬರ್ತಾ ಇದ್ದರು. ಈಗ ನಮಗೆ ಹೊಸ ಮಾರ್ಗದರ್ಶಕರಾಗಿ ಬಂದಿದ್ದಾರೆ. ನಮ್ಮ ಮುಂದಿನ ಸಭೆಗಳನ್ನು ಅವ್ರನ್ನ ಆಹ್ವಾನಿಸಬೇಕಾಗಿದೆ. ಅವರಿಗೆ ನಾನು ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಫಾದರ್ ಅನಿಲ್ ಡಿಸೋಜ ಅವರು ಕೂಡ ಉತ್ತಮವಾಗಿ ಮಾತಾಡಿದ್ದಾರೆ. ಅದನ್ನು ಕಂಟೆಂಟ್ಸ್ ಹೇಳಬೇಕಾಗಿದೆ, ನನಗೆ ಹೇಳುವಂಥ ಸಮಯ ಇಲ್ಲ. ಈಗ ಅವರನ್ನು ಕೂಡ ನಾನೀಗ ಆರೋಗ್ಯ ಕೂಡ ಪೂರ್ವಕವಾದ ಸದ್ಭಾವನಾ ವೇದಿಕೆ ಪರವಾಗಿ ಪೂರ್ವಕವಾದಂತಹ ಇದು ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಇವರ ಒಂದು ಮಾತನ್ನು ಹೇಳಬೇಕಾಗಿದೆ. ಹಲವು ಮಾತೆಲ್ಲ ಹೇಳಿದ್ದಾರೆ, ಹಿಂದಿನ ಸಭೆಯನ್ನು ಹೇಳಿದ್ದಾರೆ. ಒಂದು ಮಾತನ್ನು ಹೇಳಬೇಕಾಗಿದೆ. ನಾವು ಕೋವಿಡ್ನ ಈ ಬಿಡುಗು ಬಂದಾಗ ತುಂಬ ಹತಾಶರಾಗಿದ್ದೆವು. ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಅಂತ. ನಾವು ಕ್ರಿಸ್ಮಸ್ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿದೆವು. ಪ್ರವಾದಿ ಈದ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದೆವು. ಅದೇ ರೀತಿ ನಾವು ಇದು ದೀಪಾವಳಿ ಕಾರ್ಯಕ್ರಮವನ್ನು ನಾವು ಕ್ಯಾನ್ಸಲ್ ಮಾಡಿದೆವು. ನಮಗೆ ಸಾಧ್ಯ ಇಲ್ಲ ಈ ಕೋವಿಡ್ನ ಪ್ರಭಾವದಿಂದ. ಆದರೆ ಕೋವಿಡ್ ಎಷ್ಟು ಜಾತ್ಯತೀತವಾಗಿದೆ ಅಷ್ಟು ನಾವು ಜಾತ್ಯತೀತವಾಗಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಕೋವಿಡ್ ಎಲ್ಲರನ್ನು ಬಿಡಲಿಲ್ಲ. ಆದರೆ ನಾವು ಭಾರತದಲ್ಲಿ ಏನಾಯಿತು, ಕೋವಿಡ್ ಬಂದಾಗ ಕೆಲವರ ಬಗ್ಗೆ ನಾವು ಹೇಳಿದೆವು, ಕೋವಿಡ್ ಇವರಿಂದಾಗಿ ಕೋವಿಡ್ ಬಂದಿದೆ ಅಂತ ಒಂದು ಸಂಪ್ರದಾಯವಲ್ಲ. ಆದರೆ ಕೋವಿಡ್ ಹೇಳಿತು. ಅದರ ಒಂದು ವಿಷಯ ಹೇಳ್ತೇನೆ ನಾನು ಈಗ ನೆನಪಾದದ್ದು. ಉತ್ತರ ಭಾರತದಲ್ಲಿ ಒಂದು ಸಂಸ್ಥೆ ಇತ್ತು. ಅವರು ಹೇಳಿದರು, ಕೋವಿಡ್ ಬಾಧಿತ ಒಬ್ಬನ ಕಂಡ್ರೆ ನಾನು 11,000 ರೂಪಾಯಿ ಕೊಡ್ತೇನೆ ಅಂತ. ಕೋವಿಡ್ ಯಾರಿಗೆ ಬಾಧಿತವಾಗಿದೆ, ಯಾವ ರೋಗಕ್ಕೆ ಬಲಿಯಾದರೆ ಅವ್ರನ್ನ ತಂದುಕೊಡಿ, ನಾನು 11,000. ಆಗ ಕೋವಿಡ್ ಏನಾದ್ರು ಗೊತ್ತಿಲ್ಲ. ಕೋವಿಡ್ ನಾನು ಹಾಗೆ ಮಾಡೋದಿಲ್ಲ, ಯಾರೇ ಜಾತಿಯವರಿಗೆ ನಾನು ಜಾತ್ಯತೀತ, ನಿನಗೆ ಬರ್ತೇನೆ ಅಂತ. ಆ ವ್ಯಕ್ತಿ ಸತ್ತು ಹೋದ್ರು, ಆ ವ್ಯಕ್ತಿ ತಾಯಿಯು ಸತ್ತು ಹೋದ್ರು, ಆ ವ್ಯಕ್ತಿಯ ತಂಗಿ ಸತ್ತು ಬಂದವರು ನಮ್ಮ ಮೀಡಿಯಾದಲ್ಲಿ ಬರುವುದಿಲ್ಲ. ಅದು ಬಂದ ಸತ್ಯವಾದಂಥ ವಿಷಯ, ಸುಳ್ಳು ವಿಷಯ. ಈ ರೀತಿ ಆಗಿದೆ. ಕೋವಿಡ್ನಷ್ಟು ಜಾತ್ಯತೀತ ಹೊರ ನಮಗಿಲ್ಲ ಅಂತ ಕಾಣ್ತಾರೆ. ಅದು ಎಷ್ಟು ಕೆಟ್ಟ ಕೆಲಸ ಆದರೂ ಕೂಡ ಎಲ್ಲರಿಗೂ ಅದು ಕಾರಣಕ್ಕಾಗುತ್ತೆ. ನಾವೆಲ್ಲರನ್ನು ಒಳ್ಳೆ ರೀತಿಯಲ್ಲಿ ಎದುರಿಸಬೇಕಾಗಿದೆ. ಈಗ ನಾವು ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳ್ತೇನೆ. ಅಂದರೆ ಇವರು ಇಂಥ ಸಂದರ್ಭ ಹೇಳಿದರು. ಅವರು ನಾವು ಯಾವ ಕಾರ್ಯಕ್ರಮ ಮಾಡೋದು ಚಿಂತೆ ಇಲ್ಲ, ನಾವು ಒಂದು ತಿಂಗಳಿಗೆ ಒಂದು ಸೇರಿ ನಾವು ಚಹಾ ಕೊಡೋದು ಸಂತೋಷ ಮಾಡಬೇಕು ಅಂತ, ಕೇವಲ ಚಹಾ ಕೊಡೋದು ಸಂತೋಷ ಮಾಡಬೇಕಂತ. ಆದರೆ ಹಬ್ಬ ಅಲ್ಲ, ನಮ್ಗೆ ಸಮಯ ಇಲ್ಲ, ಈ ಬಿಡುಗಿನ ನಮ್ಗೆ ಆಗೋದಿಲ್ಲ. ಎಂಥ ಒಳ್ಳೆ ಮಾತು. ನಮ್ಮ ಹೃದಯ ಜೋಡಣೆ ಆಗಬೇಕು. ನಾವು ಇಲ್ಲಿ ನಾಗರಿಕರಾಗಿ ಬರಬೇಕು. ನಮ್ಮ ಧರ್ಮದ ಗ್ರಂಥಗಳೆಲ್ಲ ತಿರುಳುಗಳು ಬಂದು ನಮ್ಮನ್ನು ಸಂಸ್ಕರಿಸಬೇಕು ಎಂದು ಅವರ ಮಾತಿನ ಅರ್ಥ ಆಗಿದೆ. ಅದೇ ರೀತಿ ಅವರನ್ನು ನಾನು ತುಂಬ ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ಇಂದು ಇಲ್ಲಿ ಉಪಸ್ಥಿತಿರುವಂತಹ ಅಬ್ದುಲ್ ಖಾದರ್ ವಕೀಲ, ಮೂರ್ತಿ ಸಣ್ಣದಾದರು, ಕೀರ್ತಿ ದೊಡ್ಡದವರದ್ದು. ಅವರು ಸನ್ಮಾರ್ಗ ಸಂಪಾದಕರು ಮಾತ್ರ ಅಲ್ಲ, ಸನ್ಮಾರ್ಗ ನಿರ್ದೇಶಕರು, ಸನ್ಮಾರ್ಗ ಚಾನೆಲ್ನ ನಿರ್ದೇಶಕರು ಆಗಿದ್ದಾರೆ. ಒಳ್ಳೆಯ ಬರಹಗಾರರು, ಒಳ್ಳೆಯ ವಾರ್ತೆಗಳು, ಹಿರಿಯರು. ನನಗಿಂತ ತಿಳುವಳಿಕೆಗಳನ್ನು ಎಷ್ಟೋ ಹಿರಿಯರು, ನನ್ನ ಕಾಣಲಿಕ್ಕೆ ಅವ್ರಿಗೆ ಹಿರಿಯರಾದರೂ ಕೂಡ ತಿಳುವಳಿಕೆಗಳನ್ನಿಂದ ಎಷ್ಟೋ ಹಿರಿಯರಾಗಿದ್ದಾರೆ. ನಾನು ಅವರ ಪತ್ರಿಕೆಗಳು ತುಂಬ ಬರೀತಾ ಇದ್ದೇನೆ. ನಾನು ಅಲ್ಲಿ ಇದ್ದೇನೆ, ಆ ಬರಹದಲ್ಲಿದ್ದೇನೆ. ಆದರೆ ಅವರಷ್ಟು ಜ್ಞಾನ ನನಗೆ ಇಲ್ಲ, ಖಂಡಿತವಾಗಿ ಇಲ್ಲ. ಇನ್ನು ನಮ್ಮ ಸದಾಶಿವ ಆಳುವ ತಲಪಾಡಿ ಒಳ್ಳೆಯ ರೀತಿಯಲ್ಲಿ ಒಂದು ಅವರೊಂದು
ಅಂಥದ್ದು ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಅವರು ಯಕ್ಷಗಾನದ ಒಬ್ಬ ವ್ಯಕ್ತಿ ಆದರೂ ಕೂಡ ಒಳ್ಳೆಯ ರೀತಿ ಸಂದೇಶವನ್ನು ಕೊಟ್ಟಿದ್ದಾರೆ, ಹೃತ್ಪೂರ್ವಕವಾದ ಸಂದೇಶ. ಅದನ್ನು ನಾವು ಸ್ವಾಗತಿಸಲೇಬೇಕು. ಒಳ್ಳೆ ಒಳ್ಳೆಯ ಉದಾಹರಣೆ ನಾವು ಕೊಟ್ಟಿದ್ದಾರೆ, ಅದನ್ನು ನಾವು ಸ್ವಾಗತಿಸಲೇಬೇಕು. ಅದೇ ರೀತಿ ನಮ್ಮ ಸ್ವತಂತ್ರ ಮಂಗೇರವರು, ಅವರ ಹಿರಿಯರಾದ ನಮ್ಮ ಈ ಸದ್ಭಾವನಾ ವೇದಿಕೆಯ ಗೌರವಾಧ್ಯಕ್ಷರು, ಮಗುವೀರ ಸಮಾಜದ ಮುಂದಾಳುಗಳು, ಅವರನ್ನು ನಮಗೆ ಈ ತನಕ ಅವರು ನಮಗೆ ಎಲ್ಲ ರೀತಿಯ ಸಹಕರಿಸಿದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತೇನೆ, ಇದು ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಇಸ್ಮಾಯಿಲ್ ಅವರು ನೋಡಿ ಈಗ ನಗ್ತಾ ಇದ್ದಾರೆ, ನಗ್ತಾ ಉಂಟು ಅವರು. ಅವರ ಅಂಗಡಿ ಹೋದಾಗ ಮಾತನಾಡುವುದಿಲ್ಲ, ಅವರು ಯಾವಾಗ ನಗ್ತಾ ಇದ್ದಾರೆ ನೋಡಿ, ಅವರು ಈಗ ಸಹ ನಗ್ತಾ ಇದ್ದಾರೆ. ಅವರನ್ನು ಅದೇ ರೀತಿ ನಾನು ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಕೃಷ್ಣ ಗೆಡ್ಡೆ ಅವರು, ಇವರು ಅವರು ಹಿರಿಯ ವ್ಯಕ್ತಿಗಳಾಗಿದ್ದಾರೆ, ಇವರನ್ನು ನಾನು ಸ್ವಾಗತಿಸ್ತೇನೆ. ನನಗೆ ಸರಿಯಾಗಿ ಹೇಳುವಂತಹ ಸಮಯ ಇಲ್ಲ, ನನಗೆ ನಿಮ್ಮ ಬೇಸರ ಆಗ್ತದೆ, ನಮ್ಮ ಸಮಯ ಹಾಳು ಮಾಡ್ತಾರೆ ಅಂತ ಹೆಚ್ಚಿನ ಮಾತಾಡಲಿಲ್ಲ. ಪ್ರತ್ಯಕ್ಷವಾಗಿ ನಮ್ಮ ಫಸ್ಟಿಗೆ ಹೇಳ್ತೇನೆ, ಎಲ್ಲರನ್ನು ನಾನು ಸಭಿಕರನ್ನು, ಮಹಿಳೆಯರನ್ನು ಎಲ್ಲರೂ ಬಂದಿದ್ದಾರೆ, ಎಲ್ಲರನ್ನ ಸ್ವಾಗತಿಸ್ತೇನೆ. ಅದೇ ರೀತಿ ಒಂದು ವಿಷಯ, ಇಲ್ಲಿ 12 ಗಂಟೆಗೆ ಬಂದು ನಾವು ಎಲ್ಲ ಕಾರ್ಯಕ್ರಮವನ್ನು, ಅಂದರೆ 12 ಗಂಟೆಗೆ ಬಂದು ಈ ಕಾರ್ಯಕ್ರಮ ಬೇಕಾದ ಎಲ್ಲ ಪ್ರಾಯದವರು ಹೆಸರು ಹೇಳಬೇಕಾದ ಅಬ್ದುಲ್ ಖಾದರ್ ಅವರು, ನಮ್ಮ ಹಿರಿಯರಾದ ಮತ್ತು ಅಬ್ದುಲ್ ಕರೀಂ ಅವರು ಮತ್ತು ಅಬ್ದುಲ್ ರಹಮಾನ್ ಅವರು ಎಲ್ಲರೂ 12 ಗಂಟೆಗೆ ಇಲ್ಲಿ ಇದನ್ನು ನಾವು ಈ ಕಾರ್ಯಕ್ರಮಕ್ಕಾಗಿ ಸಜ್ಜುಗೊಳಿಸ್ತಾ ಇದ್ದೇವೆ. ಇವರಿಗೂ ನಾನು ಧನ್ಯವಾದ ಹೇಳಿದ್ರೆ ಹೋದರೆ ತಪ್ಪಾದೀತು, ಅವರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಕೊನೆಯದಾಗಿ ಪ್ರತ್ಯಕ್ಷ ಪರೋಕ್ಷವಾಗಿರುವ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸರ್ವೇಶ್ವರಾದ ದೇವನಿಗೆ ನಮ್ಮ ಅನುಗ್ರಹವನ್ನು ನೀಡಿದಂಥ ಸರ್ವೇಶ್ವರ ವಂದನೆಗಳು, ಇಷ್ಟೇ ಧನ್ಯವಾದಗಳು. ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು ಜನಾಬು ಅನ್ವರ್ ಸಾಬ್ನವರೇ, ನಿಮಗೆ ಸಹ ಧನ್ಯವಾದಗಳು. ಇಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿತಾಗುತ್ತೆ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು.